ಶುಭ ಮುಂಜಾನೆಯನ್ನು ಎಲ್ಲರಿಗೂ ಸಲ್ಲಿಸುತ್ತಾ ಕರ್ನಾಟಕ ರಾಜ್ಯದ ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿ ಮಂಡಳಿಯ ನಿಗಮದ ಅಧ್ಯಕ್ಷರಾಗಿ, ಅದರಲ್ಲೂ ದಾಖಲೆಯ ಅಧ್ಯಕ್ಷರವರು, ಯಾಕೆಂದರೆ ಇದು ಆರಂಭದ ಪ್ರಥಮ ಅಧ್ಯಕ್ಷ ಸ್ಥಾನವನ್ನು ಅವರು ಅಲಂಕರಿಸ್ತಾ ಇದ್ದಾರೆ. ಇದರ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭ ಮತ್ತು ಅವರ ಅಧಿಕಾರ ಸ್ವೀಕಾರದ ಒಂದು ಅಧಿಕೃತ ಕಾರ್ಯಕ್ರಮವಾಗಿ ನಮ್ಮೆಲ್ಲ ಇಷ್ಟ ಮಿತ್ರ ಬಂಧುಗಳನ್ನು ಆ ನಿಗಮದ ಎಲ್ಲ ಪ್ರಮುಖರನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮ ಈಗ ದೀಪ ಬೆಳಗಿಸುವ ಮೂಲಕವಾಗಿ ಅಲ್ಲಿ ಈಗಾಗಲೇ ಪೂಜಾ ವಿಧಾನಗಳೊಂದಿಗೆ ಶ್ರೀದೇವರನ್ನು ಅರ್ಚಿಸಿ ಆ ಒಂದು ಶುಭ ಮುಹೂರ್ತದಲ್ಲಿ ಅವರ ಆಸನವನ್ನು ಸ್ವೀಕರಿಸಿ ಕಡತಕ್ಕೆ ಸಹಿ ಹಾಕುವ ಮೂಲಕವಾಗಿ ಅವರ ಅಧಿಕಾರವನ್ನು ಸ್ವೀಕರಿಸಿ ಆಗಿದೆ. ಈಗ ನಮ್ಮೆಲ್ಲರ ಮುಂದೆ ದೀಪ ಪ್ರಜ್ವಲನೆಯ ಮೂಲಕ ದೇವರನ್ನು ಸ್ತುತಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಈಗ ಆರಂಭಿಸುವವರಿದ್ದೇವೆ. ಅಧ್ಯಕ್ಷರಾಗಿ, ನೂತನ ಅಧ್ಯಕ್ಷರಾಗಿ ಶ್ರೀಯುತ ಕಲ್ಲೆಕಾರು ಗುತ್ತು ರವೀಂದ್ರ ಶೆಟ್ಟಿ ಉಳಿದೊಟ್ಟರವರು ನಮ್ಮ ಮುಂದಿದ್ದಾರೆ. ಅದರೊಟ್ಟಿಗೆ ಇದರ ಒಂದು MD ಆಗಿ ಶ್ರೀಯುತ ವಿಜಯ ಪ್ರಕಾಶ್ ಅವರು ಮತ್ತು ನಿರ್ದೇಶಕರು ಸಹ ನಮ್ಮ ಜೊತೆ ಇದ್ದಾರೆ. ಲಕ್ಷ್ಮಣ ಟಿಂಗಟ್ಟೆ ಅವರು ನಮ್ಮೊಂದಿಗಿದ್ದಾರೆ. ದೀಪ ಬೆಳಗಿಸುವುದಂತ ಹೇಳಿದರೆ ಜ್ಞಾನದ ಸಂಕೇತ. ಅದು ಆ ಜ್ಞಾನದ ಸಂಕೇತವಾಗಿ ಬೆಳಗಿದಂತಹ ದೀಪ ಈ ಒಂದು ಅಭಿವೃದ್ಧಿಗೆ ನಾಂದಾ ದೀಪವಾಗಿ ಬೆಳಗಲಿ. ಈ ಒಂದು ಅಭಿವೃದ್ಧಿ ನಿಗಮ ರವೀಂದ್ರ ಶೆಟ್ಟಿ ಅವರ ಅಧಿಕಾರದ ಅವಧಿಯಲ್ಲಿ ದಾಖಲೆಯ ರಾಜ್ಯ ಸರ್ಕಾರಕ್ಕೆ ಮತ್ತು ಅದರ ಮೊದಲ ಅಧ್ಯಕ್ಷರಿಗೆ, ಅದರ ಎಲ್ಲ ಪದಾಧಿಕಾರಿ ಮಂಡಳಿಗೆ, ಎಲ್ಲ ನಿರ್ದೇಶಕರುಗಳಿಗೆ ಒಳ್ಳೆಯ ಹೆಸರನ್ನು ತರಲಿ. ಎಲ್ಲರಿಗೂ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಇದರ ಆಡಳಿತ ನಿರ್ದೇಶಕರು MD ಅವರು ಶ್ರೀಯುತ ವಿಜಯ ಪ್ರಕಾಶ್ ಅವರು ನಮ್ಮ ಮಂಗಳೂರಿಗೆ ಗೊತ್ತು. ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಇಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದವರು. ಇದೀಗ ನಮ್ಮ ಸನ್ಮಾನ್ಯ ಶ್ರೀಯುತ ರವೀಂದ್ರ ಶೆಟ್ಟಿ ಅವರಿಗೂ ಅವರ ಜೊತೆ ಸೇರಿದ್ದಾರೆ. ಇಲ್ಲಿ ಕೂಡ ಅವರ ಜೊತೆಯಲ್ಲಿ ಈ ಒಂದು ನಿಗಮ ಒಳ್ಳೆಯ ಅಭಿವೃದ್ಧಿಯ ದಾಖಲೆಯ ಕೆಲಸವನ್ನು ಮಾಡಲಿ ಅಂತ ಹಾರೈಸ್ತಾ ಇದೀಗ ಅವರ ಮಾತುಗಳು. ಆ್ಯಂಡ್ ರಾಜ್ಯದ ವಿವಿಧ ಭಾಗಗಳಿಂದ ಅದರಲ್ಲೂ ಪ್ರಮುಖವಾಗಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ತುಂಬ ಅಭಿಮಾನಿಗಳು ಮತ್ತು ಎಲ್ಲ ಕೂಡ ತುಂಬ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇವತ್ತು ಹೊಸ ವರ್ಷದಲ್ಲಿ ಇದೊಂದು ವಿಶೇಷವಾದಂಥ ದಿನ ಅಂತ ನಾನು ಭಾವಿಸ್ತೇನೆ. ನಮ್ಮ ಅಲೆಮಾರಿ ಮತ್ತು ಅಲೆಮಾರಿ ನಿಗಮ ಇದನ್ನು ಸ್ಥಾಪಿಸಬೇಕು ಮತ್ತು ಇದರಿಂದಾಗಿ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕ ಆಗಬೇಕು ಅನ್ನೋದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳ ಒಂದು ಕಲ್ಪನೆ ಮತ್ತು ಅವರ ಕನಸು. ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ರವರ ಏನು ಆಶಯ ಇದೆ, ಅತ್ಯಂತ ಕಡೆಯ ವ್ಯಕ್ತಿಗೆ, ಧ್ವನಿ ಇಲ್ಲದ ವ್ಯಕ್ತಿಗೆ, ಶಕ್ತಿ ಇಲ್ಲದಂಥ ವ್ಯಕ್ತಿಗೆ ಅವರಿಗೆ ಒಂದು ಧ್ವನಿ ಕೊಡಬೇಕು, ಶಕ್ತಿ ಕೊಡಬೇಕು, ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಮತ್ತು ರಾಜ್ಯದ ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಲೆಮಾರಿ ಮತ್ತು ಅಲೆಮಾರಿ ಸಮಾಜದ ಸಮಗ್ರ ಅಭಿವೃದ್ಧಿ, ಸರ್ವಾಂಗೀಣವಾದಂತಹ ಪ್ರಗತಿಗೆ ಪೂರಕವಾಗಬೇಕು ಅನ್ನುವ ಒಂದು ವಿಶೇಷವಾದ ಆದ್ಯತೆಯೊಂದಿಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ನಿಗಮವನ್ನು ಸ್ಥಾಪಿಸಿ ಈ ನಿಗಮಕ್ಕೆ ವಿಶೇಷವಾದಂಥ ಒಂದು ಕಳಕಳಿ ಮತ್ತು ಒತ್ತನ್ನು ಅವರು ನೀಡಿರೋದನ್ನು ಈ ಸಂದರ್ಭದಲ್ಲಿ ತುಂಬ ಗೌರವಪೂರ್ವಕವಾಗಿ ನಾನು ನೆನೆಸಲಿಕ್ಕೆ ಇಚ್ಛೆಪಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಇದರ ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದಾಗೆ ಮೊದಲನೇ ಅಧ್ಯಕ್ಷರಾಗಿ ಈಸ್ ದ ಫಸ್ಟ್ ಚೇರ್ಮನ್ ಆಫ್ ದಿ ಕಾರ್ಪೊರೇಷನ್. ಅಲೆಮಾರಿ ಮತ್ತು ಅಲೆಮಾರಿ ನಿಗಮದ ಪ್ರಪ್ರಥಮ ಅಧ್ಯಕ್ಷರಾಗಿ ಇದೀಗ ತಾನೇ ಅಧಿಕಾರ ವಹಿಸಿಕೊಂಡಿರುವಂಥ ನಮ್ಮೆಲ್ಲರ ಆತ್ಮೀಯರು
ನನ್ನ ತುಂಬ ಹಿಂದಿನ ಸ್ನೇಹಿತರು, ನನ್ನ ಅತ್ಯಂತ ಪ್ರೀತಿಯ ಹಿತೈಷಿಗಳು ಆದಂಥ ಮಾನ್ಯ ಶ್ರೀ ರವೀಂದ್ರ ಶೆಟ್ಟಿಯವರು ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಅವರಿಗೆ ಉತ್ಸಾಹ ಇದೆ, ಕಳಕಳಿ ಇದೆ ಮತ್ತು ಈ ಸಮಾಜಕ್ಕೆ ಒಂದು ವಿಶೇಷವಾದಂಥ ಒಂದು ಕಾರ್ಯವನ್ನು ಮಾಡಬೇಕು ಅನ್ನೋ ಸಂಕಲ್ಪ ಕೂಡ ಅವರಲ್ಲಿದೆ. ಈ ಹಿನ್ನೆಲೆಯಲ್ಲಿ ಅವರು ಖಂಡಿತವಾಗಿ ಅಭೂತಪೂರ್ವವಾದಂಥ ಒಂದು ಕೆಲಸವನ್ನು ಈ ಜನಾಂಗದ ಅಭಿವೃದ್ಧಿಗಾಗಿ ಮಾಡ್ತಾರೆ ಅನ್ನೋದು ನಮ್ಮೆಲ್ಲರ ವಿಶ್ವಾಸ. ಅದಕ್ಕೆ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಎಲ್ಲ ಅಧಿಕಾರಿ ಸ್ನೇಹಿತರು ನಾವು ಪೂರಕವಾದಂಥ ಎಲ್ಲ ರೀತಿಯ ಸಹಕಾರ ಮತ್ತು ಸಹಮತ ಮತ್ತು ಒಂದು ಏನು ನಾವು ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಇದೆ, ಅದು ಒಂದು ಉತ್ತಮ ಅವಕಾಶ, ಅದನ್ನು ಸದ್ಬಳಕೆ ಮಾಡಿಕೊಳ್ತೇವೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇಚ್ಛೆ ಪಡ್ತೀನಿ. ಶ್ರೀಯುತ ರವೀಂದ್ರ ಶೆಟ್ಟರು ಅವರು ಜನಪರ ಹೋರಾಟದಲ್ಲಿದ್ದವರು, ತುಂಬ ಕಳಕಳಿ ಇದ್ದವರು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಅವ್ರ ಮೇಲೆ ವಿಶೇಷವಾದಂಥ ಮಮತೆ, ವಿಶೇಷವಾದಂಥ ಪ್ರೀತಿ ಮತ್ತು ಗೌರವ ಅವ್ರ ಮೇಲೆ ಮತ್ತು ಅವರ ಇಡೀ ಕುಟುಂಬದ ಮೇಲೆ ಇದೆ. ನನಗೆ ಇವತ್ತು ಮೊದಲನೇದಾಗಿ ಅವರ ತಂದೆಯವರು ಮತ್ತು ಅವರ ಪೂಜ್ಯ ತಾಯಿಯವರು ಇಬ್ಬರು ಕೂಡ ಇದಕ್ಕೆ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಗೌರವ. ಯಾವತ್ತೂ ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿ ಒಂದು ದೃಷ್ಟಿಯಲ್ಲಿ, ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ತಂದೆ ಮತ್ತು ತಾಯಿ ಇಬ್ಬರೂ ಕೂಡ ಸರ್ವಶ್ರೇಷ್ಠರು. ಅವರ ಆಶೀರ್ವಾದ ಮತ್ತು ಅವರ ಏನು ಬೆಂಬಲ ಇದೆ, ಅವರು ಯಾವ ರೀತಿ ನಮ್ಮನ್ನು ನೋಡ್ಕೊಂಡಿದ್ದಾರೆ, ನಮಗೆ ಸಂಸ್ಕಾರ ಕೊಟ್ಟಿದ್ದಾರೆ, ವ್ಯಕ್ತಿತ್ವ ಕೊಟ್ಟಿದ್ದಾರೆ, ಅವರ ಆಶೀರ್ವಾದ ಯಾವತ್ತೂ ಕೂಡ ಅವ್ರ ಮೇಲೆ ಇರ್ತದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಒಳ್ಳೆಯದಾಗುತ್ತೆ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಯಾವತ್ತೂ ಕೂಡ ಅವರಿಗೆ ಸಹಕಾರವನ್ನು ನೀಡಿದಂಥ, ಉತ್ತೇಜನ ನೀಡಿದಂಥ, ಬೆಂಬಲ ನೀಡಿದಂಥ, ಸಾರ್ವಜನಿಕ ಕ್ಷೇತ್ರದಲ್ಲಿದ್ದಾಗ ನಮಗೆ ನಮ್ಮ ಟೈಮ್ನ ಅರಿವಿರೋದಿಲ್ಲ, ಅವೆಲ್ಲವನ್ನು ಸಹಿಸಿಕೊಂಡು ಅವರು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣೀಭೂತರಾದಂಥ ಅವರ ಸಹಧರ್ಮಿಣಿ ಮೇಡಮ್ ಸೌಮ್ಯ ಅವರಿಗೂ ಕೂಡ ಅವರ ಇಬ್ಬರು ಮಕ್ಕಳು ಅರ್ಜುನ್ ಮತ್ತು ಅಮೋಘ್, ಸರಿನಾ? ಅರ್ಜುನ್ ಮತ್ತು ಅಮೋಘ್ ಅವರು ಲಾಸ್ಟ್ ಟೈಮ್ ಬಂದಾಗಲೇ ನಮ್ಮ ಆಫೀಸಿಗೆ ಬಂದಿದ್ದರು. ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ನಮ್ಮ ವಿವಿಧ ಭಾಗಗಳಿಂದ ಆಗಮಿಸಿರುವ ತಮಗೆಲ್ಲರಿಗೂ ಕೂಡ ತುಂಬ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೀನಿ. ಈಗಾಗಲೇ ನಮ್ಮ ಒಬ್ಬರು ಬೋರ್ಡ್ ಆಫ್ ಡೈರೆಕ್ಟರ್ ನೇಮಕಾತಿ ಆಗಿದ್ದಾರೆ, ಶ್ರೀಯುತ ಲಕ್ಷ್ಮಣ್ ಅವರು ಈಗಾಗಲೇ ನಾವು ಒಂದು ಬೋರ್ಡ್ ಮೀಟಿಂಗನ್ನು ಕೂಡ ನಾವು ಮಾಡಿದ್ದೇವೆ. ಅವರಿಗೂ ಕೂಡ ಈ ಒಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮಾಜದ ಬಗ್ಗೆ ವಿಶೇಷವಾದಂತಹ ಒಂದು ಕಾಳಜಿ ಇದೆ. ತುಂಬ ಕ್ರಿಯಾಶೀಲತೆಯಿಂದ, ಜನಪರತೆಯಿಂದ ನಾವು ಕೆಲಸವನ್ನು ಮಾಡಬೇಕು ಅನ್ನೋದು ಕೂಡ ಶ್ರೀಯುತ ಲಕ್ಷ್ಮಣರವರ ಇಚ್ಛೆ. ಒಂದು ಮೀಟಿಂಗ್ನಲ್ಲಿಯೂ ಕೂಡ ಅನೇಕ ವಿಚಾರಗಳನ್ನು ಅವರು ಹಂಚಿಕೊಂಡರು. ಅದನ್ನು ಅನುಷ್ಠಾನಗೊಳಿಸುವಂಥ ಒಂದು ಪ್ರಾಮಾಣಿಕ ಕಾರ್ಯಕ್ರಮವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ರವೀಂದ್ರ ಶೆಟ್ಟಿಯವರಿಗೆ ನಾನು ಹೃತ್ಪೂರ್ವಕವಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಎಲ್ಲ ಅಧಿಕಾರಿ ಸ್ನೇಹಿತರುಗಳ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಅವರ ನೇತೃತ್ವದಲ್ಲಿ, ಅವರ ಸಾರಥ್ಯದಲ್ಲಿ ತುಂಬ ಒಳ್ಳೆಯ ಕೆಲಸ ಆಗಲಿ, ಸಾರ್ವಕಾಲಿಕವಾದಂಥ ಕೆಲಸಗಳಾಗಲಿ. ಸರ್ಕಾರ ಮತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ B.S. ಯಡಿಯೂರಪ್ಪ ಅವರ ಏನು ಆಶಯ ಇದೆ, ಅವರ ಆದ್ಯತೆ ಇದೆ, ಅವರ ಸಂಕಲ್ಪ ಏನಿದೆ, ಅದು ಈಡೇರಿಕೆಯಾಗುವಂಥ ದೃಷ್ಟಿಯಲ್ಲಿ ಖಂಡಿತವಾಗಿ ಮುಂದಿನ ದಿನಗಳು ಅವರ ಏನು ಸಾಧನೆ ಇದೆ, ಅವರ ಅನುಷ್ಠಾನ ಏನಿದೆ ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರಗತಿ ನಡೀತದೆ ಅದನ್ನು ನಾವೆಲ್ಲರೂ ಕೂಡ ಅದನ್ನು ನೋಡ್ತೇವೆ. ತುಂಬ ಒಳ್ಳೆಯದಾಗುತ್ತೆ, ತುಂಬ ಒಳ್ಳೆ ರೀತಿಯ ಫಲಿತಾಂಶಗಳು ಬರ್ತವೆ. ಈ ಒಂದು ಕಡೆಯ ಜನಕ್ಕೆ, ಅದರಲ್ಲಿ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ, ಟು ರೀಚ್ ದ ಅನ್ರೀಚ್ಡ್ ಅಂತ. ಯಾರು ತಲುಪದಂತಹ ವ್ಯಕ್ತಿಗಳಿಗೆ ನಾವು ತಲುಪುವಂಥ ಒಂದು ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಿದರೆ ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಯಾವುದೂ ಇಲ್ಲ. ಅದು ನೀಡುವಂಥ ಒಂದು ಆಶೀರ್ವಾದ, ಅನುಗ್ರಹ ಮತ್ತು ಪುಣ್ಯ, ಆ ಪುಣ್ಯ ಎಲ್ಲರಿಗೂ ಲಭಿಸ್ತದೆ. ಅದರಲ್ಲಿ ಪ್ರಮುಖವಾಗಿ ಅದರ ಸಾರಥ್ಯವನ್ನು ವಹಿಸಿದಂಥ ರವೀಂದ್ರ ಶೆಟ್ಟಿಗೆ ಲಭಿಸ್ತದೆ. ಕೂಡ ಇನ್ನೊಂದು ಶುಭಾಶಯಗಳನ್ನು ತಮಗೆ ಮತ್ತು ಲಕ್ಷ್ಮಣರವರಿಗೆ ಶುಭಾಶಯಗಳನ್ನು ಕೋರಿ ಎಲ್ಲರಿಗೂ ವಂದಿಸಿ, ಎಲ್ಲರನ್ನೂ ಸ್ವಾಗತಿಸಿ ಮಾನ್ಯ ಅಧ್ಯಕ್ಷರು ಮತ್ತು ನಮ್ಮ ನಿರ್ದೇಶಕರು ಕೂಡ ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸೂಡಿ ಸುರೇಶ್ ಇವರು ವಿದ್ಯಾರತ್ನದ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಮಂಗಳೂರಿಗೆ ಬರ್ತಾರೆ. ರವೀಂದ್ರ ಶೆಟ್ಟಿಯವರ ಮೇಲೆ ಪ್ರೀತಿಯಿಂದ ಈಗಲೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದೀಗ ಅವರಿಂದ ಶುಭ ಹಾರೈಕೆ. ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಅವರೇ, ಈ ನಿಗಮದ MD ಅವರೇ,
ನಿರ್ದೇಶಿತವಾಗಿರ್ತಕ್ಕಂಥ ಸದಸ್ಯರೇ ಮತ್ತು ಉಳಿದೆಲ್ಲ ಈ ಜನಾಂಗದ ಇಲ್ಲಿ ಸೇರಿರ್ತಕ್ಕಂಥ ಬಂಧುಗಳೇ ಮತ್ತು ಶೆಟ್ಟರ ಅಭಿಮಾನಿಗಳು, ಒಂದು ಮಾತಿದೆ, ಜನಸೇವೆಯೇ ಜನಾರ್ದನ ಸೇವೆ ಅಂತ. ನಾನೀಗಾಗಲೇ ನಮ್ಮ ರವೀಂದ್ರ ಶೆಟ್ಟಿ ಅವರ ಜೊತೆಗೆ ಸುಮಾರು 15 ವರ್ಷಗಳಿಂದ ಅತ್ಯಂತ ನಿಕಟವಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೊಂದಿದ್ದೀನಿ. ಅವರ ತುಡಿತ, ಯಾರು ಬಡವರಿದ್ದಾರೆ, ಯಾರ ಮಕ್ಕಳು ಬಡ ಮಕ್ಕಳು ಶಾಲೆಗೆ ಬಂದಿದ್ದಾರೆ ಅಂಥವ್ರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಮತ್ತು ಅವರ ಸೇವೆಯ ಪ್ರತಿಫಲವಾಗಿ ಇವತ್ತು ಈ ಸ್ಥಾನದಲ್ಲಿ ಅವರು ಇರೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು. ಅವರ ಮಾನವೀಯ ಲಕ್ಷಣಗಳೇನಿದ್ದಾವಲ್ಲ ಅದು ಈ ನಿಗಮಕ್ಕೆ ಮುಕುಟ ಇತ್ತಂತೆ ಆಗ್ತದೆ. ಪ್ರಥಮ ಅಧ್ಯಕ್ಷರಾಗಿದ್ದಾರೆ. ಅವರ ಹೆಜ್ಜೆ ಗುರುತುಗಳು ಇಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಾಗ್ತದೆ ಅಂತಕ್ಕಂಥ ಭರವಸೆ ನನಗಿದೆ. ಯಾಕೆ ಅಂತಂದರೆ ಅದಕ್ಕೆ 2 ಕಾರಣ. ಅವರಲ್ಲಿರ್ತಕ್ಕಂಥ ಸಹೃದಯ ಮತ್ತು ಈ ಸರ್ಕಾರ ನಿಮ್ಮ ಒಂದು ಈ ಜನಾಂಗದ ಅಭಿವೃದ್ಧಿಗಾಗಿ ದೃಢ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಈ ರಾಜ್ಯದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಇವರು ತುಂಬ ನಿಕಟವಾಗಿರೋದರಿಂದ ನಿಮ್ಮ ಅಭಿವೃದ್ಧಿ ಬೇರೆ ಅಭಿವೃದ್ಧಿ ನಿಗಮಗಳಿಗಿಂತ ಅತ್ಯಂತ ಹೆಚ್ಚಿನ ವೇಗದಲ್ಲಿ ನಡೆಯುತ್ತೆ ಅಂತಕ್ಕಂಥ ಭರವಸೆ ನನಗಿದೆ. ಅದನ್ನು ಮಾಡಿಸ್ತಕ್ಕಂಥ ಶಕ್ತಿ ರವೀಂದ್ರ ಶೆಟ್ಟಿ ಅವರಿಗೆ. ಆದ್ದರಿಂದ ಬೇರೆ ಯಾರಿದ್ರೂ ಕೂಡ ಸ್ವಲ್ಪ ಏನಾಗ್ತಿತ್ತೇನೋ, ಶೆಟ್ಟರಿದ್ದಾರೆ, ಈ ಜನಾಂಗದವರು ಯಾರು ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಭರವಸೆ ನೀಡಿ, ಅವ್ರ ಮೇಲೆ ಭರವಸೆ ಇಡಿ, ಅತ್ಯಂತ ಹೆಚ್ಚಿನ ನಿರೀಕ್ಷೆಯನ್ನು ಇಡಬೇಡಿ. ಎಲ್ಲವನ್ನೂ ಒಂದೇ ದಿನಕ್ಕೆ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಈ ಸಮಾಜದಲ್ಲಿ ಹಂತ ಹಂತವಾಗಿ ಬದಲಾವಣೆಗಳಾಗ್ತದೆ. ಆ ಸಾಮರ್ಥ್ಯ ಶಕ್ತಿ ಶೆಟ್ಟರಿಗಿದೆ. ಶೆಟ್ಟರಿಗೆ ಶಕ್ತಿ ತುಂಬುವಂಥ ಮೇಲೆ ಅವರ ಮುಖ್ಯಮಂತ್ರಿಗಳಾಗಿದ್ದ BS ಯಡಿಯೂರಪ್ಪನವರಿದ್ದಾರೆ. ಆದ್ದರಿಂದ ತಾವೆಲ್ಲ ಅವ್ರಿಗೆ ಸಹಕರಿಸಬೇಕು. ನಡೆಯುವಾಗ ಸ್ವಲ್ಪ ಎಡುತ್ತಾರೆ, ಅದನ್ನು ತಿದ್ದುಕೊಂಡು ನಾವೆಲ್ಲ ಮುನ್ನಡೆಯೋಣ. ಈ ಅಭಿವೃದ್ಧಿ ನಿಗಮ ಅತ್ಯಂತ ಉತ್ತಮ ಕಾರ್ಯದಲ್ಲಿ ನಡೆಯಲಿ, ಆ ಕಾರ್ಯಕ್ರಮಗಳು ಅತ್ಯಂತ ಜನರಿಗೆ ತಲುಪಲಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ, ಮಾನ್ಯರು ಇದೇ ರೀತಿ ಉತ್ತಮ ಸ್ಥಾನಕ್ಕೆ ಬರಲಿ, ನಿಮ್ಮೆಲ್ಲರ ಶುಭಾಶೀರ್ವಾದ ಅವ್ರ ಮೇಲೆ ಇರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ, ಈ ಬಸವಣ್ಣ ಒಂದು ಮಾತು ಹೇಳ್ತಾನೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಎನ್ನ ಮನೆಯ ಮಗ ಎಂದೆನಿಸಯ್ಯ ಅಂತಕ್ಕಂಥ ಮಾತಿದೆ. ನೀವೆಲ್ಲರೂ ಕೂಡ ಶೆಟ್ಟರನ್ನ ಇವ್ರು ಯಾರು ಅಧ್ಯಕ್ಷರು ಅಂತ ಕೇಳ್ಕೋಬಾರ್ದು. ಅವರು ನಮ್ಮ ಮನೆಯ ಮಗ ಇದ್ದಾನೆ, ಅವರಿಗೆ ನಮ್ಮ ಸಹಕಾರ ಇರಬೇಕು ಅಂತಕ್ಕಂಥ ಮಾತನ್ನ ನೀವು ಕೂಡ ಇಟ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಶೆಟ್ಟರು ಇನ್ನೂ ಸೇವೆ ವೃದ್ಧಿ ಆಗಲಿ. ಅವ್ರ ಮನೆಯವರೆಲ್ಲರೂ ಕೂಡ, ಅವರ ತಂದೆ ತಾಯಿಯವರು ನನಗೆ ತುಂಬ ಚೆನ್ನಾಗಿ ಪರಿಚಯ. ಅವರು ಕೂಡ ಯಾವ ಕಾರ್ಯದಲ್ಲೂ ಕೂಡ ಕೆಳಗೆ ಇರ್ತಾರೆ ನೋಡಿ, ಕೆಳಗೆ ಕೂತಿದ್ದಾರೆ. ಅವರೆಲ್ಲ ಒಂದು ಅಭಿವೃದ್ಧಿ ಅವರ ಒಂದು ಆಶೀರ್ವಾದದಿಂದ ಆಗಿದೆ. ಮತ್ತು ಅವರ ಸಹಧರ್ಮಿಣಿ ಸೌಮ್ಯ ಅವರಿದ್ದಾರಲ್ಲ, ಅವರ ಅರ್ಧ ಕೈ ಇದ್ದಂಗೆ, ಅವರೆಲ್ಲವನ್ನ ನಿಭಾಯಿಸ್ತಾರೆ. ಶೆಟ್ಟರು ಸುಮ್ಮನೆ ಹಿಂದೆ ಇರ್ತಾರೆ, ಮುಂದೆ ಅವರಿರ್ತಾರೆ, ಅವ್ರು ಹಿಂದೆ ಇರ್ತಾರೆ. ಕನ್ನಡದಲ್ಲಿ ಗಾದೆ ಇದೆ, ಒಬ್ಬ ಯಾರು ವ್ಯಕ್ತಿತ್ವ ಬೆಳೆದಿದೆ ಅಥವಾ ಒಂದು ಸಾಧನೆ ಮಾಡಿದ್ದಾನೆ ಅಂತಂದ್ರೆ ಅವ್ರ ಹಿಂದೆ ಅವರ ಪತ್ನಿ ಇರ್ತಾರೆ ಅಂತ. ಇದು ಉಲ್ಟಾ ಸ್ವಲ್ಪ, ಇವರು ಮುಂದೆ ಇರ್ತಾರೆ, ಅವ್ರು ಹಿಂದೆ ಇರ್ತಾರೆ. ನಾನು ಯಾಕೆಂದ್ರೆ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಅವರು ಕೂಡ ಅವ್ರಿಗೆ ಸಹಕರಿಸ್ತಾರೆ. ನಿಮ್ಮೆಲ್ಲರ ಒಂದು ಆಶಯ ಈಡೇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ನನಗೆ ಇನ್ನೊಂದು ಪ್ರೆಸ್ ಮೀಟ್ ಇರೋದ್ರಿಂದ ಈ ಸಭೆಯಿಂದ ನಿರ್ಗಮಿಸ್ತಾ ಇದ್ದೀನಿ, ಕ್ಷಮೆ ಇರಲಿ ಅಂತ ಕೇಳ್ತಾ, ಶೆಟ್ಟರಿಗೆ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೆ ಶುಭಾಶಯ. ಬಹಳ ಒಳ್ಳೆಯ ಹಾರೈಕೆಯನ್ನು ಹಾರೈಸಿದ್ದಾರೆ. ಇವ ನಾರಯ್ಯ ಎಂದೆನಿಸದೆ ನಿಮ್ಮ ಮನೆಯ ಮಗ ಎಂದೆನಿಸಿಕೊಂಡು ಅವರ ಮೇಲೆ ಭರವಸೆ ಇಡಿ ಎನ್ನುವಂತಹ ಮಾತುಗಳನ್ನು ಆಡಿದಂತಹ ಶ್ರೀಯುತ ಸೋಡಿ ಸುರೇಶ್ ಶೆಟ್ಟಿ ಅವರಿಗೆ ವಂದನೆಗಳು. ಇದೀಗ ಶ್ರೀಯುತ ರವೀಂದ್ರ ಶೆಟ್ಟಿ ಇವರ ಬಂಧು, ಅವರ ಸಂಬಂಧಿಯಾಗಿ ಮಾವನಾಗಿ ಶ್ರೀಯುತ ಲೋಕನಾಥ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದು ಸಂಬಂಧಿಯಾಗಿ ಬಂಧುವಾಗಿ ಇದೀಗ ಶ್ರೀಯುತ ರವೀಂದ್ರ ಶೆಟ್ಟಿ ಅವರಿಗೆ ಶುಭ ಹಾರೈಕೆಯ ಮಾತುಗಳನ್ನು ಹಾರೈಸ್ತಾರೆ. 2021ನೇ ವರ್ಷದ ಶುಭ ಹಾರೈಕೆಯನ್ನು ತಮಗೆಲ್ಲರಿಗೂ ಅರ್ಪಿಸುತ್ತಾ, ವೇದಿಕೆಯಲ್ಲಿ ಈಗಾಗಲೇ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ತನ್ನ ಕಚೇರಿಯನ್ನು ಈಗಾಗಲೇ ವಿಧಿವಿಧಾನವಾಗಿ ಪ್ರಾರಂಭಿಸಿ ಈಗ ಇಲ್ಲಿ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬರುವಂತಹ ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಯುತ ರವೀಂದ್ರ ಶೆಟ್ಟಿ ಅವರೇ, ಹಾಗೆ ನಮ್ಮ ಮಂಗಳೂರನ್ನು
ಹಸನ್ಮುಖಿ ಆಗುವಂತೆ ಎಲ್ಲರಿಂದಲೂ ಪ್ರಶಂಸೆಯನ್ನು ಗಳಿಸಿದಂತಹ MD ಅವರಾದ ಶ್ರೀಯುತ ನನ್ನ ಸ್ನೇಹಿತರು ಆದಂತಹ ವಿಜಯಪ್ರಕಾಶ್ ಅವರೇ, ಹಾಗೆ ಈ ನಿಗಮದ ನಿರ್ದೇಶಕರಿಗೆ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಾ, ಈ ನಿಗಮವನ್ನು ರವೀಂದ್ರ ಶೆಟ್ಟಿ ಅವರ ಕಾರ್ಯಚಟುವಟಿಕೆಯನ್ನು ತಿಳಿದಂತೆ ಶ್ರೀಯುತ ಯಡಿಯೂರಪ್ಪ ಅವರು ರಚಿಸಿದ್ದಾರೆ ಎಂದು ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅವರ ಗುಣನಡತೆಯನ್ನು ಬಹಳ ಹತ್ತಿರದಿಂದ ತಿಳಿದವರು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರ ಶ್ರೀಯುತ ಯಡಿಯೂರಪ್ಪ ಅವರು. ನಡೆ, ನುಡಿ ಅಥವಾ ಇನ್ನಿತರಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಆ ವಿನಯತೆಯನ್ನು ಸದಾ ಹತ್ತಿರದಿಂದ ತಿಳಿದವರು ಶ್ರೀಯುತ ಯಡಿಯೂರಪ್ಪ ಅವರು. ಈ ಜನಾಂಗದ ಎಲ್ಲ ಕಟ್ಟಕಡೆಯ ವ್ಯಕ್ತಿಯ ಒಂದು ಪರಿಚಯವನ್ನು ಮಾಡಿಕೊಂಡು ಆ ನಿಗಮದ ಅಧ್ಯಕ್ಷರಾಗಿ ತಮ್ಮೆಲ್ಲರ ಅಭಿವೃದ್ಧಿಯನ್ನು ಮಾಡುವಂಥ ಸದಾವಕಾಶ ಭಗವಂತನವರಿಗೆ ಕರುಣಿಸಲಿ. ಅಂದರೆ ಬರೇ ಅಲೆಮಾರಿ ಅಥವಾ ಇನ್ನಿತರ ಅಲೆಮಾರಿಯಲ್ಲ, ಸಮಸ್ತ ಜನರ ಅಭಿವೃದ್ಧಿಯನ್ನು ಕೂಡ ಅವರು ಹಾರೈಸಲಿ, ಅವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ದೇವರು ಕರುಣಿಸಲಿ ಅಂತೇಳಿ ಮೊದಲೊಮ್ಮೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ತಮಗೆಲ್ಲರಿಗೂ ಶುಭಕಾಮನೆಯನ್ನು ಸಲ್ಲಿಸ್ತಾ ಮಾತುಗಳು ಶ್ರೀಯುತ ವಿಠಲ್ ಗಣಾಚಾರ್ಯ ಅವರಿಂದ. ಇವತ್ತಿನ ದಿನ ಒಂಥರ ಇತಿಹಾಸದಲ್ಲಿ ಬರೆದಿರತಕ್ಕಂಥ ದಿನಗಳಾಗಿವೆ. ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಹಿರಿಯರು ಸಮಾಜಕ್ಕಾಗಿ ಇದನ್ನು ನಿಗಮ ಮಂಡಳಿ ಮಾಡಬೇಕು ಅಂಥೇಳಿ ಭಾಳ ಪ್ರಯತ್ನಪಟ್ಟರು. ಆ ಪ್ರಯತ್ನದ ಫಲವೇ ಇವತ್ತು ನಿಮ್ಮೆಲ್ಲರ ಭಾಗ್ಯ. ಅದರ ಫಲವಾಗಿ ಮಾನ್ಯ ನಮ್ಮ ರವೀಂದ್ರ ಶೆಟ್ಟಿ ಸಾಹೇಬರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಮೊದಲು ನಾನು ಹೃದಯಪೂರ್ವಕವಾದಂಥ ಅಭಿನಂದನೆ. ಹಾಗೆ ನಮ್ಮ ವಿಜಯಪ್ರಕಾಶ್ ಸರ್ ಹಾಗೂ ಲಕ್ಷ್ಮಣ ಸರ್ ಕೂಡ ಮಾತಾಡ್ತಾರೆ. ಅವರಿಗೆ ಭಾಳ ಗೌರವವಾಗಿ ಈ ಸಭೆಯನ್ನು ನಾನು ಸ್ವಾಗತ ಕೋರ್ತಾ ಮತ್ತು ಅವ್ರ ಜೊತೆಗೆ ಅಭಿನಂದನೆ ಹೇಳ್ತಾ, ನಮಗೆ ಮುಖ್ಯವಾಗಿ ಕುರುಡನಿಗೆ ಬೇಕಾಗಿದ್ದು 2 ಕಣ್ಣು ಅಥವಾ ಒಂದು ಊರುಗೋಲು. ಒಬ್ಬ ಕುರುಡ ತಾನು ನೇರವಾಗಿ ನೆಡಾಡಬೇಕಾದ್ರೆ ಒಂದು ಶಕ್ತಿ ಬೇಕಲ್ಲ, ಒಂದು ಊರುಗಳನ್ನ ಮುಖಾಂತರ ನಮಗೆ ಅಲೆಮಾರಿಗಳು ಊರೂರು ಸುತ್ತಾಡಿ ಭಿಕ್ಷಾಟನೆ ಮಾಡಿ ಬಿಸಿಲು ಗಾಳಿ ನೋಡದೆ ಊರು ಮುಂದೆ ಟೆಂಟ್ ಹಾಕಿ ಜೀವನ ಸಾಗಿಸ್ತಾ ಗುಡಿ ಗುಂಡದಲ್ಲಿ ಬದುಕಿ ಈ ಮಟ್ಟಕ್ಕೆ ಬಂದಿದ್ದೀವಿ. ಇವತ್ತು ನಿಜವಾಗಿರುವ ನನಗೆ ಒಂಥರ ಖುಷಿ ಅನಿಸುತ್ತೆ. ಅಂಥ ದಿನಮಾನಗಳಲ್ಲಿ ನನ್ನ ತಂದೆ ತಾಯಂದಿರು ಭಿಕ್ಷಾಟನೆ ಮಾಡಿ ಇವತ್ತು ಓದಿಸಿ ಇವತ್ತು ನನಗೆ MCOM ಮತ್ತು PhD ಮುಗಿಸ್ಲಿಕ್ಕೆ ಒಂದು ಅರ್ಹನಾಗಿ ಶಕ್ತಿ ಕೊಡಂದರೆ, ಇವತ್ತು ನಾನು MCOM ಮತ್ತು PhD ಮಾಡಿದ್ದೇನೆಂದರೆ ಅವರ ಆಶೀರ್ವಾದ. ಆದರೆ ನಾನು ಒಂದು ವಿಷಯ ಏನಂದರೆ, ಕೇವಲ ನಿಗಮ ಮಂಡಳಿ ಮಾಡೋದು ಒಂದೇ ಅಭಿವೃದ್ಧಿ ಜೊತೆಗೆ ಕೇವಲ ಎಕನಾಮಿಕಲಿ ಇಟ್ಸ್ ನಾಟ್ ವೆಲ್, ನನಗೆ ಆರ್ಥಿಕವಾಗಿ ಅವನ್ನು ಮುಂದುವರಿಸ್ತಾ ಅಷ್ಟ ಮುಖ್ಯ ಅಲ್ಲ, ಮಕ್ಕಳನ್ನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಖ್ಯವಾಗಿ ತರುವಂಥ ಕೆಲಸವನ್ನು ಈ ಅಭಿವೃದ್ಧಿ ಮಂಡಳಿಯಿಂದ ಆಗಬೇಕಾಗಿದೆ. ಯಾಕಂದರೆ ಎಷ್ಟೋ ಮಂದಿ ಮಕ್ಕಳು ಮೊನ್ನೆ ನಮಗೆ ಸಮುದಾಯದಲ್ಲಿ ಒಂದು ಹುಡುಗಿ ನೀಟಲ್ಲಿ 113 ಅಂಕ ತಗೊಂಡು ಆಕೆ MBBS ಮಾಡ್ಬೇಕಂತ ಭಾಳ ಟ್ರೈ ಮಾಡಿದ್ರು. ಕೊನೆ ಬಸ್ BMS ಮಾಡ್ಬೇಕಂತ ಹೋದ್ಲು. ಆದರೆ ಆ ಹುಡುಗಿಗೆ BMS ಸೀಟ್ ಸಿಗಲಿಕ್ಕೆ ಆಗಲಿಲ್ಲ. ಆದರೆ ಡೊನೇಷನ್ ಸೀಟ್ ಸಿಗ್ಬೇಕಂತ ಹೇಳಿಬಿಟ್ಟು ಅಲ್ಲಿ ಏನು ಮಾಡಿದ್ರು, ತಿರಸ್ಕಾರ ಮಾಡಿದ್ರು. ಹೀಗೆ ಇಂಥವೆಲ್ಲ ಹಲವಾರು. ಮೊದಲು ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣವಂತರಾಗಿ ಮಾಡಲಿಕ್ಕೆ ತಮ್ಮ ಸಹಕಾರ ಪ್ರೀತಿ ಎಲ್ಲ ಬೇಕಾಗುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಎಲ್ಲಿ ವಿದ್ಯಾವಂತರಾಗ್ತಾರೆ, ಎಲ್ಲಿ ಶಿಕ್ಷಣದಿಂದ ಮುಂದೆ ಬರ್ತಾರೆ, ಆ ಸಮುದಾಯ ಡೆವಲಪ್ಮೆಂಟ್ ಸಾಧ್ಯ ಇದೆ. ಎರಡನೇದು, ನಮ್ಮನ್ನ ಅಲೆಮಾರಿಗಳಂದಾಗಿ ಆ ಅಲೆಮಾರಿಗಳಿಗೆ ನಮಗೆ ಯಾಕೆ ಈ ದೇಶಕ್ಕೆ ನಾವು ಏನಾದ್ರು ಕೊಟ್ಟಿಲ್ವಾ? ಈ ದೇಶಕ್ಕೆ ಎಲ್ಲ ನಾವು ಏನೋ ರಕ್ಷಣೆ ಮಾಡಿಲ್ವಾ? ಈ ದೇಶದಲ್ಲಿ ಎಲ್ಲ ರಾಜರ ಮಹಾರಾಜರ ಕಾಲದಲ್ಲಿ ಕೂಡ ಅವರೆಲ್ಲ ಸಹಕಾರ ಆಗಿದ್ದೀವಿ. ಈ ದೇಶದ ಸಂಸ್ಕೃತಿಯನ್ನು ಉಳಿಸ್ತವರೇ ಅಲೆಮಾರಿ ಜನಾಂಗರು. ಇದು ಇವತ್ತಿಗಾದರೂ ಕೂಡ ಅವರಲ್ಲಿ ಪದ್ಧತಿಗಳನ್ನು, ನೀತಿ, ಧರ್ಮ, ಆಮೇಲೆ ಬಾಂಧವ್ಯವನ್ನು ಸೃಷ್ಟಿ ಮಾಡ್ತಾರೆ ಈ ಅಲೆಮಾರಿ ಜನಾಂಗದವರು. ಇಂಥವ್ರನ್ನ ಈ ದೇಶಕ್ಕೆ ಒಂದು ಅತಿ ಅಮೂಲ್ಯವಾದಂಥ ವ್ಯಕ್ತಿಗಳು ನಮ್ಮನ್ನು ಸರ್ಕಾರವನ್ನು ಕಣ್ತೆರೆದು ನಮ್ಮನ್ನು ಮುಖ್ಯವಾಗಿ ತರುವಂಥ ಕೆಲಸವನ್ನು ಇವತ್ತಿನ ಆಡಳಿತ ಮಂಡಳಿ ಮಾಡಬೇಕು. ಅದು ಶಕ್ತಿ ರವೀಂದ್ರ ಸರ್ಕಾರ ಇದೆ. ಪ್ರಥಮವಾಗಿ ನಿಜವೇನು ಭಾಳ ಹೆಮ್ಮೆ ಅನಿಸುತ್ತೆ. ನಮ್ಮಂತರು ನನಗಾದಂಥ ಅನ್ಯಾಯವನ್ನು ಮತ್ತು ಬೇರೆ ನನ್ನ ಮಕ್ಕಳಿಗೆ, ನನ್ನ ಸಮಾಜ ಜನರಿಗೆ ಯಾರಿಗೆ ಆಗಬಾರ್ದು. ಯಾಕಂದರೆ ನಾ ಅಂದಿನ ಟೈಮಲ್ಲಿ ನನಗೆ ಯಾವತ್ತು UPS ಎಕ್ಸಾಮ್ನಲ್ಲಿ ನನಗೆ ಯಾರು ಸಹಕಾರ ಕೊಡಬೇಕಾಗಿತ್ತಂದರೆ ಇವತ್ತು ನಾನು IPS ಆಗ್ತಿದ್ದೆ. ಆದರೆ ನನಗೆ ಆ ಥರ ಶಕ್ತಿ ಆ ಟೈಮಲ್ಲಿ ಇರಲಿಲ್ಲ, ರಾಜಕೀಯವಾಗಿ ಇರಲಿಲ್ಲ. ಹಾಗಾಗಿ ಇವತ್ತಿನ ಕಾಲದಲ್ಲಿ ನಿಮ್ಮಂಥ ವಿದ್ಯಾವಂತರು, ರಾಜಕೀಯವಾಗಿ ಬಲಾಢ್ಯತಕ್ಕಂಥ ವ್ಯಕ್ತಿಗಳು ಇರೋದ್ರಿಂದ ನಮ್ಮಂಥ ಬಡ ಸಮುದಾಯಗಳ ವ್ಯಕ್ತಿಗಳಿಗೆ ನಾನು IPS ಆಗ್ಬೋದು, IAS ಆಗ್ಬೋದು, ಇನ್ನೇನಾದರೂ ಒಳ್ಳೊಳ್ಳೆ ಹುದ್ದೆಗಳು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಮೊದಲು ಶಿಕ್ಷಣಕ್ಕೆ ಒತ್ತು ಕೊಡಿ. ತದನಂತರ ಬಡವರಿಗೆ ಸೂರಿಲ್ಲ,
ಇರಲಿಕ್ಕೆ ನೆಲೆ ಇಲ್ಲ. ಎಷ್ಟೋ ಜನ ಟೆಂಟಲ್ಲಿ ಜೀವನ ಮಾಡಿಕೊಂಡು ಅಲ್ಲೇ ಪಾತ್ರೆ ತೊಗೊಂತಾರೆ, ಅಲ್ಲೇ ಊಟ ಮಾಡ್ತಾರೆ, ಮಳಿ ಎಲ್ಲೇ ಗಾಳಿ ಅದೇ ದೂರ ಊಟ ಮಾಡ್ತಾರೆ. ಇವತ್ತು ನಾವೆಲ್ಲ ಇವತ್ತು ಅವ್ರ ಹೆಸರು ಹೇಳಿ ನಾವು ಊಟ ಮಾಡ್ತೀವಿ ಅಂದರೆ ಅವ್ರು ಏನೋ ಒಂದು ಕೊಡಲೇಬೇಕತ್ತೆ. ಇಟ್ಸ್ ಎ ಹ್ಯುಮ್ಯಾನಿಟಿ, ಅದು ನಮ್ಮ ಧರ್ಮ. ಅದನ್ನು ಕಾಪಾಡೋ ಶಕ್ತಿ ತಮ್ಮ ಹೆಗಲ ಮೇಲಿದೆ. ಮಾನ್ಯರೇ, ದಯವಿಟ್ಟು ನಮ್ಮ ಕರ್ನಾಟಕದ ಉದ್ದಾಗಲಕ್ಕೂ ಸಂಚಾರ ಮಾಡಿ, ಕರ್ನಾಟಕದ ಉದ್ದಗಲಕ್ಕೂ ಸಂಚಾರ ಮಾಡಿ. ಉತ್ತರ ಕರ್ನಾಟಕ ಬನ್ನಿ, ದಕ್ಷಿಣ ಕರ್ನಾಟಕ ಬನ್ನಿ, ಮಧ್ಯ ಕರ್ನಾಟಕ ನೋಡಿ. ಎಷ್ಟೋ ಜನ ಜಾತಿಯವರು ಅವರು ತಮಗೆ ಅವರ ಒಂದು ಸಿಸ್ಟಮ್, ನಿಜ ನಮ್ಮ ಸಿಸ್ಟಮ್ ಹೆಂಗಿದೆ ಅಂದರೆ ಅಲೆಮಾರಿ ಸಿಸ್ಟಮು ಯಾರಿಗೆ ಅನ್ಯಾಯ ಮಾಡಿಲ್ಲ. ಇವತ್ತು ಯಾರಿಗೂ ಒಂದು ಕಂಪ್ಲೇಂಟ್ ಕೂಡ ಯಾವ ಕೇಸ್ ಆಗಿಲ್ಲ, ನಮ್ಮಲ್ಲಿ ಆಗಿಲ್ಲ, ಹೋಗೋದಿಲ್ಲ. ಏನೇ ಇದ್ರೂ ಕೂಡ ನಾವೇ ಬಗೆಹರಿಸ್ಕೊಂತೀವಿ, ನಮ್ಮಲ್ಲಿ ತಿದ್ದು ಮುಂದೆ ಹೋಗ್ತೀವಿ ಅಂತ ಒಂದು ಸಿಸ್ಟಮ್ ಇರ್ತಕ್ಕಂಥ ನಮ್ಮ ಅಲೆಮಾರಿ ಕಮಿಟಿಯಲ್ಲಿ ದಯವಿಟ್ಟು ಇದನ್ನು ಇನ್ನೂ ಸ್ವಲ್ಪ ಶಕ್ತಿಯುತವಾಗಿ ಮಾಡಿ ಅವರಿಗೆ ಬಲಾಢ್ಯ ಮಾಡಲಿಕ್ಕೆ ಆರ್ಥಿಕವಾಗಿ ಶಕ್ತಿ ಕೊಡಿ. ಇವತ್ತು ಯುವಕರು ಎಷ್ಟೋ ಜನ ಯುವಕರು ಊರೂರು ಸುತ್ತಾಡಿ ಶಿಕ್ಷಣ ಬಿಟ್ಟು PUC SLC ಮುಗಿಸ್ಕೊಂಡು ಪಾತ್ರೆ ವ್ಯಾಪಾರ, ಪ್ಲಾಸ್ಟಿಕ್ ವ್ಯಾಪಾರ ಮಾಡ್ತಾರ. ಅಂಥ ವ್ಯಕ್ತಿಗಳಿಗೆ ನಾವೆಲ್ಲ ಏನು ಮಾಡೋಂದ್ರೆ ದಾರಿದೀಪ ಆಗಬೇಕು. ಅಲ್ಲಿ ಇವತ್ತು 10,000, 15,000, 20,000 ರೂಪಾಯಿ ಲೋನ್ ಕೊಟ್ಟರೆ ಡೆವಲಪ್ಮೆಂಟ್ ಆಗಲ್ಲ. ಇವತ್ತಿನ ಕಾಲದಲ್ಲಿ ಒಂದು ಅಂಗಡಿ ಬಾಡಿಗೆ ತಗೋಬೇಕಂದ್ರೆ ಮಿನಿಮಮ್ 10,000 ರೂಪಾಯಿ ಇದೆ ಒಂದು ಅಂಗಡಿ ಬಾಡಿಗೆ ತಗೋಬೇಕಾದ್ರೆ. ಆ ವ್ಯಕ್ತಿ ನೆಲೆ ಉರಬೇಕಾದ್ರೆ ತುಂಬ ಬೇಕಾಗತ್ತೆ. ಹಾಗಾಗಿ ಈ ಲೋನ್ ಬಗ್ಗೆ ಅಷ್ಟೇ ಅಲ್ಲ, ಮಕ್ಕಳ ಜೊತೆಗೆ ಅವ್ರ ಸೂರುಗಳು ಇರಲಿಕ್ಕೆ ಒಂದು ನೆಲೆ ಮಾಡಿಕೊಡಿ, ಬದುಕಲಿಕ್ಕೆ ಒಂದು ಲ್ಯಾಂಡ್ ಕೊಡಿ ಅವರಿಗೆ. ಹಾಗಾಗಿ ಇಂಥವೆಲ್ಲ ಯೋಜನೆಗಳು ತರಿಸಿ ಮಕ್ಕಳನ್ನ ಶಿಕ್ಷಣವಂತರಾಗಿ ಮಾಡಲಿಕ್ಕೆ ತಮ್ಮ ಸಹಕಾರ ಇದೆ ಸರ್. ತಾವು ಕೂಡ ಭಾಳ ಆತ್ಮೀಯರಿದ್ದೀರಿ, ಸಾಹಿತ್ಯಕ್ಕೆ ಭಾಳ ಭಾಳ ನಿಕಟ ಸಂಬಂಧ ಇದೆ. ತಮ್ಮನ್ನು ಒಂದು ಒಳ್ಳೆಯ ಗುಣ ಇದೆ ನಿಮ್ಮಲ್ಲಿ. ಇನ್ನೂ ಒಂದು ನಮಗೆ ಕಾಣ್ತಾ ಇದೆ, ಇನ್ನೂ ಒಂದು ಆ ಶಕ್ತಿ, ಆ ತಾಯಿ ದುರ್ಗಾ ಮಾತೆ, ಅಂಬಾಭವಾನಿ, ತುಳಜಾಭವಾನಿ, ಆ ತಾಯಿ ನಿಮ್ಮಲ್ಲಿ ರೂಪ ಕಾಣ್ತಾ ಇದೆ. ಅದನ್ನು ನೀವು ಜನರಿಗೆ ತೋರಿಸ್ಕೊಟ್ಟು ಸಮಾಜದ ಬೆಳವಣಿಗೆಯನ್ನು ಮಾಡ್ತಕ್ಕಂಥ ಕೆಲಸ ನಿಮ್ಮ ಹೆಗಲ ಮೇಲಿದೆ. ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಸಹಕಾರ ಕೊಡ್ತೀವಿ, ಶಕ್ತಿ ಕೊಡ್ತೀವಿ. ಆ ಶಕ್ತಿನ ಉಪಯೋಗ ಮಾಡಿಕೊಂಡು ಸಮಾಜದ ಅಭಿವೃದ್ಧಿ ಕಡೆ ಒಂದು ಗಮನ ಹರಿಸಿ ಅಂತೇಳಿ ನಾನು 2 ಮಾತಾಡಿ ಧನ್ಯವಾದ. ಇದೀಗ ವೆಂಕಟೇಶ್ ಯಾದವ್ ಅಂತೇಳಿ ವಕೀಲರು, ಬಳ್ಳಾರಿ ಜಿಲ್ಲೆ ವಕೀಲರ ಸಂಘದ ನಿರ್ದೇಶಕರಿದ್ದೀವಿ, ಸಂಘಟನಾ ಅಧ್ಯಕ್ಷರಿದ್ದೀವಿ. ಇವಾಗ ಈ ಒಂದು ಅಲೆಮಾರಿ ನಿಗಮದಲ್ಲಿ 46 ಜಾತಿಗಳು ಬರ್ತವೆ. ನನಗೆ ಗೊತ್ತಿದ್ದು, ನಾನು ಅಲೆಮಾರಿ ಸಂಘ ಇದರಲ್ಲಿ ನಾನು ಅಧ್ಯಕ್ಷ ಇದ್ದೀನಿ. ಈ ಅಲೆಮಾರಿಗಳು 46 ಜಾತಿಯಲ್ಲಿ ಇರತಕ್ಕಂಥ ಎಲ್ಲರೂ ಒಂದು ಊರಲ್ಲಿ ನಿಕಟವಾಗಿ ವಾಸ ಮಾಡೋಂಗಿಲ್ಲ. ಊರು ಬಿಟ್ಟು ಊರು ಹೋಗ್ತಾ ಇರ್ತಾರೆ. ನಮ್ಮದು ಮೊದಲಿಂದು ಗೋವುಗಳನ್ನು ಕಾಯುವಂಥ ಸಂಸ್ಕೃತಿ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತೀವಿ. ಎಲ್ಲೋ ಒಂದು 100 ಲಕ್ಷಕ್ಕೆ 1% ಜನ ಊರಲ್ಲೇ ಸ್ವಲ್ಪ ಮನೆ ಕಟ್ಕೊಂಡು ಇರ್ಬೋದೇ ಹೊರತಾಗಿ ಉಳಿದರೆಲ್ಲರೂ ಅಲೆಮಾರಿಗಳು. ಅವ್ರಿಗೆ ಇವತ್ತು ಕೂಡ ಜಮೀನುಗಳಿಲ್ಲ ಸರಿಯಾಗಿ ಅವರು ಮಾಡ್ಕೊಂಡು ತಿನ್ನೋದಕ್ಕೆ. ಕುರಿಗಳು ಕಾಯ್ತಾರೆ, ಒಂದು ಊರಿಂದ ಒಂದು ಊರಿಗೆ ವಲಸೆ ಹೋಗ್ತಾರೆ ಅವರು. ಅದ್ರ ಜೊತೆಗೆ ಒಂದು ಕುದುರೆನ ಮಾಡ್ಕೊಂಡಿರ್ತಾರೆ. ಕುದುರೆ ಜೊತೆಗೆ ಅವ್ರಿಗೆ ಬೇಕಾದಂಥ ಸಾಮಗ್ರಿಗಳನ್ನ, ಊಟದ ಸಾಮಗ್ರಿಗಳನ್ನ ಹಾಕ್ಯಂದೋಗಿ ಅಲ್ಲೆಲ್ಲೇ ರಾತ್ರಿ ವಸತಿ. ಯಾಕಂದರೆ ಮೊದಲು ಹೆಂಗಿತ್ತಂದ್ರೆ ನೀರಾವರಿ ಇದ್ದಿದ್ದಿಲ್ಲ ಯಾವ ಪ್ಲೇಸ್ಗಳು, ಇವಾಗೆಲ್ಲ ನೀರಾವರಿ ಆಗಿದ್ದಾವೆ. ಅವನಲ್ಲಿ ಗುಡ್ಗಂಗಲ್ ನಮ್ಮ ನೀರಾಕ ಮತ್ತೆ ಗುಡ್ಡಗಾಡು ಪ್ರದೇಶಕ್ಕೆ ಹೋಗ್ಬೇಕು, ಅಲ್ಲಿ ಮಳೆ ಬಂದರೆ ಇನ್ನೊಂದು ಊರಿಗೆ ಹೋಗ್ಬೇಕು. ಈ ಥರ ಅಲೆಮಾರಿ ಜೀವನ ನಿರಂತರವಾಗಿ ಆಗೈತೆ. ಆದುದರಿಂದ ಅವರಿಗೆ ಒಂದು ಕಡೆ ನೆಲೆಸಿ ಜೀವನ ಮಾಡ್ತಕ್ಕಂಥೋಸ್ಕರ ಲೋನ್ಗಳು ಸ್ಪೆಷಾಲಿಟಿ ಅಂದರೆ ಈ ಕುರಿ ಸಾಗಾಣಿಕೆಗಾಗಲಿ, ಈ ಮೇಕೆ ಸಾಗಾಣಿಕೆಗೆ, ಹಸು ಸಾಗಾಣಿಕೆಗೆ ಹೆಚ್ಚಿನ ರೀತಿಯ ಲೋನ್ ಕೊಡಿಸಿ ಅವ್ರಿಗೊಂದು ಜಾಗದಲ್ಲಿ ಅವ್ರು ಇರ್ತಕ್ಕಂಥ ಜಾಗ, ಅದಕ್ಕಾಗಿ ಒಂದು ಸಪರೇಟ್ ಜಾಗ ಕೊಡಿಸಿ ಅವರು ಅದರಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ತಾವು ಈ ನಿಗಮದ ಕಡೆಯಿಂದ ಸಹಕಾರ ಮಾಡಬೇಕಂತ ನಾನು ತಮ್ಮ ಹತ್ರ ವಿನಂತಿ ಮಾಡಿಕೊಳ್ತೀನಿ ಸರ್. ಅದೇ ರೀತಿಯಾಗಿ ಈ ಯಾವುದೇ ರೀತಿ ಲೋನ್ಗಳು ಎಲ್ಲರಿಗೂ ಸ್ಪೆಷಾಲಿಟಿ ಐತಲ್ಲ ಕೊಡ್ತಿರಲ್ಲ, ಅದನ್ನು ಸ್ವಲ್ಪ ಜಾಸ್ತಿ ಮಾಡಿರಿ. ಆಮೇಲೆ ನಿಯತ್ತಾಗಿ ಆ ವ್ಯಕ್ತಿಗಳಿಗೆ ಅಂದರೆ ಆ ಸೌಲಭ್ಯ ಪಡ್ತಕ್ಕಂಥ ವ್ಯಕ್ತಿಗಳಿಗೆ ನೇರವಾಗಿ ಲೋನ್ ಮುಟ್ಟಿಸ್ಬೇಕು. ಕೆಲವೊಂದು ಕಡೆ ಮಧ್ಯವರ್ತಿಗಳು ಇದರಿಂದ ಏನಾಗುತ್ತೆ, ಅದರಲ್ಲಿ ಸೋರಿಕೆಯಾಗಿ ಅವರಿಗೆ ಹೋಗ್ತಕ್ಕಂಥದ್ದನ್ನು ಕೂಡ ಕಡಿಮೆ ಆಗುತ್ತೆ. ಆ ರೀತಿ ಆಗಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಅವ್ರ ಮಕ್ಕಳು ಸ್ಕೂಲ್ ಸಮಿತಿಗೆ ಹೋದಂಗಿಲ್ಲ. ಅದಕ್ಕೋಸ್ಕರ ಒಂದು ಸ್ಕೂಲ್ನು ಕೂಡ ಆ ಪ್ರದೇಶದಲ್ಲಿ ಒಂದು 50-100 ಹುಡುಗರನ್ನ ಸೇರಿಸಿ ಆ ಎಜುಕೇಷನ್ ಮಟ್ಟ ಚೆನ್ನಾಗಿ ಕೊಟ್ಟು, ಆಮೇಲೆ ಅವರಿಗೆ IPS IAS ಕೋಚಿಂಗ್ ಸೆಂಟರ್ಗಳು ಅಲೆಮಾರಿಗೋಸ್ಕರ ಸಪರೇಟ್ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಓದೋಕ್ಕೋಸ್ಕರ ಅದು ಕೂಡ ಅವ್ರಿಗೆ ಸಹಕಾರ ಮಾಡಿ ಅನುಕೂಲ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಈ ಒಂದು ನಾವು ಸ್ಕೂಲಿಗೆ ಅಡ್ಮಿಷನ್ ಮಾಡಕ್ಕೆ ಹೋದಾಗ ಆಮೇಲೆ ಕ್ಯಾಸ್ಟ್ ಇದು ಕೇಳ್ತಾರೆ, ಆಮೇಲೆ ಫೀಸ್ ತಗೊಂತಾರೆ ಕಾಲೇಜ್ ಲೆವೆಲ್ನಾಗ. ಆ ಫೀಸ್ ಬರಲಾರ್ದಂಗೆ ಯಾವುದೇ ರೀತಿ ಜೀರೋ ಫೀಸ್ ಇರಲಾರ್ದಂಗೆ ಅವ್ರ ಎಜುಕೇಶನ್ ತಿಳಿಸೋಕ್ಕೋಸ್ಕರ ಈ ಅಲೆಮಾರಿ ಅಂತೇಳಿ ಜಾತಿ ಸರ್ಟಿಫಿಕೇಟ್ ಬರೀಬೇಕು. ಜಾತಿ ಸರ್ಟಿಫಿಕೇಟ್ ಈಗ ಗೊಲ್ಲ ಅಂತ ಐತಿ, ಅದರಲ್ಲಿ ಇವರು ಅಲೆಮಾರಿಗಳು ಅಂತೇಳಿ ಗುರುತಿಸ್ಬೇಕು. ಅದು ಗುರ್ತಿಲ್ಲ ಅಂದಾಗ
ಏನಾಗುತ್ತೆ, ನಮ್ಗೆ ಯಾವುದೇ ರೀತಿ ಬೆನಿಫಿಟ್ ಸಿಗಂಗಿಲ್ಲ. ಅದು ಪ್ರತಿಯೊಂದು 46 ಜಾತಿಗಳು ಏನದವ ಆ ಜಾತಿಗಳಲ್ಲಿ ಈ ತಹಶೀಲ್ದಾರ್ ಡೈರೆಕ್ಷನ್ ಮಾಡಿ, ಇಲ್ಲ ರೆವಿನ್ಯೂ ಇಲಾಖೆಗೆ ಡೈರೆಕ್ಷನ್ ಮಾಡಿ ಅಲೆಮಾರಿಗಳು ಅಂತ ಗುರುತಿಸಿದಾಗ, ಈಗ ಯಾವುದೋ ಒಂದು ಅಲೆಮಾರಿ ಸ್ಕೀಮಲ್ಲಿ ನಾವು ಹಾಕ್ತೀವಿ, ನೀವು ಅಲೆಮಾರಿ ಬರ್ತೀರಾ ಅಂತ ಕೇಳ್ತಾರೆ ಅವ್ರು ನಮ್ಮನ್ನು. ಕೇಳಿದಾಗ ನಾವು ಯಾರನ್ನು ಕೇಳಬೇಕು, ಆ ಜಾತಿ ಸರ್ಟಿಫಿಕೇಟ್ ಎಲ್ಲಿ ಹೋಗಿ ಕೇಳ್ಬೇಕು ನಾವು? ತಹಶೀಲ್ದಾರ್ ಕೇಳಿದ್ರಲ್ರಿ ನಿಮ್ಮದು ಗೊಲ್ಲ ಅಂತ, ನಿಮ್ಮದು ಗೌಳಿ ಅಂತೇಳಿ, ನಿಮ್ಮದು ಇದ್ಯಾವುದು ದಾಸ ಅಂತೇಳಿ, ದೊಂಬಿ ದಾಸ ಅಂತೇಳಿ ಹೇಳ್ತಾರೆ. ಅದನ್ನ ಕಂಪಲ್ಸರಿ ಮೆನ್ಷನ್ ಮಾಡೋಕೆ ಏನು ತಮ್ಮ ಇದರಿಂದ ಆಗುತ್ತೆ ಸರ್ ನಿಗಮದಿಂದ ಅದನ್ನೊಂದು ಮಾಡಬೇಕು. ಮಾಡಿ ಈ ರೀತಿಯಾಗಿ ಸಹಕಾರ ನೀಡುತ್ತಾ ಪ್ರತಿಯೊಂದು. ಆಮೇಲೆ ಇನ್ನೊಂದು, ಈ ಅಲೆಮಾರಿ ಜಾತಿಗಳ ಕುಲಶಾಸ್ತ್ರ ಅಧ್ಯಯನಕ್ಕೆ ಒಂದು ರೆಕಮೆಂಡ್ ಆಗೈತೆ, ಎಲ್ಲಿ ಹಂಪಿ ಯೂನಿವರ್ಸಿಟಿಗೆ ಆಗೈತೆ. ಹಂಪಿ ಯೂನಿವರ್ಸಿಟಿ ಡಾಕ್ಟರ್ ಮೈತ್ರಿ ಅವರಿಗೆ ಆಗೈತೆ. ಅದು ಅವರಿಗೆ ದುಡ್ಡು ರಿಲೀಸ್ ಆಗಿಲ್ಲ. ನಾವು ಮೊನ್ನೆ ಮಾತಾಡಿದ್ದೀವಿ, ಏನು ಸರ್ ಯಾವಾಗ ಮಾಡ್ತೀವಿ ಅಧ್ಯಯನ, ಯಾವಾಗ ಸ್ಟಾರ್ಟ್ ಮಾಡ್ತೀವಿ ನಾವು ಅಲೆಮಾರಿಗೆ ಜನಾಂಗದ ಅಂತ ಕೇಳಿದಾಗ, ಇಲ್ಲರಿ ನಮಗೆ ದುಡ್ಡು ರಿಲೀಸ್ ಆಗಿಲ್ಲ, ಅದೊಂದು ಸ್ವಲ್ಪ ಆದರೆ ನಾವು ಮಾಡೋಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ತಾವು ದಯಮಾಡಿ ಅದೊಂದು ಸ್ವಲ್ಪ ಅವ್ರಿಗೆ ದುಡ್ಡು ರಿಲೀಸ್ ಮಾಡಿಸಿದ್ರೆ ನಮ್ಮ ಅಲೆಮಾರಿ ಜನಾಂಗ ರಾಜ್ಯದ ಎಷ್ಟೈತಿ ಅಂತೇಳಿ ನಮಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಕ್ಕಿದಾಗ ಪ್ರತಿಯೊಬ್ಬರಿಗೆ ನಾವು ಅದನ್ನ ಇದನ್ನ ಮಾಡೋಕ್ಕಾಗುತ್ತೆ, ಮೂಲ ಸೌಲಭ್ಯಗಳನ್ನ ಇದು ಒದಗಿಸೋಕ್ಕಾಗುತ್ತೆ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಎಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಬಂಧುಗಳೇ, ಅಲೆಮಾರಿ ಜನಾಂಗದ ಅಧ್ಯಯನ ಆಗಬೇಕು ಎನ್ನುವಂತಹ ಒಂದು ಒಳ್ಳೆಯ ವಿಷಯವನ್ನು ಮಂಡಿಸಿದ್ರು ಶ್ರೀಯುತ ಅವರು ಬಳ್ಳಾರಿ ಅವರು. ಹಾಗೆ ಎಲ್ಲ ಬಂಧುಗಳಲ್ಲಿ ವಿನಂತಿ, ತುಂಬಾ ಮಂದಿಗೆ ಮಾತನಾಡಲಿಕ್ಕೆ ಸಮಯದ ಮಿತಿ ಇದೆ, ಚುಟುಕಿನಲ್ಲಿ 1 ನಿಮಿಷ 2 ನಿಮಿಷದ ಮಾತು. ಇದೀಗ ಮೊದಲಿಗೆ ಹರೀಶ್ ಪೂಜಾರಿ ಗದಗದವರಿದ್ದಾರೆ. ನೂತನ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಅವರಿಗೆ ಅಭಿನಂದನೆಗಳು, ಶುಭಾಶಯಗಳು ತಿಳಿಸುತ್ತಾ ನಾನು 5 ನಿಮಿಷ ಕೆಲವೊಂದು ನನ್ನ ಇವನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಮೂಲತಃ ಗದಗಿನ ಹರೀಶ್ ಪೂಜಾರ್ ಅಂತೇಳಿ ಗೊಲ್ಲ ಸಮಾಜದ ಜಿಲ್ಲಾಧ್ಯಕ್ಷ ಹಾಗೂ ಅಲೆಮಾರಿ ಮಹಾಸಭಾದ ಜಿಲ್ಲಾಧ್ಯಕ್ಷ, ಹಾಗೂ ನಮ್ಮದು ಕರ್ನಾಟಕ ಅರೆ ಅಲೆಮಾರಿ ಮಹಾಸಭಾ ಅಂತಿದೆ. ಸುಮಾರು 10 ವರ್ಷದಿಂದ ಅಲೆಮಾರಿ ಜನಾಂಗಕ್ಕೋಸ್ಕರ ಕರ್ನಾಟಕದಂತೆ ಸುತ್ತಾಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು ವಸತಿ ಯೋಜನೆಗಳಿರ್ಬೋದು, ಸರ್ ಡಿಪಾರ್ಟ್ಮೆಂಟ್ ಬರ್ತಕ್ಕಂಥ ಲೋನ್ಗಳಿರ್ಬೋದು, ಅವನ್ನೆಲ್ಲ ನಾವು ಮಾಡಿಸಿದ್ದೀವಿ. ನಮ್ಮ ವಿಠಲ್ ಗಣಾಚಾರ್ಯ ಸರ್ ಜೊತೆಗೆ ನಾವೆಲ್ಲ ಸೇರಿ ಭಾಳ ಕೆಲಸ ಮಾಡಿದ್ದೀವಿ. ಡಿ ಸಿ ಅವ್ರಿಗೆಲ್ಲ ಅಲ್ಲಿ ಹೋಗಿ ನಾವು ಮುತ್ತಿಗೆ ಹಾಕಿ ಎಲ್ಲ ಹೋರಾಟ ಎಲ್ಲ ಮಾಡಿದ್ದೀವಿ. ಅಲ್ಲೆಲ್ಲ ನಮ್ಮ ಸರ್ ಇರ್ತಾರೆ. ಸೊ ಈ ಪ್ರಯತ್ನ ಸರ್, ನಾನೊಂದು 2 ದಿವಸದಿಂದ 2-3 ಸಾರಿ ನಾನು ಫೋನಲ್ಲಿ ಮಾತಾಡಿದೆ. ಸೊ ನನಗೆ ಎಲ್ಲ ಅನ್ನಿಸ್ತು, ರವೀಂದ್ರ ಶೆಟ್ಟಿ ಸರ್ ಅಲೆಮಾರಿ ಜನಾಂಗದವರಲ್ಲ, ನಮಗೆ ಬಗ್ಗೆ ಅವ್ರಿಗೆ ಭಾವನೆಗಳು ಇರ್ತಾವಿಲ್ಲ ಅಂತ ಹೇಳಿ. ಬಟ್ ಮಾತಾಡಿದಾಗ ನನಗೆ ಅನಿಸ್ತು, ಬಟ್ ಅಲೆಮಾರಿ ಜನಾಂಗಕ್ಕಿಂತಲೂ ಜಾಸ್ತಿ ಅವ್ರಿಗೆ ಕಾಳಜಿ ಐತಿ. ಸೊ ಅವೊಂದು ಆ ಮಾತಲ್ಲಿ ಎಕ್ಸ್ಪ್ರೆಷನ್ ಬರ್ತಾ ಇತ್ತು. ಸೊ ಯಾರೋ ಅಧ್ಯಕ್ಷ ಅಂದ್ಕೊಳ್ಳಿ, ನಾವು ಫೋನ್ ಹಚ್ಕೊಳ್ಳಿ, ಯಾರೋ ಏನೋ ನೆಗ್ಲೆಕ್ಟ್ ಮಾಡ್ತಾರೆ, ಸರಿಯಾಗಿ ಮಾತಾಡೋದಿಲ್ಲ. ಬಟ್ ಕಾಳಜಿಪೂರ್ವಕವಾಗಿ ಮಾತಾಡಿದ್ರು, ಬನ್ನಿ ಅಂತ ಹೇಳಿದ್ರು. ಬಟ್ ಅವ್ರು ಆದ್ರೂ ಅಲೆಮಾರಿ ಜನಾಂಗ ಉದ್ಧಾರ ಆಗ್ಬೇಕಾದ್ರೆ ಅಲೆಮಾರಿಗಳೇ ಬೇಕಾಗಿಲ್ಲ. ಬಟ್ ಆ ನೋವುಗಳನ್ನ, ಸಂಕಟನ್ನ, ಆ ತ್ರಾಸನ್ನ, ಆ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂತ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿ ಆ ಗುಣಗಳು ನಮ್ಮ ರವೀಂದ್ರ ಶೆಟ್ಟಿ ಮುಖದೊಳಗಿರ್ಬೋದು, ಭಾವಭಾವಗಳು ಸಿಗ್ತಾವ. ಸೊ ಹೋಪ್ಸ್ ನಾವು ಇದುವರೆಗೂ ಅಲೆಮಾರಿ ಸ್ಕೀಮ್ಗಳು ಬಹಳ ವರ್ಷದಿಂದ ಅದಾವ, ಬಟ್ ಇಂಪ್ಲಿಮೆಂಟ್ ಆಗಿಲ್ಲ ಸರಿಯಾಗಿ. ಅದರ ಸರ್ಕಾರನೂ ಎಡವೈತಿ, ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಸರಿಯಾಗಿ ಅವೇರ್ನೆಸ್ ಮೂಡಿಸ್ತಾ ಇಲ್ಲ. ಸೊ ಯಾರಿಗೆ ಮುಟ್ಟಬೇಕು ಸರಿಯಾಗಿ ಯೋಜನೆಗಳು ಮುಟ್ತಾ ಇಲ್ಲ. ಬಟ್ ಅದನ್ನ ತಾವು ಕ್ರಮಗಳು ತಗೋಬೇಕು. ಇಲ್ಲಿ MD ಸಾಹೇಬರು ಅದರ, ಸೊ ಅದ್ ಮಾಡ್ಬೇಕು. ಆಮೇಲೆ ಇನ್ನೊಂದು ಸಣ್ಣ ಸಲಹೆ MD ಸಾಹೇಬ್ರಿಗೆ ನಾನು ನಿಮ್ಗೆ ಕೊಡ್ತೀನಿ. ಸ್ವಯಂ ಉದ್ಯೋಗ ಅಂತ ಒಂದು ಸ್ಕೀಮ್ ಇದೆ ಸರ್. ನಿಮ್ಮ ಡಿಪಾರ್ಟ್ಮೆಂಟ್ ಒಂದು ಯಾವ್ದೇ ಸಣ್ಣ ಸ್ಕೀಮ್ ತಗೊಂಡ್ರೆ ಇನ್ನೊಮ್ಮೆ ತಗೊಳಕ ಅವಕಾಶ ಇರೋದಿಲ್ಲ. ಸೊ ಒಂದು ಸಣ್ಣ ಬದಲಾವಣೆ ನಿಮ್ಗೆ ಏನ್ ಮಾಡಕ್ಕಾದ್ರೂ ಸಾಧ್ಯ ಇರ್ತಂದ್ರೆ, ನೀವು ಕೊಟ್ಟಿರೋದು ಸಾಲಗಳು ರಿಕವರಿ ಆಗ್ತಾ ಇಲ್ಲ. ನನ್ನ ಪ್ರಕಾರ 90% ಇದೆ. ನೀವು ಇನ್ನೊಂದು ಏನಾದ್ರು ಆತರ ನನ್ನ ಸಜೆಷನ್, ಕೊಟ್ಟಿರೋರು ಮತ್ತೆ ಕೊಟ್ರಂದ್ರೆ ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಅವ್ರು ಕೊಡಕ್ ಅವಕಾಶ ಇದೆ ಅಂದ್ರೆ 2 ಆಗ್ತಾವಲ್ಲ. ಒಬ್ಬ ತಗೊಂಡಿದ್ದಕ್ಕೆ ಒಬ್ಬರು 5,000 10,000 ತಗೊಂಡ್ಬಿಡ್ತಾರೆ ಸರ್. ನಿಗಮದಾಗ ಒಂದು 10-12 ಸ್ಕೀಮ್ ಅದಾವ. 5,000 10,000 ತಗೊಂಡ್ಬಿಡೆ ಬೇರೆ ಯಾವ್ದು ಸ್ಕೀಮ್ ಸಿಗೋದೇ ಇಲ್ಲ. ಅವ್ರು ಫೀಲ್ ಆಗ್ತಿದ್ದ ತುಂಬದ್ ಬಿಟ್ಬಿಟ್ಟಾರ. ನೀವು ಅವ್ರಿಗೆ ಏನ್ ಮಾಡ್ಬೇಕು, ತಗೊಂಡವ್ರು ಸರಿಯಾದ ಸಮಯಕ್ಕೆ ತಗೊಂಡ್ರೆ ಮತ್ತೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ರಿಕವರಿನೂ ಆಕೈತಿ, ಇನ್ನೊಂದು ತಗೊಳಕ್ ಅವಕಾಶ ಇರುತ್ತೆ. ಆತರ ಏನಾದ್ರು ಆ ಥರ ಬದಲಾವಣೆ ಮಾಡ್ಬೇಕಂತ ಹೇಳ್ತೀನಿ. ಸೊ ನಾವು ಸುಮಾರು ನಮ್ಮ 10 ವರ್ಷದಿಂದ ನಮ್ಮ ಮಹಾಸಭಾ ಅಂತ, ಅಲೆಮಾರಿ ಮಹಾಸಭಾ ಅಂತಿದೆ, ನಮ್ಮ ಗೋವಿಂದರಾಜ್ ಸರ್ ಅಂತೇಳಿ ತುಂಬ ರಾಜ್ಯಾದ್ಯಂತ ನಾವು ಓಡಾಟ ಮಾಡಿದ್ದೀವಿ. 2018 ಒಳಗೆ ಸುಮಾರು ನಾವು ಒಂದು 1,000-1,500 ಮನೆಗಳು ಮಾಡಿಸಿದ್ವಿ. ಸೊ ಅವಾಗ ನಮ್ಮ ಶಕ್ತಿ ಯಾರಿರಲಿಲ್ಲ, ನಮ್ಗೆ ಪೂರ್ವಕವಾಗಿ ಸ್ಪಂದಿಸುವಂಥವ್ರು ಯಾರು ಇಲ್ಲ. ಬಟ್ ಈಗ ಹೋಪ್ಸ್ ಸಾಹೇಬ್ ಇದ್ದಾರೆ, ಒಳ್ಳೆ ಸರ್ಕಾರ ಇದೆ. ಈಗ ಅದಕ್ಕಿಂತ ಜಾಸ್ತಿ ನಾವು ಉನ್ನತ ಮಟ್ಟದೊಳಗೆ ನಾವು ಅಭಿವೃದ್ಧಿ ಹೊಂದಬಹುದಂತ ಆಸೆ ಐತಿ. ಸರ್ ನಮಗೆಲ್ಲ ಸಹಾಯ ಮಾಡ್ತಾರೆ ಅನ್ನೋ ಒಂದು ಹೋಪ್ಸ್ ಇದೆ. ಸೊ ನಿಮ್ಮೆಲ್ಲ ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ತಿಳಿಸ್ತೇನೆ. ಈಗ ಮೊದಲಿಗೆ ಶ್ರೀಯುತ ವೆಂಕಟೇಶ್ ಕೆಂಗಟ್ಟಿ ಅವರಿದ್ದಾರೆ. ಅವರು 1 ನಿಮಿಷದ ಮಾತನಾಡಿದ ನಂತರ ಮೇಘರಾಜ್ ಇವರು. ಶ್ರೀಯುತ ರವೀಂದ್ರ ಶೆಟ್ಟಿ ಅವರೇ,
ಹಾಗೂ ನಿರ್ದೇಶಕರಾದಂಥ ಲಕ್ಷ್ಮಣಪ್ಪನವರೇ, ಈ ಸಭೆಯ ಈ ನಮ್ಮ ಅಭಿವೃದ್ಧಿ ನಿಗಮದ MD ಅವರಾದಂಥ ವಿಜಯ ಪ್ರಕಾಶ್ ಸರ್ ಅವರೇ, ಹಾಗೂ ಈ ಸಭೆಗೆ ಆಗಮಿಸುತ್ತಾ ತಮ್ಮೆಲ್ಲರೂ ಸಹ ಸ್ವಾಗತವನ್ನು ಬಯಸುತ್ತಾ, ಹಾಗೆಯೇ ಮುಖ್ಯವಾಗಿ ಒಂದು ಸಮಾಜದ ಅಭಿವೃದ್ಧಿ ಆಗಬೇಕಂದ್ರೆ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಈ ಎರಡನ್ನೂ ಕೂಡ ಗಮನದಲ್ಲಿಟ್ಕೊಂಡು ಈ ಹಿಂದೆ ಸರ್ಕಾರದಲ್ಲಿದ್ದಂಥ ಸನ್ಮಾನ್ಯ ಶ್ರೀಯುತ ಯಡಿಯೂರಪ್ಪನವ್ರನ್ನ ನಾವು ಕೇಳ್ಕೊಂಡಾಗ ಈ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಷ್ಠಿತ ಶಾಲೆಗಳಲ್ಲಿ ಈ ಅಲೆಮಾರಿ ಮಕ್ಕಳನ್ನು ಓದಿಸುವಂಥ ಕೆಲಸಕ್ಕೆ ಅವರು ಅನುದಾನವನ್ನು ಮೀಸಲಿಟ್ಟು ಶ್ರೀ ರಾಮಕೃಷ್ಣ ಶಾಲೆ ಮೈಸೂರು, ಮೌಂಟೇನ್ ಮಿಷನ್ ಅಂತ ಶಾಲೆಗಳಲ್ಲಿ ನಮ್ಮ ಅಲೆಮಾರಿ ಮಕ್ಕಳು ಹೋಗೋಕ್ಕೆ ಅವಕಾಶ ಮಾಡಿಸಿದೆ. ತದನಂತರ ಬಂದ ಸರ್ಕಾರ ಆ ಯೋಜನೆಯನ್ನು ನಿಲ್ಲಿಸಿ ನಮ್ಮದೇ ಮೊರಾರ್ಜಿ ಶಾಲೆಗಳು ಏನಿದ್ದಾವೆ ಅದರಲ್ಲಿನೇ ಅವ್ರಿಗೆ ಅವಕಾಶ ಪಡಿಸ್ಕೊಡ್ಬೇಕು ಅಂತ ಹೇಳಿದ್ರಿಂದ ಕೆಲವು ಜನಗಳಿಗೆ ಇದರಿಂದ ಅವಕಾಶ ತಪ್ಪಿತು. ಹಾಗೆಯೇ ನಮ್ಮ ಅಲೆಮಾರಿಗಳಿಗೆ ಈ ಪ್ರತಿಷ್ಠಿತ ವಿದ್ಯಾಭ್ಯಾಸ ಉನ್ನತ ವ್ಯಾಸಂಗ ಅಂದರೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ನಲ್ಲಿ ಪ್ರತ್ಯೇಕ ರಿಸರ್ವೇಷನ್ ಇಲ್ಲ. SC/STಗಳಿಗಿದ್ದಂತೆ ಪ್ರತ್ಯೇಕ ರಿಸರ್ವೇಷನ್ ಏನಿದ್ರು OBCಯಲ್ಲಿ ಹೋಗ್ಬೇಕು. OBCಯಲ್ಲಿ 100 ಜಾತಿಗಳು ಬರ್ತವೆ. ನಮ್ಮ ಮಕ್ಕಳು ಅದರಲ್ಲಿ ಭಾಗವಹಿಸೋಕ್ಕಾಗ್ತಿಲ್ಲ. ಕೆಲವು ನಮ್ಮ ಜಿಲ್ಲೆಯಲ್ಲೇ ನಮ್ಮ ತಾಲೂಕಿನಲ್ಲಿ MBBSಗೆ ಪಾರ್ಟಿಸಿಪೇಟ್ ಮಾಡಿದಾಗ ಕೆಲವು ಬೆರಳೆಣಿಕೆ ಎಷ್ಟು ಅಂಕಗಳಿಂದ ವಂಚಿತರಾಗಿ ಅವ್ರ ಕನಸು ಬದಲಾಯಿತು. ದಯಮಾಡಿ ಈ ಅಧ್ಯಕ್ಷರು ನಮ್ಮ ಅಲೆಮಾರಿಗಳಿಗೂ ಸಹ ಮೆಡಿಕಲ್ ಮತ್ತು JEE ITTಯಲ್ಲಿ ರಿಸರ್ವೇಷನ್ ಕಲ್ಪಿಸ್ಕೊಡೋಕ್ಕೆ ಶ್ರಮಿಸಬೇಕು. ಹಾಗೆಯೇ ಇನ್ನೊಂದು ವಿಚಾರ, ನಮ್ಮ ಶಾಲೆ ಸೌಲಭ್ಯ ಕೊಡ್ಕೊಂತ ನಮ್ಮ ಕುಟುಂಬಗಳಿಗೆ ಅಲೆಮಾರಿಗಳು ಈ ಊರಲ್ಲಿ ಕೆಲವು ದಿನ 3 ತಿಂಗಳು ಟೆಂಟ್ ಹಾಕ್ತಾರೆ, ಮುಂದಿನ 3 ತಿಂಗಳು ಟೆಂಟ್ ಹಾಕ್ತಾರೆ. ಆದರೆ ಸಾಲ ಕೊಡೋ ವಿಚಾರದಲ್ಲಿ ಅವ್ರಿಗೆ ಜಾಮೀನಿಗೆ ಭದ್ರತೆಗಾದಿಗೆ ಅವ್ರ ಮನೆ ಕುಟುಂಬ ನಿವೇಶನ ಅಥವಾ ಪಾಣಿಯನ್ನು ಕೇಳ್ತಾರೆ. ಅವರು ಇರೋದೇ ಟೆಂಟ್ಗಳಲ್ಲಿ ಯಾವ ರೀತಿಯಾಗಿ ಅವ್ರ ಭದ್ರತೆಯನ್ನು ನಮ್ಮ ನಿಗಮಕ್ಕೆ ಸಲ್ಲಿಸಬೇಕು, ಅವ್ರು ಯಾಕೆ ಸಾಲ ಸೌಲಭ್ಯ ಪಡಿಬೇಕು, ಅವ್ರು ಯಾಕೆ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದು ಒಂದು ಸಮಸ್ಯೆ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಹಾಗೆಯೇ ನನ್ನ ಗೆಳೆಯ ಲಕ್ಷ್ಮಣರವರು 4 ಬಾರಿ ಪಂಚಾಯತ್ ಸದಸ್ಯರಾಗಿ, 2 ಬಾರಿ ಪಂಚಾಯತ್ ಅಧ್ಯಕ್ಷರಾಗಿ, ಒಮ್ಮೆ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ, 5 ವರ್ಷಗಳ ಕಾಲ ನಮ್ಮ ದೊಂಬಿದಾಸರ ಸಮಾಜದ ರಾಜ್ಯಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದನ್ನು ಗುರುತಿಸಿ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಒಂದು ಸೂಕ್ತ ಸ್ಥಾನಮಾನವನ್ನು ನೀಡಿ ಈ ಜನಗಳ ಅಭಿವೃದ್ಧಿಗೆ ಶ್ರಮಿಸಲು ಒಂದು ಸ್ಥಾನವನ್ನು ಗುರುತಿಸಿಕೊಟ್ಟಿದ್ದಾರೆ. ಮಾನ್ಯ ಸಮಾಜದ ಗಣನೀಯವಾಗಿ ತೆಗೆದುಕೊಂಡಿದ್ದ ರವೀಂದ್ರ ಶೆಟ್ಟಿರು ಹಾಗೂ ಗೆಳೆಯ ಲಕ್ಷ್ಮಣರವರು ಹಾಗೂ ನಮ್ಮ ನಿರ್ದೇಶಕ ವಿಜಯ ಪ್ರಕಾಶ್ ಸರ್ ತುಂಬ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇದೆ. ಯಾರೂ ಸಹ ಬೆಂಗಳೂರು ಮಟ್ಟದ ಅಧಿಕಾರಿಗಳು ಕೆಲವೇ ಅಲೆಮಾರಿಗಳ ವಿರುದ್ಧ ಆ ಸ್ಥಳವನ್ನು ಮುಟ್ಟಿದ್ದ ನಾನು ಇದುವರೆಗೂ ನೋಡಿರಲಿಲ್ಲ. ಆದರೆ ಸರ್ ಒಂದೇ ವರ್ಷದಲ್ಲಿ 3 ಬಾರಿ ನಮ್ಮ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಆ ಜನಾಂಗದ ಸ್ಥಿತಿಗತಿಯ ಅಧ್ಯಯನ ಮಾಡಿದ್ದಾರೆ. ದಯಮಾಡಿ ದೇವರವರಿಗೆ ಆರೋಗ್ಯ ಕೊಟ್ಟು ಇನ್ನಷ್ಟು ಈ ಸಮಾಜದ ಬಗ್ಗೆ ಶ್ರಮಿಸಲಿ ಅಂತೇಳಿ ಕೇಳ್ಕೊಳ್ತಾ ತಮ್ಮೆಲ್ಲರೂ ಧನ್ಯವಾದಗಳು ಹೇಳಿಕೊಂಡು ಒಂದಿಬ್ಬರಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದೇವೆ. ನಮ್ಮ ವಿಜಯ ಪ್ರಕಾಶ್ ಸರ್ ಅವರಿಗೆ ಬೇರೆ ಕಾರ್ಯಕ್ರಮಗಳಲ್ಲಿ ತುರ್ತು ಒತ್ತಡದಲ್ಲಿದ್ದಾರೆ. ಇದೀಗ ಮೇಘರಾಜ್ ಗೌಡ 1 ನಿಮಿಷದಲ್ಲಿ ಮುಗಿಸಬೇಕಾಗಿದೆ. ಒಂದು ಅಲೆಮಾರಿ ಸಮುದಾಯ, ಬರೀ ಅಲೆಮಾರಿ ಸಮುದಾಯ ಅಂತ ಕೇಳಿದ್ರೆ ಬರೀ ಗೊಲ್ಲರ ಅಂತಲ್ಲ, ನಾನು ಅನುಭವಿಸಿರ್ಬೋದು. ಯಾಕಂದ್ರೆ ನಾವು ದನ ಕುರಿ ಹೊಡ್ಕೊಂಡು ಅಡಿಗೆ ನಮ್ಮ ಪರಿಸ್ಥಿತಿ ಹೆಂಗೈತಿ ಕೇಳಿದ್ರೆ ದನ ಕರ ಕುಡಿಯುವಂಥ ನೀರು ಕುಡಿಯೋ ಸಮುದಾಯ. ಕೆಲವೆಲ್ಲ ಕುಲಶಾಸ್ತ್ರ ಅಧ್ಯಯನ ಮಾಡೋ ಟೈಮ್ನಾಗ ಕೆಲವು ಉತ್ತರ ಕನ್ನಡದ ಬರದೆ ಕೆಲವು ನಮ್ಮ ವ್ಯಾಪ್ತಿ ಅಂದರೆ ರಾಜಕೀಯ ಪ್ರಾಬಲ್ಯ ಇರ್ತಕ್ಕಂಥ ಸಮುದಾಯ ಮಾತ್ರ ಜಾಸ್ತಿ ಸರ್ಕಾರ ಒತ್ತು ಕೊಡಕತ್ತೈತಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರಬೇಕು. ಮಾನ್ಯ ರವೀಂದ್ರ ಶೆಟ್ಟಿ ಅವ್ರಿಗೆ ನಾವು ಮನವಿ ಮಾಡ್ಕೊತೀನಿ. ಯಾಕಂತ ಕೇಳಿದರೆ ಇವತ್ತು ನಮ್ಮ ಮಕ್ಕಳು ಅಲೆಮಾರಿ ಸಮುದಾಯ, ನಾನು ಬರೀ ಇಲ್ಲ ಅಂದಾಗ ಅಲೆಮಾರಿ ಸಮುದಾಯ ಒಂದು ಊರಿಂದ ಒಂದರಿಗೆ ಹೋಗ್ತಾರೆ, ಟೆಂಟ್ ಹಾಕ್ತಾರೆ. ಅಡಿಗಳೊಳಗೆ ಚಳಿ ಮಳಿ ಬಿಸಿಲದ ಡಿಲೆವರಿ ಸಮೇತ ಅಟ್ಟಿ ಒಳಗೆ ಆಗ್ತವೆ. ನಮ್ಮವರು ಆ ಕಡೆ ದನಗಳನ್ನು ಮೇಯಿಸ್ತಾ ನಮ್ಮ ಬುಡಕಟ್ಟು ಸಂಸ್ಕೃತಿ ಹೆಂಗೈತೆ ಅಂತ ಕೇಳಿದ್ರೆ ನಮ್ಮ ಸಮುದಾಯದೊಳಗೆ ಹಾಲು ಮಾರು ಒಂದು 200 ದನ ಅದಾವ ಸರ್. ನಮ್ಮ ಹಾಲು ಮಾರು ಸಂಪ್ರದಾಯ ಇಲ್ಲ ನಮ್ಮದಾಗ. ಅಂದ್ರೆ ಅಷ್ಟು ಮುಗ್ಧ ಸ್ವಭಾವ, ಅಂದ್ರೆ ಕಟ್ಟುಪಾಡು ಭಾಳ. 20 ದನ ಇದು ಅಂದರೆ 20 ಲೀಟ್ರು ಎಷ್ಟಾಗುತ್ತೆ ಹೇಳಿ, ದಿನ 2-3 ಸಾವಿರ ದುಡಿಬೋದು. ಅಂತಾದ್ರೂ ನಾವು ಹಾಲು ಮಾರ ನಮ್ಮ ಸಮಾಜ ಸೆಗಣಿ ಮಾರಿ ಜೀವನ ನಡೆಸಕ್ಕಂಥ ಸಮುದಾಯ ನಮ್ಮದು. ಆಮೇಲೆ ಗೊಂದಲಿಗೆ ಸಮುದಾಯ, ಹತ್ತಿರದಕ್ಕಂತಕ್ಕಂಥ ಸಮುದಾಯ ಬಾಂಡ್ಯ ಸಂಬಂಧ ಹೊತ್ಕೊಂಡು ಹಳ್ಳಿ ತಿರುಗ್ತಾರೆ. ಆಮೇಲೆ ಹೆಳೂರಾಗಿರ್ಬೋದು, ಆಮೇಲೆ ಹಾವಾಡಿಗರಾಗಿರ್ಬೋದು, ಪತ್ತ ಮಾರುವಂಥ ಸಮುದಾಯ. ಅವ್ರ ಮಕ್ಕಳ ಸ್ಥಿತಿ ಎಜುಕೇಷನ್ ನೋಡಿದ್ರೆ ಮೋಸ್ಟ್ಲಿ ನಾನು ಯಾಕೆ ನೀವು ಮೊನ್ನೆ ಈ ಅಲೆಮಾರಿ ಸಮುದಾಯ ಅಧ್ಯಕ್ಷರು ಎಲ್ಲಾದರೂ ಒಂದು ಹಟ್ಟಿ ಒಳಗಾಗಲಿ ಅಥವಾ ಅಲೆಮಾರಿ ಸಮುದಾಯ ಕೆಲವು ಏನು 46 ಜಾತಿಗಳದವಾಗ ಒಂದು ದಿನ ಗ್ರಾಮದೊಳಗೆ ವಸತಿ ಕೊಟ್ಟರೆ ನಿಜ ಪರಿಸ್ಥಿತಿ ಅರ್ಥ ಆಗುತ್ತಾ. ಅಂದ್ರೆ ಇದೇನಾಗ್ಬಿಟ್ಟೈತೆ ಅಂದ್ರೆ ಎಲ್ಲೋ ಒಂದು ವಿಧಾನಸಭೆ ಕುತ್ಕೊಂಡು ನಿರ್ಧಾರ ತಗೊಳ್ಳೋದಲ್ಲ ನನ್ನ ವೈಯಕ್ತಿಕ. ಯಾಕಂದ್ರೆ ಈ ಥರ ಘಟನೆ ಆಗಿವೆ. ನಾನು ಸಮುದಾಯಕ್ಕೋಸ್ಕರ ಒಂದು ವಾರದಲ್ಲಿ 2 ದಿವಸ ಶನಿವಾರ ಮತ್ತು ಭಾನುವಾರ
ನಮ್ಮದೇ ಸಮುದಾಯದ ಕೆಲವು ವಿದ್ಯಾವಂತರು ಸೇರ್ಕೊಂಡು ಪ್ರತಿ ಹಟ್ಟಿಗಳಿಗೆ ಪ್ರತಿ ಗ್ರಾಮ ಕೆಲವು ಇನ್ನೂ ಗುಡಿಸಲದಾವು. ಸ್ವಾತಂತ್ರ್ಯ ಸಿಕ್ತು 74 ವರ್ಷ ಆಯಿತು, ಇನ್ನೂ ನಮ್ಮ ಸಮುದಾಯಕ್ಕೆ ಗುಡಿಸದ ಬರುತ್ತೆ. ಕುಡಿಯೋಕೆ ನೀರಿರಲ್ಲ, ಸ್ಕೂಲೇ ಇಲ್ಲ. ಒಂದು ಎರಡನೇದು ಏನು ಹೇಳ್ತೀನಿ ಅಂದ್ರೆ, ಅಲೆಮಾರಿ ಸಮುದಾಯಕ್ಕೆ ಆಶ್ರಮ ಶಾಲೆಗಳು ಇಂಪಾರ್ಟೆಂಟ್. ನಮ್ಮ ಮಕ್ಕಳು ಮೊದಲು ಶೈಕ್ಷಣಿಕವಾಗಿ ಮೇಲೆ ಬರ್ಬೇಕು. ನಾವು ನಮ್ಮನ್ನು ST ಸೇರ್ಪಡೆ, ನಮ್ಮ ನಿಜವಾದ ಅಣ್ಣ ಅಂದರೆ ST ಸೇರ್ಪಡೆ. ಎಲ್ಲ ಸಮುದಾಯ 46 ಜಾತಿಗಳು ಬರ್ತಕ್ಕಂಥ ಸಮುದಾಯ ಏನೈತಲ್ಲ, ಇವನು ST ಸೇರ್ಪಡೆ ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯ ಕೊಟ್ಟಂಗಾಗುತ್ತೆ. ಇಲ್ಲ ಅಂತ ಇಲ್ಲಿ ಎಲ್ಲೋ ಜಾತಿ ನೋಡ್ಕೊಂಡು ಅಂದರೆ ಯಾವುದೋ ಒಂದು ಚುನಾವಣೆಗೋಸ್ಕರ ಅಲ್ಲಿ ಹೋಗ್ಬಿಡೋದು. ಯಾವ ಸಮುದಾಯ ಐತಲ್ಲ ಆ ನಿಗಮ ಮಂಡಳಿಯನ್ನು ಘೋಷಣೆ ಮಾಡ್ತಾರಲ್ಲ, ಅದು ನನ್ನ ದೃಷ್ಟಿಯೊಳಗೆ ತಪ್ಪು. ಯಾವ ಸಮುದಾಯ ಐತಲ್ವೋ ಅಂಥ ಸಮುದಾಯ, ಯಾವ ಸಮುದಾಯ ನಿಜವಾಗಲೂ ಕಷ್ಟದಾಗ ಐತಲ್ಲ ಅಂಥ ಸಮುದಾಯಕ್ಕೆ ಮಾಡಿ ನಾವು ಬೇಡ ಅಂತ ಅನ್ನಂಗಿಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಅಧ್ಯಕ್ಷರು, ಯಾಕಂತ ಹೇಳಿದ್ರೆ ನಾನೊಬ್ಬ ಡಿಎಡ್ ಬದಿಗಾರ ಹಾಕೊಂಡು ಸಮಾಜ ಸೇವೆ ಮಾಡ್ಕೋತ ನನಗೆ ಅನುಭವಿಸಿರ್ತಕ್ಕಂಥದ್ದು, ನಾವು ಪ್ರತಿ ಚೀಲವನ್ನು ಒಂದು ಗುಡಿಸ್ಕೊಂಡಾರಲ್ಲ ಅಂಥದ್ರೊಳಗೆ ಓದಿದಂಥವ್ರು ನಾವು ಆಗಿರ್ತಕ್ಕಂಥ ನಾನು ಅನುಭವಿಸಿರ್ತಕ್ಕಂಥ ಬಡತನ ನೋವು ಬೇರೆಯವರು ಅನುಭವಿಸ್ಬೋದು. ಹಾಗಾಗಿ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನೊಳಗೆ ಎಲ್ಲಿ ಅಲೆಮಾರಿ ಸಮುದಾಯ ಜಾಸ್ತಿ ಇದಾವೋ ಅಲ್ಲಿ ಆಶ್ರಮ ಶಾಲೆಗಳನ್ನು ಈ ಒಂದು ವ್ಯವಸ್ಥೆ ಆಗಬೇಕು. ಯಾಕಂತ ಹೇಳಿದ್ರೆ ಕುರಿಗಾರರು ತಮ್ಮ ಕುರಿ ಹೊಡ್ಕೊಂಡು ಹಟ್ಟಿಗೆ ಹೋಗ್ತಾರೆ, ಆಮೇಲೆ ಇವರು ಹೇಳೋರು ಅವರು ತಮ್ಮ ಮಕ್ಕಳು ಬಿಟ್ಕೊಂಡು ತಮ್ಮ ಅದ್ರ ಓದೋಕೆ ಹೋಗ್ತಾರೆ, ಆಮೇಲೆ ಗೊಂದಲಿಗೆ ಪಂಡ್ಯ ಸಮಾನ ಮರಕ್ಕೆ ಹೋಗ್ತಾರೆ. ಮತ್ತು ಮಕ್ಕಳ ಶಿಕ್ಷಣ ಯಾರು ನೋಡೋದು? ಹಂಗಂದ್ರೆ ಸರ್ಕಾರದಲ್ಲಿಂದ ಪ್ರತಿ ತಾಲೂಕಿನೊಳಗೆ ಅಥವಾ ಪ್ರತಿ ಜಿಲ್ಲೆಗಳೊಳಗೆ ಅಂದಾದರೂ ಆಶ್ರಮ ಶಾಲೆಗಳು ಜೊತೆಗೆ ಎಲ್ಲ ಸುಮಾರು ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಈ ಕಡೆ ಮಧ್ಯ ಇರ್ಬೋದು, ಒಂದು ಕಾಲೇಜ್ ಅಲೆಮಾರಿ ಕಾಲೇಜ್, ಅಲೆಮಾರಿ ಅಂದ್ರೆ ಈ ಓದ್ತಕ್ಕಂಥ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಟ್ಟರೆ ಈ ಸಮುದಾಯಕ್ಕೆ ಒಂದು ನ್ಯಾಯ ಕೊಟ್ಟಂಗಾಗ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಧನ್ಯವಾದಗಳು. ವಿನಂತಿ ಎಲ್ಲರಿಗೂ. ಅಲೆಮಾರಿ ಜನಾಂಗಕ್ಕೆ ತುಂಬ ನೋವಿದೆ, ನಮಗೆ ಗೊತ್ತಿದೆ. ಅವರು ಹೇಳಿದರು ಸ್ವಾತಂತ್ರ್ಯ ಬಂದು 74 ವರ್ಷ ಆದರೂ ಅಭಿವೃದ್ಧಿ ಆಗಲಿಲ್ಲ ಅಂತ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು. ನಾವು ರಾಜಕೀಯವನ್ನು ದೂರುವುದು ಬೇಡ. ಇಲ್ಲಿ ನಿಮ್ಮ ಸಮಸ್ಯೆಗಳು ಏನೂ ಇದ್ದರೂ ಕೂಡ ಅವರು ಇದೀಗ ತಾನೇ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅದನ್ನು ಅವರ ಮುಂದಿನ ದಿನಗಳಲ್ಲಿ ಅಹವಾಲು ಮಂಡಿಸಿದರೆ ಅದಕ್ಕೆ ಬೇಕಾದಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡ್ತಾರೆ ಅಂತ ಹೇಳಿಕೊಳ್ತಾ, ಇದೀಗ ಕೆಂಚನೂರು ಶಂಕರ್ರವರು ದಯವಿಟ್ಟು ಒಂದೇ ನಿಮಿಷ. ಇದು ಅಭಿನಂದನಾ ಸಮಾರಂಭ. ನೀವೇನು ಚರ್ಚೆ ಮಾಡಿದ್ರೆ ನಿಮ್ಮ ಸಮಸ್ಯೆಗಳನ್ನು ಹೇಳಿದ್ರಿ, ಅದು ಹೇಳುವ ಜಾಗ ಅಲ್ಲ ಇದು. ಅದಕ್ಕೆ ಸಪರೇಟ್ ಒಂದು ಸಭೆ ಕರೀತಾರೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಇಲ್ಲಿನ ಮುಖ್ಯ ಅಧಿಕಾರಿ ಯಾರು ನಮ್ಮ ವಿಜಯ ಪ್ರಕಾಶ್, ಅವರಿಗೆ ಸಮರ್ಪಿಸಬೇಕು. ಅವರಿಗೆ ಜಾಸ್ತಿ ಗೊತ್ತಿರ್ತದೆ. ಅವರು ಹಣೆ ಮೇಲೆ ಕುಂಕುಮ ಇದ್ದಾಗ ಮಾತ್ರ, ಅಲಂಕಾರಕ್ಕೆ ಮಾತ್ರ ಕೂತಿರ್ತಾರೆ. ಸಾಮಾನ್ಯವಾಗಿ ಪೋಸ್ಟ್ಗಳೇ ಹಾಕಿದ್ದು ನನ್ನ ಅನುಭವ. ನಾನು ಪತ್ರಕರ್ತ, ಸಿನಿಮಾ, ಪತ್ರಿಕಾ, ಮೀಡಿಯಾ ಎಲ್ಲ ಕೆಲಸ ಮಾಡ್ತಾನು. ಹಾಗಾಗಿ ಏನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅಲೆಮಾರಿ ಜನಾಂಗ ನೀವು ಒಂದು ಗುರುತಿಸಬೇಕು ಅಂತ ಹೇಳಿದ್ರೆ, ಈ ಇವರು ಏನು ಸಮಸ್ಯೆ ಹೇಳಿದ್ದಾರೆ ಅದನ್ನು ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ಜ್ಞಾನ ಬರೋ ಒಂದು 5 ಅಥವಾ 6ನೇ ಕ್ಲಾಸ್ ಕನ್ನಡ ಆಯಾ ಮಾತೃಭಾಷೆಯಲ್ಲಿ ಪ್ರಕಟಗೊಳ್ಬೇಕು. ಈ ಒಂದು ಪಾಠ ಯಾವುದೇ ಜನಾಂಗ ಇರ್ಬೋದು, ಯಾವುದೇ ಇದಿರ್ಬೋದು. ಹಾಗೆ ನಿಮ್ಮನ್ನು ಹೇಳ್ತೇನೆ, ಯಡಿಯೂರು ಶೆಟ್ಟರಿಗೆ, ಯಡಿಯೂರಪ್ಪರಿಗೆ ನಾವು ಒಂದು ಸೆಲ್ಫ್ ಹೊಡಿಬೇಕು. ಸಾಮಾನ್ಯವಾಗಿ ಇವರು ಯಾರನ್ನ ಆಯ್ಕೆ ಮಾಡಿದ್ರು ಅಂತ ಹೇಳಿದ್ರೆ, ಮಂಗಳೂರಿನವರು ಥ್ರೂಔಟ್ ವರ್ಲ್ಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ. ಅದರಲ್ಲಿ ಕೂಡ ಇವ್ರ ಕಮ್ಯುನಿಟಿ, ನಾನು ಜಾತಿ ಹೆಸರು ಯಾಕಂದ್ರೆ ನಾನು ನನ್ನ PhD ಕಾನ್ಸೆಪ್ಟು ಜಾತಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ, ಭಾಷೆ ಮುಖ್ಯ ಅಲ್ಲ, ದೇಶ ಮುಖ್ಯ, ಪಕ್ಷ ಮುಖ್ಯ ಅಲ್ಲ, ಪ್ರತಿನಿಧಿ ಮುಖ್ಯ, ಜಾತಿ ಬದುಕಿಂತ ನೀತಿ ಬದುಕಿಸೋ ನನ್ನ ಕಾನ್ಸೆಪ್ಟು. ಹಾಗಾಗಿ ಡಾಮಿನೇಟ್ ಕಮ್ಯುನಿಟಿ ಆಯಾ ಜಿಲ್ಲೆ. ಈ ಒಂದು ಮಹಾರಾಷ್ಟ್ರದಲ್ಲಿ ಅವ್ರ ಕಮ್ಯುನಿಟಿ ಹೇಳಿದ್ರೆ ಸಲಾಂ ಶೆಟ್ಟಿ ಲೋಗ್ ಅಂತ. ಹಾಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅಂಥವ್ರನ್ನ ಅವರಲ್ಲಿ ಇರ್ತಕ್ಕಂಥ ಇವರಲ್ಲಿ ನಯ, ವಿನಯ, ಸೌಜನ್ಯ, ಯಡಿಯೂರಪ್ಪರು ಕೂಡ ನಿಮ್ಗೆ ಗೊತ್ತಿದೆ. ಅವರು ಎಷ್ಟು ಒಳ್ಳೆಯವರು ಅಷ್ಟು ಕೋಪ, ಅವರಷ್ಟು ಒಳ್ಳೆಯವರು ಯಾರೂ ಇಲ್ಲ. ಆ ಶಕ್ತಿ ಯಾರಿಗೆ ಜಾಸ್ತಿ ಇರ್ತದೆ ಅವರು ಒಳ್ಳೆಯವರು ಕೂಡ. ಹಾಗಾಗಿ ರವೀಂದ್ರ ಶೆಟ್ಟರೆ, ನಿಮ್ಗೆ ಗೊತ್ತಿದೆ ನಿಮ್ಮ ಜಿಲ್ಲೆಯಲ್ಲಿ ಅದು ಈಗ ಜಿಲ್ಲೆ 2 ಆಗಿದೆ, ಉಡುಪಿ ಮತ್ತು ಮಂಗಳೂರು ಅಂತ. ಸಾಮಾನ್ಯ ಯಾರಿಗೆ ಗೊತ್ತಿರಲಿಕ್ಕಿಲ್ಲ. ಕೊರಗರು ಈಗ ಗೊತ್ತಿದೆ. ಕೊರಗರು ಅಂದರೆ SC ಅಥವಾ ಅಲ್ಲಿ ಹರಿಜನ ಅಂತಾರೆ. ಅಲ್ಲದೆ ಸಪ್ಪಿನ ಕೊರಗರು ಅಂತ ಒಂದು ಕಮ್ಯುನಿಟಿ ಇದೆ, ಈಗಲೂ ಇದೆ. ಕೊಲ್ಲೂರು ಕಾಡತ್ರ ಇದೆ. ಬಟ್ ನಾನು ನನ್ನ ಸರ್ವಿಸಲ್ಲಿ 60 years ಬೆಂಗಳೂರು. ಅದು ಈಗಲೂ ಕೂಡ ಸೊಪ್ಪು ಕಟ್ಟುಗಳು ಈಚೆ ಬರಲ್ಲ. ತಮಗೆ ಗೊತ್ತಿದ್ದು ಸರ್ವಿಸ್ ಮಾಡಿದ್ದೀರಿ. ಸೊಪ್ಪಿನ ಕೊರಗರು ಅಂಥವನ್ನ ಗುರುತಿಸಬೇಕು. ಅವ್ರನ್ನ ಇದನ್ನು ಆ್ಯಡ್ ಮಾಡಿದರೆ ಆ ಸಮಯ ಆ್ಯಡ್ ಆಗಿಯೇ ಆಗ್ತಾರೆ. ಹಾಗಾಗಿ ಅವೆಲ್ಲವನ್ನು ನಾವು ಪಠ್ಯ ರೂಪದಲ್ಲಿ ಬರುವ ಹಾಗೆ ಮಾಡಬೇಕು. ನಿಮಗೆ
ಎಲ್ಲದಕ್ಕೊಂದು ಸಣ್ಣ ವಿಚಾರ ಇದು ಅಭಿನಂದನಾ ಸಮಾರಂಭ. ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ಪುಣ್ಯಶಾಲಿಗಳು, ಭಾಗ್ಯಶಾಲಿಗಳು, ಅದೃಷ್ಟವಂತರು ಯಾರು ಅಂತ ಹೇಳಿದ್ರೆ ದೈವ ಸ್ವರೂಪ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಯಾರು ಒಳ್ಳೆಯ ಮಕ್ಕಳನ್ನು ಪಡಿತಾರೆ, ಯಾರು ಒಳ್ಳೆಯ ಗಂಡನ ಪಡಿತಾಳೆ ಅವಳು ಪುಣ್ಯವಂತೆ, ಯಾರು ಒಳ್ಳೆಯ ಹೆಂಡತಿಯನ್ನು ಪಡಿತಾರೆ ಅವರು ಭಾಗ್ಯವಂತೆ, ಯಾರು ಒಳ್ಳೆ ತಾಯಿ ಒಳ್ಳೆ ಮಕ್ಕಳನ್ನು ಪಡಿತಾರೆ ಅವರು ಭಾಗ್ಯಶಾಲಿಗಳು. ಹೇಗೆ ಒಳ್ಳೆ ಗಂಡನ ಪಡೆಯೋರು, ಒಳ್ಳೆ ಹೆಂಡತಿ ಪಡೆಯೋರು, ಒಳ್ಳೆ ಮಕ್ಕಳು ಪಡೆಯೋರು ಮಾತ್ರ ಭಾಗ್ಯಶಾಲಿ, ನಾವೆಲ್ಲ ಭಾಗ್ಯಶಾಲಿಗಳು ಅಂತ ಹೇಳ್ತಾ ನಿಮ್ಗೆಲ್ರಿಗೂ, ನಿಮಗೆ ಶೆಟ್ರೆ ನೀವು ನಾನು ಏನು ಹೇಳ್ತೀನಿ ಈಗ ಸಮಯದ ಅಭಾವ, ಈ ಕೆಂಚೂರು ಶಂಕರ್ ಏನು ಹೇಳ್ತಾನೆ ಯಡಿಯೂರಪ್ಪರಿಗೆ ಕೂಡ ಹೇಳಿದ ಫಂಕ್ಷನ್ ಕರೆದಾಗ, ನಿಮಗೆ ನಮ್ಮ ಫಂಕ್ಷನಲ್ಲಿ ಯಡಿಯೂರಪ್ಪರ ಅಭಿಮಾನಿ ಯಡಿಯೂರಪ್ಪನ ಕಸಿದ್ದೆ, ಹಾಗೆ ಬೆಂಗಳೂರು ಅಂತ ಅವರಿಗೆ ನಿಂತು ನಮಸ್ಕಾರ ಮಾಡಿದ್ದೆ. ನನಗೆ ಇವ್ರಿಗೆ ಜ್ಞಾಪಕ ಇದೆ. ನಾನು ಏನು ಹೇಳ್ತೀನಿ ಅದಾಗ ಶತಸಿದ್ಧ, ನೀವು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದೇನೆ. ಸಾಮಾನ್ಯ ನಂಗೊಂದು ದೈವ ಬರ ಅದು. ನಮ್ಮಲ್ಲಿ ಯಾರು ಬರ್ತಾರೆ, ಮಾಮೂಲಿ ಪುಡಾರಿ MLA ಆಗ್ತಾರೆ, MLA ಮಂತ್ರಿ ಆಗ್ತಾರೆ, ಮಂತ್ರಿ ಮುಖ್ಯಮಂತ್ರಿ, ತಾವು ಬನ್ನಿ MLC ಆಗ್ತೀರಾ, ಬನ್ನಿ ಆಮೇಲೆ ಹೇಳ್ತೀನಿ, ಬೇಡ ನೀವು ಖಂಡಿತ ರಾಜಕೀಯ ಬೇಡ ಅಂತ. ಹಾಗಾಗಿ ನಿಮಗೆ ಜಗದೀಶ್ ಶೆಟ್ರೆ, ನಿಮಗೆ ಶುಭ ಆಗಲಿ, ಲಾಭ ಆಗಲಿ, ಜಯ ಆಗಲಿ, ಐಶ್ವರ್ಯ ಇರಲಿ, ಆರೋಗ್ಯ ಇರಲಿ, ನಿಮ್ಮ ಘನ ಕೀರ್ತಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಪ್ರಖ್ಯಾತ ಹಾರೈಸ್ತಾ, ನಿಮ್ಮ ಏನು ಸೇವೆ ನಮ್ಮ ರಾಜ್ಯಕ್ಕೆ ಹೆಗ್ಗುರುತಾಗಿ ಹಾರೈಸ್ತಾ ಮತ್ತೊಮ್ಮೆ ನಿಮಗೆ ಹಾರೈಕೆಯನ್ನು ಹಾರೈಸಿದ್ದಾರೆ. ಒಂದು MD ಸಾಹೇಬರಿಗೆ ಒಂದು ನಮ್ಮ ಮಂಗಳೂರಿಗೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಬಂದು ಶುಭ ಹಾರೈಸಿದ್ದಾರೆ. ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ಆತ್ಮೀಯ ವಂದನೆಗಳನ್ನು. ಹೋರಾಟರಾದಂಥ ಎಲ್ಲ ನನ್ನ ಬಂಧುಗಳೇ ಮತ್ತು ವ್ಯಕ್ತಿಗೆ ತಕ್ಕ ಹುದ್ದೆಗೆ ತಕ್ಕ ವ್ಯಕ್ತಿ, ಈ ಒಂದು ಅಲೆಮಾರಿ ನಿಗಮದ ಅಧ್ಯಕ್ಷರ ಸೌಮ್ಯ ಸ್ವಭಾವದ ಅಧ್ಯಕ್ಷರಾದಂಥ ನಮ್ಮೆಲ್ಲರ ನೆಚ್ಚಿನ ಕೆಲವೇ ದಿನಗಳಲ್ಲಿ ಪರಿಚಯ ಆದರೂ ಅವರ ಒಡನಾಟ, ಅವರ ಸಂಸ್ಕೃತಿ, ಅವರ ಮನೋಭಾವನೆ, ವ್ಯಕ್ತಿತ್ವ ಇದೆಲ್ಲವನ್ನೂ ಸಮೇತ ಮೆಟ್ಟಿ ನಿಂತಂಥ ರವೀಂದ್ರ ಶೆಟ್ಟರವರೇ ಮತ್ತು ಸಮಾಜದ ಒಳತಿಗಾಗಿ, ಸಮಾಜದ ತಿಳುವಳಿಕೆಯಿಂದ ಸಮಾಜ ಯಾವ ರೀತಿ ಬದುಕುತ್ತೆ ಆ ಬದುಕು ಕಟ್ಟಿಕೊಟ್ಟರು ನಮ್ಮೆಲ್ಲರ ಜೊತೆಗೂಡಿ ನಮ್ಮನ್ನು ತಿದ್ದುವಂಥ MD ಸಾಹೇಬರಾದಂಥ ವಿಜಯ್ ಪ್ರಕಾಶ್ ಸಾಹೇಬ್ರವರೇ ಮತ್ತು ನಾಗರಾಜ್ ಅವರೇ, ಕೋಟೆಪ್ಪನವರೇ, ಅನೇಕ ಅಧಿಕಾರಿ ಮಿತ್ರರು ಬಂದಿದ್ದವರೇ. ಈಗ ಎಲ್ಲರೂ ಸಮೇತ ಅವರ ತೊಳಲಾಟ ಹೇಗಿತ್ತು ಅಂದರೆ, ಏನೋ ಈ ಸಮಾಜನ ರವೀಂದ್ರ ಶೆಟ್ಟಿಯವರು ಮತ್ತು ನಾವು ತಿದ್ದು ಬಿಡ್ತೀವಿ ಅನ್ನೋದು ಅವರ ಕುತೂಹಲ. 73 ವರ್ಷ ಸ್ವತಂತ್ರ ಬಂದಾತು, ಅಲೆಮಾರಿ ನಿಗಮ 2021ರಲ್ಲಿ ಸ್ಥಾಪನೆ ಆಯಿತು. ನೀವು ಅರ್ಥ ಮಾಡ್ಕೋಬೇಕು, ಯಾಕೆ ಅಂದರೆ ಇವರು ಕರೆಕ್ಟಾಗಿ ಹೇಳಿದರು, ರಾಜಕೀಯದ ಕೆಲವು ಜನ ಅನೇಕ ಗಣ್ಯಮಾನ್ಯರು ಆಯಾ ST ಸಮಾಜದಲ್ಲಿ ಈಗ ಅವ್ರದ್ದೇ ಹೋರಾಟ, ಅವ್ರದ್ದೇ ಸಿದ್ಧಾಂತ ಆ ಸಮಾಜಕ್ಕೆ ಮೀಸಲಿಟ್ಟು ವಿಧಾನಸೌಧದಲ್ಲಿ ಕೊಡ್ತಾರೆ. ನಮ್ಮ ಸಮಾಜದಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಮಾಡೋ ಸಂಖ್ಯೆ ಕಡಿಮೆ ಇರೋದ್ರಿಂದ ಅದು ಯಾವ್ದಾರ ವ್ಯಕ್ತಿಗೆ ಮನ ಮುಟ್ಟಬೇಕು ಅಂದರೆ ಶಾಸನದಲ್ಲೇ ತಿದ್ದುಪಡಿ ಆಗಬೇಕು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಡನಾಟದಲ್ಲಿ ತಿದ್ದುಪಡಿ ಆಗಬೇಕು. 46 ಜಾತಿಗಳನ್ನು ಉದ್ದೇಶಿಸಿ ಮಾತಾಡೋರು ಯಾರಿದ್ದಾರೆ ವಿಧಾನಸೌಧದಲ್ಲಿ? ಯಾರೂ ಇಲ್ಲ. ಹಾಗಾಗಿ ರವೀಂದ್ರ ಶೆಟ್ಟಿಯವರ ಮೇಲೆ ಒತ್ತಡ ಇರೋದಕ್ಕಿಂತ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾರೆ. ಅದರ ಸೂಕ್ತ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಏನಾರು ಒಂದು ತಿದ್ದುಪಡಿ ಆಗ್ಬೋದು, ಈ ಸಮಾಜಕ್ಕೆ ಏನಾರು ಒಳಿತಾಗ್ಬೋದು. ಆ ಸಮಾಜದ ತುಳಿತಿಗೆ ಡೆಲ್ಲಿಯವರೆಗೂ ಹೋರಾಟ ಮಾಡಿದ ಅನೇಕ ಸಮೇತ ಮುಖಂಡರಿದ್ದೀರಿ. ನಾವ್ಯಾರು ಹೋರಾಟದಿಂದ ಆ ಸಮಾಜದ ಒಳಿತಿಗೆ ಕೆಲವು ಜನ ಸತ್ಯ ಹೋಗಿದ್ದಾರೆ, ನಮಗೇನೋ ಸಿಗುತ್ತೆ. ಅವ್ರು ಹೇಳಿದ್ರು, ಗೋಂದಳಿ ಸಮಾಜದರು ಶಿಕಾರ್ಪುರ ತಾಲೂಕಿನಲ್ಲಿ ಒಂದು ಊರು ಕಟ್ಟಿದ್ದಾರೆ. ನೀವು ಗೋಂದಳಿ ಸಮಾಜದಲ್ಲಿದ್ದರೆ ಶಿಕಾರ್ಪುರಕ್ಕೆ ಬನ್ನಿರಿ. ಅವ್ರು ಗುಡ್ಡದಲ್ಲಿ ವಾಸ ಮಾಡ್ತಿದ್ದಾರೆ. ಅವರಿಗೆ ನೀರು ಮತ್ತು ಬೋರ್ವೆಲ್ ಮಾಡೋಕ್ಕೆ ಫಾರೆಸ್ಟ್ ಇಲಾಖೆ ವೈಲ್ಡ್ ಲೈಫ್ ಆ್ಯಕ್ಟ್ನಲ್ಲಿ ಅವ್ರನ್ನ ಸೀಸ್ ಮಾಡಿದರು. ಅಲ್ಲಿಗೊಂದು ಬೋರ್ವೆಲ್ನು ಮತ್ತು ನೀರು, ರೋಡು, ರಸ್ತೆ ಮಾಡಿ ಅವ್ರಿಗೆ ವಸತಿ ಮಾಡಿಕೊಟ್ಟಿದ್ದೀವಿ. ಅವರು ಸಮೇತ ಏನು ಮಾಡ್ತಾರೆ ಅಂದರೆ, ಅಲ್ಲಿ ನೀರು ಖಾಲಿ ಆದರೆ ಮತ್ತೆ ಪ್ರತ್ಯೇಕ ಬೇರೆ ಕಡೆ ಹೋಗ್ತಾರೆ. ಅವರು ಕೆರೆಗಳನ್ನ ನೋಡಿ ವಾಸ ಮಾಡೋರು. ಎಲ್ಲೆಲ್ಲಿ ಕೆರೆಗಳಿಗೆ ನೀವು ಹೋದರೆ ಅಲ್ಲೆಲ್ಲಿ ಹೋಗಿ ವಾಸ ಮಾಡೋಕ್ಕೆ ಸರ್ಕಾರ ಸಾಧ್ಯ ಇಲ್ಲ. ಅಲ್ಲಿ ವಸತಿ ಶಾಲೆಗಳನ್ನ ಮಾಡಿದ್ದೀವಿ, ಅಲ್ಲಿ ಮಕ್ಕಳನ್ನ ಸೇರಿಸ್ತಾ ಇಲ್ಲ. 20 ಮಕ್ಕಳನ್ನ ದತ್ತು ತಗೊಂಡು ಈಗಾಗಲೇ PUC ಅವರಿಗೆ ಕನ್ನಡ ನಾಲೆಡ್ಜ್ ಬರಲ್ಲ, ಮಹಾರಾಷ್ಟ್ರ ಮಧ್ಯಪ್ರದೇಶದಿಂದ ಆ ಕಡೆ ಬಂದರು, ಮಹಾರಾಷ್ಟ್ರದ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಆ ಸಮಸ್ಯೆ ನಮಗೆ ಗೊತ್ತಿದೆ ಅಲ್ಲಿ. ಯಾಕೆಂದರೆ ನಾವು ಅಲೆಮಾರಿಗಳಾಗಿ ಬಿದ್ದು ಕಷ್ಟ ಬೇರೆ ಬೀಳೋದು ಬೇಡ. ಈಗ ಅದಕ್ಕೊಂದು ಸ್ಥಾನಮಾನ ಸಿಗುವಂಥ ಕಾಲ ಬಂದಿದೆ. ನೀವೆಲ್ಲರೂ ಎಲ್ಲೆಲ್ಲಿದ್ದೀರಿ, ಸಾಧ್ಯವಾದ ನಿಮ್ಮ ಲೆಟರ್ ಮೂಲಕ ನಿಮ್ಮ ಒಂದು ಫೋಟೋ ವಿಡಿಯೋ ನಮ್ಮನ್ನು ಕರೆಸಬೇಕಾಗ್ತದೆ. ಕರೆಸಿದಾಗ ನಮ್ಮ ಜೊತೆಗೆ ನೀವು ಅಧ್ಯಯನಕ್ಕೆ ಬರಬೇಕಾಗ್ತದೆ. ಸರ್ಕಾರಕ್ಕೆ ಒಂದು ಬುಕ್ಲೆಟ್ ಮಾಡಿ ಆ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು. ಈಗ ನಮಗೆ 25 ಕೋಟಿ 59 ಲಕ್ಷ ಅನುದಾನ. ಇದರಿಂದ ಇಷ್ಟು ಜನಕ್ಕೂ ಏನೇನೆಲ್ಲ ಆಗ್ಬಿಡ್ತದ ಸಾಧ್ಯ ಇಲ್ಲ.
ನಮಗೆ ಅನುದಾನದ ಕೊರತೆನೂ ಐತಿ. ಅದಕ್ಕೆ ಸಂಬಂಧಪಟ್ಟಂತೆ ರಿಕ್ವೈರಿ ಆಗ್ತಾ ಇಲ್ಲ. ನಿಗಮದಲ್ಲಿ ತಗೊಂಡಂಥ ಸಾಲ ರಿಕ್ವೈರಿ ಆಗ್ತಾ ಇಲ್ಲ. ಸಾಲ ಕೊಟ್ಟ ತಕ್ಷಣನೇ ಎಲ್ಲರೂ ಉದ್ಧಾರ ಕೊಡ್ತಾರ? ಅದೇನು ಫ್ರೀ ಅಂತ ತಿಳ್ಕೊಂಡಿದ್ದಾರ? ಅಥವಾ ಅಲ್ಲಿರೋ ಮಧ್ಯವರ್ತಿಗಳೇನಾದ್ರು ನಿಮಗೆ ಮೋಸ ವಂಚನೆ ಮಾಡ್ತಿದ್ದಾರ? ಸ್ಟೇಷನರಿ ವ್ಯಾಪಾರಕ್ಕೆ ಹೋಗ್ತೀರಿ, ಆ ಸಾಲನೇ ಕಟ್ಟೋದಿಲ್ಲ. ನೀವು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ರಾಜ್ಯದಲ್ಲಿ ಶಿಕಾರ್ಪುರ ತಾಲೂಕಿನಲ್ಲಿ ಕೆಂಗಟ್ಟೆ ಪ್ರಥಮ ಸ್ಥಾನದಲ್ಲಿ ಐತಿ. ಅದು ವಿಜಯಭಾಸ್ಕರ್ ಸರ್ ಗೊತ್ತು. 100ಕ್ಕೂ ಹೆಚ್ಚು ಜನ ಬೋರ್ವೆಲ್ ಹೊಡಿಸಿದ್ದಾರೆ, 100ಕ್ಕೂ ಹೆಚ್ಚು ಜನ ತೋಟ ಮಾಡ್ಕೊಂಡಿದ್ದಾರೆ. ಈಗ 16 ಲಕ್ಷ ರೂಪಾಯಿ ತೋಟನ ಈಗ ಸೋಮಶೇಖರಪ್ಪ ಅಂತ ಪ್ರಗತಿಪರ ರೈತರು, ನಮ್ಮ ಅಣ್ಣ ವೆಂಕಟೇಶ್ ಅಂತ ಇಲ್ಲೇ ಬಂದಿದ್ದಾರೆ. ಆ ವೆಂಕಟೇಶ್ ಎಲ್ಲರೂ 10 ಲಕ್ಷ ರೂಪಾಯಿ ಅಡಿಕೆ ಮಾರೋ ಪರಿಸ್ಥಿತಿಯಲ್ಲಿ ಅಲೆಮಾರಿಗಳ ನೆಲೆ ನಿಂತಿದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ ಅಲ್ಲಿ ಮಾನಿಟರ್ ಮಾಡೋ ಸಂಖ್ಯೆ ಹೆಂಗಿರಬೇಕು ಅಂದರೆ, ನಾನು ಬೋರ್ವೆಲ್ ಹೊಡಿಸಿದಾಗ ಅವನು ಹೊಡಿಸಿ ಅದನ್ನು ಕರೆಕ್ಟಾಗಿ ಮಾಡಿದನ. ಆ ಜನಾಂಗ ತುಳಿತಾ ಐತಿ. ಆ ಜನಾಂಗನೇ ತುಳಿದ್ರು ಸಹ ನಾವು ಕಣ್ಣು ಮುಚ್ಕೊಂಡು ಸುಮ್ಮನಿರ್ತೀವಿ. ನಾನು ಮನೆ ಮಾಡ್ಕೊಂಡಿರ್ತೀನಿ, ನಾನು ಮತ್ತೊಂದು ಬೋರ್ವೆಲ್ ಮಾಡ್ಕೊಂಡಿರ್ತೀನಿ, ನಾನೆಲ್ಲ ಸೌಲಭ್ಯ ಪಟ್ಟಿರ್ತೀನಿ. ಬೇರೆಯವ್ರಿಗೆ ಆಗಬೇಕಾದಾಗ ಅದನ್ನು ಸಹಿಸಲ್ಲ. ಅದನ್ನು ಸಮೇತ ಸಮಾಜದ ಮುಖಂಡರು ನೀವು ಗಮನ ಹರಿಸ್ಬೇಕಾಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಮನೆ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡಿದೆ, ಸರ್ ಇಡೀ ರಾಜ್ಯ ಪ್ರವಾಸ ಮಾಡ್ತೀನಿ, ಯಾರು ಯಾವಾಗ ಕೊಡ್ತಾರೆ? ನಮ್ಮ ಕೆಲಸ 1 ವರ್ಷ 2 ವರ್ಷ ಮನೆ ಬಿಡೋಣ. 1 ವರ್ಷಗಳ ಕಾಲ ಇಡೀ ರಾಜ್ಯನ ಪ್ರವಾಸ ಮಾಡಿ ಅದನ್ನು ಅಧ್ಯಯನ ಮಾಡಿ ಒಂದು ಬುಕ್ಲೆಟ್ ಮಾಡಿ ಸರ್ಕಾರ ಕೊಟ್ಟು ಮುಖ್ಯಮಂತ್ರಿಗಳು ಖಾಲಿ ಬಂದು ಈ ಪರಿಸ್ಥಿತಿ ಆಗಿದೆ ನಮ್ಮದು ಅಂತ ಹೇಳಿದ್ರೆ, ತಿಳುವಳಿಕೆ ಇರೋ ಮುಖ್ಯಮಂತ್ರಿ ಇರೋದ್ರಿಂದ, ಕಾಳಜಿ ಇರೋ ಮುಖ್ಯಮಂತ್ರಿ ಇರೋದ್ರಿಂದ, ಸಮುದಾಯಗಳ ಬಗ್ಗೆ ಗೊತ್ತಿರೋ ಮುಖ್ಯಮಂತ್ರಿ ಇರೋದ್ರಿಂದ ಅದನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ಐತಿ. ರವೀಂದ್ರ ಶೆಟ್ಟಿ ಅವರು ಸಮೇತ ಅವರು ಅವತ್ತಿಂದ ಮನೆಗೆ ಅವರು ಮಂಗಳೂರಿಗೆ ಹೋಗಿದ್ದು ನೋಡಿಲ್ಲ. ನನ್ನ ಗಂಡ ಹೆಂಡತಿ ಆಫೀಸ್ ಮಾಡಿದ್ನು, ಅದು ಮಾಡಿದ್ನು, ಇದು ಮಾಡಿದ್ನು, ಏನೆಲ್ಲ ಅವರು ತುಳಿತ ನಮಗೆ ಅರ್ಥ ಆಗ್ತದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಇಂಥವ್ರು ಒಬ್ಬರು ಶಾಸನಸಭೆಯಲ್ಲಿ ಇರಬೇಕು. ಆ ವಿಧಾನಸೌಧದಲ್ಲಿ ಇದ್ರೆ ಮಾತ್ರ ಆ ಕೆಲಸ ಆಗ್ತದೆ. ಹೊರಗಡೆ ನಿಗಮ ಮಂಡಳಿ ಮಾಡಿದ ತಕ್ಷಣ ಸಾಧ್ಯ ಆಗ್ತದೆ ಅಂತ ನನಗನ್ನಿಸ್ತಾ ಇಲ್ಲ. ಅಲ್ಲಿ ಚರ್ಚೆ ಮಾಡಬೇಕಾದಾಗ, ಅಲ್ಲಿ ಚರ್ಚೆ ಶಾಸನ ತಿದ್ದುಪಡಿ ಆದಾಗ ನಮ್ಮ ಒಟ್ಟಿಗೆ ಧ್ವನಿ ಕೊಡೋರು ಒಬ್ಬರು ವಿಧಾನಸೌಧದಲ್ಲಿ ಇದ್ರೆ ಮಾತ್ರ ಸಾಧ್ಯ. ಈಗ ನಿಮಗೆ ಕೊಟ್ಟು ಅವ್ರು ಯಾರು ಒಂದು ನಿಗಮನೆ ಮಾಡಿದ್ರು, ಅವರೊಬ್ಬರು ಹೋರಾಟದಿಂದ ಒಂದು ನಿಗಮ ಆದವರು ನಂಜುಂಡಿ ಅವರು ಆರ್ಯವೈಶ್ಯ ಸಮಾಜದವರು, ವಿಶ್ವಕರ್ಮ ಸಮಾಜದವರು. ಅವರು ಒಬ್ಬರು ವಿಧಾನಸೌಧದಲ್ಲಿ MLC ಆಗಿರೋದ್ರಿಂದ ಏನಾಯಿತು ಅಂತ ನಿಮಗೆ ಗೊತ್ತು. ಶಾಸನಸಭೆಯಲ್ಲಿ ಮಾಡಬೇಕಾದಾಗ ತಿದ್ದುಪಡಿ ಮಾಡೋದೇ ಆ ಶಾಸನಸಭೆ. ಅಲ್ಲಿ ಚರ್ಚೆ ಮಾಡಿರಬೇಕು, ಅಲ್ಲಿ ಟೇಬಲ್ ಕೂತಿರಬೇಕು, ಅಲ್ಲಿ ಹೋರಾಟಗಳಿರಬೇಕು, ಅಲ್ಲಿ ಬಾವಿಗಳಿರಬೇಕು. ಅಂಥ ವ್ಯಕ್ತಿ ಯಾವತ್ತು ಬರ್ತಾನೋ ಅವತ್ತು ನಮ್ಮ ಸಮುದಾಯ ಅದಾಗುತ್ತೆ. ಈಗ ನಮ್ಮಲ್ಲಿ ಜಿಲ್ಲಾ ಪರಿಷತ್ ಲೆವೆಲ್ಗೆ ಹೋಗೋರೆ ಕಡಿಮೆ ಸಂಖ್ಯೆ. ಇಡೀ ಸಮುದಾಯ ರಾಜ್ಯದಲ್ಲಿ ನಾವಿದ್ದರೂ ತಾಲೂಕು ಪಂಚಾಯತಿ ಲೆವೆಲಿಂದ ವಾಪಸ್ಸೇ ಇದೆ. ಯಾರು ಜಿಲ್ಲಾ ಪರಿಷತ್ ಶಾಸನಸಭೆಯಲ್ಲಿ ಹೋಗಿಲ್ಲ, ಯಾರು ವಿಧಾನಸೌಧದಲ್ಲಿ ಕೊಟ್ಟಿಲ್ಲ, ಯಾರು MP ಆಗಿ ಅಲ್ಲಿ ನಮ್ಮ ಬಗ್ಗೆ ಕೇಳ್ತಿಲ್ಲ. ಇದೇ ಬೇರೆ ಬೇರೆ ಜಾತಿಗಳು ಸಮೇತ ಈಗ ಕುರುಬ ಸಮಾಜದಲ್ಲಿ ಪ್ರಬಲ ನಾಯಕರಿದ್ದರು. ಇವತ್ತು ST ಮಾಡ್ರಿ ಅಂತ ಯಾಕಂತಾರೆ? ಅಲ್ಲಿ ಪ್ರಬಲವಾದ ನಾಯಕರಿದ್ದಾರೆ. ST ಸಮಾಜದ ಆ ಲೆಕ್ಕಕ್ಕೆ ತರಬೇಕಾದಾಗ ಅವ್ರದ್ದೇ ಆದ ಹೋರಾಟ ಐತಿ. ನಮ್ಮಲ್ಲಿ ಯಾರಿದ್ದೀರಿ? ಏನು ಮಾತಾಡಿದ್ರು ರವೀಂದ್ರ ಶೆಟ್ಟಿ ಆ ಥರ ಸಿಗ್ತಾರೆ, ನಾನು ಸಿಗ್ತೀನಿ ಅಂತ ಮಾತಾಡ್ಬೋದು. ವಿಧಾನಸೌಧದಲ್ಲಿ ಮಾತಾಡೋಂಥ 1, 2, 3 ಜನ ವ್ಯಕ್ತಿಗಳು ಬೆಳೀಲಿ. ಆ ಸಮಾಜನ ಒಳಿತಿಗಾಗಿ ಬಂದೇ ಬರುತ್ತೆ ಕಾಲ. 73 ವರ್ಷ ತಡ್ಕೊಂಡಿದ್ದೀರಿ. ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಯಾರು ಒಬ್ಬರು ಹುಟ್ಟಿ ಆ ಮನೋಭಾವ ಬರ್ತಾರೆ. ಈಗ ನಾರಾಯಣ ಸ್ವಾಮಿ ಅವರು 30 ವರ್ಷದ ಹೋರಾಟ, ಜಯಲಕ್ಷ್ಮಮ್ಮ ಅವರದ್ದು 20 ವರ್ಷ ಹೋರಾಟ, ಇನ್ನು ಅನೇಕ ಸಮಾಜದ ಮುಖಂಡರು ಮೂಲೆ ಗುಂಪಾಗಿ ಹೋಗಿದ್ದಾರೆ. ಹೋರಾಟ ಏನು ಅಧಿಕಾರ ಸಿಗದಾನೆ ನಮ್ಮಂತರಿಗೆ ಈಗ ಅಧಿಕಾರ ಕೊಟ್ಟಿದ್ದೀರಿ. ನಮ್ಮ ಕೈಲಾದ ಸಹಾಯ ಖಂಡಿತ ಸಮಾಜಕ್ಕೆ ಮಾಡ್ತೀವಿ. ಸಮಾಜದ ಒಳಿತಿಗಾಗಿ 24 ಗಂಟೆ ಕೆಲಸ ಮಾಡೋಕ್ಕೆ ನಾವು ಸಮೇತ ಅದರ ಮಾಹಿತಿಯನ್ನು ತಗೊಂಡೇ ಬಂದಿದ್ದೀವಿ. ದಯಮಾಡಿ ನಿಮ್ಮ ಸಹಕಾರ ಎಲ್ಲ ಜಿಲ್ಲೆಯಿಂದನೂ, ನಿಮ್ಮ ಜಿಲ್ಲೆಯಿಂದ ಅಲ್ಲಿರೋಂಥ ಸಮಸ್ಯೆಗಳಿಗೆ ಒಂದು ಅರ್ಜಿ ಬರೆದಿ. ಎಲ್ಲದಕ್ಕೂ ಮೀಟಿಂಗ್ನಲ್ಲಿ ಮೊನ್ನೆ MD ಅವರು ಹೇಳಿದ್ದಾರೆ ಏನು ಮಾಡಬೇಕು ಈ ಸಮಾಜಕ್ಕೆ. ಮತ್ತು ಸರ್ಕಾರದ ಪ್ರಸ್ತಾವನೆ ಅಲೆಮಾರಿ ಮನೆಗೆ 1,20,000 ರೂಪಾಯಿ 18-20 ಸಾಲಿನಲ್ಲಿ ಇತ್ತು. ನಾವು ಬರೋದಕ್ಕಿಂತ ಮುಂಚೆನೇ ಅವರು 2.5 ಲಕ್ಷ ಬೇಕು, ಆ ಸಮಾಜದ ತುಳಿತಲೈತಿ ಅಂತ ಸರ್ಕಾರ ಪ್ರಪೋಸಲ್ ಹೋಗೈತಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗೈತಿ, ಪೆಂಡಿಂಗ್ ಆಗೈತಿ. ರವೀಂದ್ರ ಶೆಟ್ಟಿ ಅವರು ನಾವು ಹೋಗಿ ಅದನ್ನು ಮಾಡಿ ಎಲ್ಲಿ ಮನೆ ಮತ್ತು ಮಠ ನಿಮಗೆ ಬೇಕಾದಂಥ ಸವಲತ್ತನ್ನು ಕೊಡಿಸಲು ನಾವು ಬದ್ಧ ಇದ್ದೀವಿ. ರವೀಂದ್ರ ಶೆಟ್ಟಿ ಅವರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅಂತ ಸಿಕ್ಕಿದ್ದು ನಮ್ಮ ಪುಣ್ಯ. ಅವ್ರು ಇನ್ನೂ ಎತ್ತರಕ್ಕೆ ಬೆಳೀಲಿ. ಮುಂದಿನ ದಿನಗಳಲ್ಲಿ ಶಾಸನಸಭೆಗೆ ಅವ್ರು ಬಂದು ಅವರು ಸಮೇತ MLA ಟಿಕೆಟ್ ಸಿಕ್ಕರೆ ಕರ್ನಾಟಕದಾದ್ಯಂತ ಅವ್ರ ಕ್ಷೇತ್ರಕ್ಕೆ ಹೋಗಿ ಕೆಲಸ ಮಾಡಿ ಬರೋಣ. ಆ ರೀತಿಯಾಗಿ ಒಬ್ಬ ವ್ಯಕ್ತಿನ ಫಸ್ಟ್ ಬೆಳೆಸೋಣ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೋಸ್ಕರ ತಮ್ಮೆಲ್ಲರಿಗೂ ಒಂದು ಸಿನಿಮಾ ಅರ್ಥವೇ ಹೇಗೆ ಅಂತ ಹೇಳಿದರೆ, ಅವರು ಊರಿಂದ ಊರಿಗೆ ಅಲೆದಾಡುವವರು, ಊರಿಂದ ಊರಿಗೆ ಅಲೆದಾಡಿ ಅದಕ್ಕೆ ತಕ್ಕದಾದಂತಹ ತಮ್ಮ ವೃತ್ತಿ ಬದುಕನ್ನು ರೂಪಿಸಿಕೊಂಡು ತಮ್ಮ ಬದುಕನ್ನು ಬೆಳೆಸುವವರು. ಅವರ ಅಭ್ಯುದಯದ ಆ ಒಂದು ಕಾರ್ಯಕ್ರಮ ಸರ್ಕಾರದಿಂದ ಆಗಿದೆ. ಅದಕ್ಕೊಂದು ಅಭಿವೃದ್ಧಿಯ ನಿಗಮ ಆಗಿದೆ. ಅದರ ಪ್ರಥಮ ಅಧ್ಯಕ್ಷರಾಗಿ ಶ್ರೀಯುತ ಕಲ್ಲೆಕಾರಗುತ್ತು ರವೀಂದ್ರ ಶೆಟ್ಟಿ, ಕೆ ರವೀಂದ್ರ ಶೆಟ್ಟಿ ಉಳಿದೊಡ್ರವರು
ಆಯ್ಕೆಯಾಗಿದ್ದಾರೆ, ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಯಾರು ಏನೇ ಮಾತನಾಡಿದರು ಮಗುಮಗದಿಂದ ಸ್ವೀಕರಿಸುವವರು, ಅದು ಬೈದರೂ ಕೂಡ ಆಯಿತು ಅಂತ ಹೇಳಿಕೊಂಡು ಸಮಾಧಾನದಿಂದ ಒಪ್ಪಿಕೊಳ್ಳುವವರು, ಅವರ ಮುಖದಿಂದ ನಗು ಮಾಸಾಗುವುದಿಲ್ಲ. ಒಂದು ಯಾವುದೇ ಕೆಟ್ಟ ಮಾತುಗಳಿಗೆ ಯಾವುದೇ ವಿರುದ್ಧ ಮಾತುಗಳನ್ನು ಆಡುವುದಿಲ್ಲ, ಒಳ್ಳೆಯ ಮಾತುಗಳನ್ನು ಆಡ್ತಾರೆ. ಅದೇ ರೀತಿಯಾಗಿ ವಿಜಯ ಪ್ರಕಾಶ್ ಅವರು ನಗುಮಗದ ಸೇವೆ ಮಾಡುವವರು. ಇದಕ್ಕೆ ತಕ್ಕದಾಗಿ ರವೀಂದ್ರ ಶೆಟ್ಟಿ ಅವರು ತಮ್ಮ ನೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಅಂತ ಹೇಳಿದೆ ಇದೆ, ಅದರಲ್ಲಿ ರತ್ನ ಎಜುಕೇಷನ್ ಟ್ರಸ್ಟ್ ಅವರ ತಾಯಿಯವರ ಹೆಸರಲ್ಲಿದೆ. ಅದನ್ನು ಸ್ಥಾಪಿಸಿ ಸರಿಸುಮಾರು 18-20 ವರ್ಷಗಳ ಕಾಲ ಯಶಸ್ವಿ ಶಿಕ್ಷಣ ಸಂಸ್ಥೆಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಸಾಮಾಜಿಕವಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಿಮಗೆ ತಿಳಿದಿದೆಯೋ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನೇರಳಕಟ್ಟೆಗೆ ಹತ್ತಿರವಾಗಿ ಒಂದು 4-5 ಕಿಲೋಮೀಟರ್ ದೂರದಲ್ಲಿ ಮುಡುಪಿನಲ್ಲಿ ಬುಡಗ ಜಂಗಮ ಅಂತ ಒಂದು ಅಲೆಮಾರಿ ಬುಡಕಟ್ಟಿದೆ. 35-40 ಮನೆಗಳಿವೆ ಅಲ್ಲಿ ರೋಟರಿ ಕ್ಲಬ್ನವರು ನೇರಳಕಟ್ಟೆಯಲ್ಲಿ ಇವರು ಅಧ್ಯಕ್ಷರಾಗಿದ್ದಾಗ, ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾಗಿದ್ದಾಗ ಅಲ್ಲಿಗೆ ಭೇಟಿ ಕೊಟ್ಟಾಗ ಅವರ ಆ ಒಂದು ಟೆಂಟ್ ಜೀವನವನ್ನು ನೋಡಿ ಅವರಿಗೆ ಬೇಕಾದಂತಹ ಸೌಲಭ್ಯವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದರು. ಅಲ್ಲಿಯ ವಿದ್ಯಾರ್ಥಿಗಳ ದತ್ತು ಸ್ವೀಕಾರವನ್ನು ಮಾಡಿ ಅದರಲ್ಲಿ ಸುಮಾರು 32 ಮಂದಿಯ ವಿದ್ಯಾಭ್ಯಾಸ ಪೂರೈಕೆ ಆಗಿದೆ ಮೊನ್ನೆ ವರ್ಷಕ್ಕೆ, ಶೈಕ್ಷಣಿಕ ವರ್ಷಕ್ಕೆ. ಇದು ಅವರ ದಾಖಲೆ. ಇಂತಹ ಜಂಗಮ ಬುಡಕಟ್ಟಿನ ಸೇವೆ ಮಾಡುವುದಕ್ಕಾಗಿ ಕಾಕತಾಳೀಯವಾಗಿ ನಾವೆಲ್ಲ ಹೇಳ್ತೇವೆ. ನಮಗೆ ಅವರನ್ನು ಹತ್ತಿರದಿಂದ ಕಾಣುವಂತಹ ಅವಕಾಶ, ಪತ್ರಕರ್ತರಾಗಿ ಅವರೆಲ್ಲ ಕೆಲಸ ಕಾರ್ಯಗಳಿಗೆ ನಾವು ಹೋಗ್ತೇವೆ. ಹಾಗಾಗಿ ಇಂತಹ ಒಂದು ಒಳ್ಳೆಯ ಸೇವೆಯನ್ನು ಮಾಡಿದ್ದಕ್ಕಾಗಿ ಅವರಿಗೆ ಅದೇ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಅಭಿವೃದ್ಧಿ ಮಾಡುವಂತಹ ಅವಕಾಶ ಸರ್ಕಾರದಲ್ಲಿ ಸಿಕ್ಕಿದೆ. ಜೊತೆಗೆ ನಿಮಗೆಲ್ಲ ತಿಳಿದಿದೆ, ಕೊರೋನಾ ಅಂತ ಹೇಳಿದರೆ ಲಾಕ್ಡೌನ್ನಲ್ಲಿ ಸಂಕಷ್ಟ ಕಾಲ. ಆ ಸಂಕಷ್ಟ ಕಾಲದಲ್ಲಿ ಸಂಘ ಸಂಸ್ಥೆಗಳು ತುಂಬ ತಮ್ಮದಾದಂತಹ ದಾನ ಸಹಾಯವನ್ನು ಮಾಡಿದ್ದಾರೆ. ನಮ್ಮ ಊರಿನಲ್ಲಿ ಅಂದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೊದಲಿಗೆ ಅದಕ್ಕೆ ಬೇಕಾದಂತಹ ಕಿಟ್ ವಿತರಣೆಯ ಕಾರ್ಯಕ್ರಮವನ್ನು ಆರಂಭಿಸಿದವರು ಶ್ರೀಯುತ ರವೀಂದ್ರ ಶೆಟ್ಟಿ ಅವರು. ವೈಯಕ್ತಿಕವಾಗಿ ಸರಿಸುಮಾರು 3,000ಕ್ಕೂ ಹೆಚ್ಚು ಕುಟುಂಬಗಳಿಗೆ, ಅದು ಯಾವುದೇ ಜಾತಿ ಧರ್ಮ ನೋಡದೆ ಎಲ್ಲರಿಗೂ ಅವರು ವೈಯಕ್ತಿಕವಾಗಿ ಆಹಾರ ಸಾಮಗ್ರಿಗಳನ್ನು ಹಂಚಿದ್ದಾರೆ. ಇದು ಅವರ ಸಮಾಜ ಸೇವೆಯ ಒಂದು ಮಾನವೀಯ ಮೌಲ್ಯದ ಮುಖ. ಇಂತಹ ಒಳ್ಳೆಯ ಗುಣವುಳ್ಳಂತಹ, ಒಳ್ಳೆಯ ಆದರ್ಶವುಳ್ಳಂತಹ, ಯಾವುದೇ ಕಳಂಕವಿಲ್ಲದಂತಹ ಸಚ್ಚಾರಿತ್ರ್ಯದ ವ್ಯಕ್ತಿ ಇದೀಗ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಕ್ಕೆ ಒಬ್ಬರು ಅಧ್ಯಕ್ಷರಾಗಿ ನಮಗೆಲ್ಲ ದೊರಕಿದ್ದಾರೆ. ನಿಮ್ಮ ಈ ಒಂದು ಸಮುದಾಯದ ಅಭಿವೃದ್ಧಿಗಾಗಿ ಅವರು ಖಂಡಿತವಾಗಿ ದುಡಿತಾರೆ ಎನ್ನುವಂತಹ ಭರವಸೆ ಇದೆ. ನಿಮ್ಮ ಎಲ್ಲ ಅಹವಾಲುಗಳನ್ನು ಅವರ ಮುಂದೆ ಮಂಡಿಸಬಹುದು. ಅವರ ಮುಂದೆ ನಿಮ್ಮ ಯಾವುದೆಲ್ಲ, ಈಗ ಶಿಕ್ಷಣದ ವಿಚಾರ ಬಂತು, ಸೂರುವಿನ ವಿಚಾರ, ಆರ್ಥಿಕತೆಯ ವಿಚಾರ ಬಂತು, ಜಾತಿ ಪದ್ಧತಿಯ ಲೋಪದೋಷಗಳು ಕೂಡ ಬಂತು. ಇದೆಲ್ಲವನ್ನು ಅವರು ಗಮನಿಸ್ತಾರೆ. ಅದಕ್ಕೆ ಬೇಕಾದಂತಹ ಸಹಾಯವನ್ನು MD ಆದಂತಹ ವಿಜಯ ಪ್ರಕಾಶ್ ಅವರು ಮಾಡ್ತಾರೆ. ಸರ್ಕಾರದ ಮುಂದೆ ಎಲ್ಲ ಗಮನಕ್ಕೆ ಬರ್ತದೆ. ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲೂ ಇದನ್ನು ಧ್ವನಿಸುವಂತಹ ಒಬ್ಬ ಒಳ್ಳೆಯ ಶಾಸಕ ನಿಮ್ಮಿಂದಲೂ ಬರಲಿ, ಅವರು ಶಾಸಕರಾಗಲಿ ಅಂತ ಹೇಳಿಕೊಡ್ತಾ, ಇದೀಗ ಅಲೆಮಾರಿ ಜನಾಂಗದ ಬಗ್ಗೆ ಒಂದು ಸಣ್ಣದಾದಂತಹ ಬ್ರೋಷರ್ ಅನ್ನು ಬಿಡುಗಡೆ ಮಾಡ್ತಾ ಅವರು ತಮ್ಮ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದಂತಾಗ ನನ್ನ ರಾಜಕೀಯ ಗುರುಗಳು, ರೈತ ನಾಯಕರು, ಹುಟ್ಟು ಹೋರಾಟಗಾರರು, ಹಿರಿಯ ಮುತ್ಸದ್ದಿಗಳು, ಕಲ್ಯಾಣ ಕರ್ನಾಟಕದ ಕನಸುಗಾರರು ಆಗಿರತಕ್ಕಂತಹ ಮಾನ್ಯ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರ ಆಶೀರ್ವಾದದಿಂದ ಈ ಒಂದು ಸ್ಥಾನಕ್ಕೆ ನನಗೆ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಹೇಳುತ್ತಾ, ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ದೇವರು ಇನ್ನಷ್ಟು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನಮ್ಮ ಜೊತೆ ನಮ್ಮ ನಿಗಮದ MD ವಿಜಯ ಪ್ರಕಾಶ್ ಸರ್ ಇದ್ದಾರೆ. ಅವರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮ ನಿರ್ದೇಶಕರಾದಂಥ ಗೌರವಾನ್ವಿತ ಲಕ್ಷ್ಮಣ್ ಹೆಂಗಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, ಇಲ್ಲಿ ನನ್ನ ಹಿರಿಯ ಸಂಬಂಧಿಕ ಬಂಧುಗಳಿದ್ದಾರೆ. ನಮ್ಮ ಬಹಳ ಮುಖ್ಯವಾಗಿ ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ
ಏನು ಈ ನಿಗಮ ಸ್ಥಾಪನೆ ಆಗಲಿಕ್ಕೆ ಕಾರಣಕರ್ತರಾದಂಥ ಗೌರವಾನ್ವಿತ ಎಲ್ಲ ಕಿರಿಯ ಬಂಧುಗಳು ನೀವಿದ್ದೀರಿ. ಆ ಜನಾಂಗಕ್ಕೆ ಸಂಬಂಧಪಟ್ಟಂತಹ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಎಲ್ಲರೂ ಕೂಡ ನೀವಿದ್ದೀರಿ. ನಮ್ಮ ಊರಿನ ನಮ್ಮ ಬಹಳಷ್ಟು ಅಭಿಮಾನಿ ಬಂಧುಗಳು ಇಲ್ಲಿ ಸೇರಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಗೌರವಾನ್ವಿತ ಗೌರವಪೂರ್ಣ ವಂದನೆಗಳನ್ನು ಸಲ್ಲಿಸುತ್ತಾ, ನನ್ನ ಬಹಳ ಪ್ರೀತಿಯ ಮಾಧ್ಯಮದ ಮಿತ್ರರು ಮಂಗಳೂರಿನಿಂದ ಎಲ್ಲಿಗೆ ಆಗಮಿಸಿದ್ದಾರೆ, ನಮ್ಮ ಬೆಂಗಳೂರಿನ ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆ ಇದ್ದಾರೆ. ಎಲ್ಲರಿಗೂ ಕೂಡ ನನ್ನ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬಹಳ ದೊಡ್ಡ ಒಂದು ಜವಾಬ್ದಾರಿಯನ್ನ ಇವತ್ತು ರಾಜ್ಯ ಸರ್ಕಾರ ನನಗೆ ನೀಡಿದೆ. ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾಧರ್ ಶೆಟ್ಟಿ ಅವರು ಹೊಸಕುರಲ್, ನಮ್ಮ ಮಂಗಳೂರಿನ ಭಾಗದಲ್ಲಿ ನಮ್ಮ ಭಾಷೆ ಮಾತೃಭಾಷೆ ತುಳು, ಆ ತುಳು ಚಾನೆಲ್ ಹೊಸಕುರಲನ್ನ ನಡೆಸುವಂತಹ ವಿದ್ಯಾಧರ್ ಶೆಟ್ಟಿ ಅವರು ಈಗಾಗಲೇ ಕಾರ್ಯಕ್ರಮ ನಿರ್ವಹಿಸಿದ್ರು. ಜೊತೆಗೆ ಅಬ್ಬಕ್ಕ ಟಿವಿ ಚಾನೆಲ್, ಸ್ವಾತಂತ್ರ್ಯ ಹೋರಾಟಗಾರ್ತಿ ಪ್ರಥಮ ಮಹಿಳೆ ಅಬ್ಬಕ್ಕನ ಹೆಸರಿನಲ್ಲಿ ಟಿವಿ ಚಾನಲ್ ನಡೆಸುತ್ತಿರುವಂತಹ ಶಶಿಧರ್ ಕುಯ್ಯತ್ಬೇಲ್ರವರು, ನಮ್ಮ ಮಾಧ್ಯಮದ ಮಿತ್ರರು ಬಹಳಷ್ಟು ಜನ ಇಲ್ಲಿದ್ದಾರೆ. ಮೋಹನ್ ಕುತ್ತಾರ್ ಇರ್ಬೋದು, ಆರಿಫ್ನವರು ಇರ್ಬೋದು, ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ. ಎಲ್ಲರಿಗೂ ಕೂಡ ವಂದನೆ ಸಲ್ಲಿಸುತ್ತಾ, ಈಗಾಗಲೇ ಈ ಒಂದು ಜವಾಬ್ದಾರಿ ಇದೇನು ಅಧಿಕಾರ ಅಲ್ಲ. ಮೊನ್ನೆ ನಾನು ಮಾನ್ಯ ನಮ್ಮ MD ಅವರು ಆ ಒಂದು ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಆ ಸಂದರ್ಭದಲ್ಲಿ ನಾನು ಮಾತನ್ನ ಹೇಳಿದ್ದೆ, ಏನ್ ಸರ್ ಇದು ಅಧಿಕಾರ ಅಲ್ಲ, ಇದು ನನ್ನ ಜವಾಬ್ದಾರಿ ಅಂತ. 46 ಜಾತಿ ಸಮುದಾಯಕ್ಕೆ ಸೇರಿದಂತ ನಮ್ಮ ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿಯ ಆ ಒಂದು ಕನಸೇನಿದೆ, ಆ ಜನರ ನೋವು ನಲಿವು ಕಷ್ಟ ಏನಿದೆ ಎಲ್ಲವನ್ನು ಕೂಡ ನಾನು ಎಲ್ಲ 46 ಜಾತಿಗಳ ಕಷ್ಟ ಸುಖದಲ್ಲಿ ಭಾಗವಹಿಸಿದ್ರು ಕೂಡ ಈಗಾಗಲೇ ಉಲ್ಲೇಖ ಮಾಡಿದಂತಹ ಬುಡಗ ಜಂಗಮ ಬುಡಗಟ್ಟಿನ ಒಂದು ಸಮುದಾಯದ ಒಂದು ಜನರೊಂದಿಗೆ 2010ರಲ್ಲಿ ನಿಮ್ಮ ಗಮನಕ್ಕೆ ನಾನು ರೋಟರಿ ಕ್ಲಬ್ ದೇರಳಕಟ್ಟೆಯ ಅಧ್ಯಕ್ಷನಾಗಿದ್ದೆ. ರೋಟರಿ ಸಂಸ್ಥೆ ಗೊತ್ತಿದೆ ನಿಮಗೆಲ್ಲ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. 4 ಜನರಲ್ಲಿ ಇಂಗ್ಲೆಂಡಿನಲ್ಲಿ 1905ರಲ್ಲಿ ಪ್ರಾರಂಭವಾದಂತಹ ರೋಟರಿ ಕ್ಲಬ್ ಇವತ್ತು ವಿಶ್ವದಾದ್ಯಂತ ಲಕ್ಷಾಂತರ ಜನ ಸದಸ್ಯರನ್ನು ಹೊಂದಿರತಕ್ಕಂಥ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯ 2010ರಲ್ಲಿ ನಾನು ರೋಟರಿ ಕ್ಲಬ್ ದೇರಳಕಟ್ಟೆ ಅಧ್ಯಕ್ಷನ ಸಂದರ್ಭದಲ್ಲಿ ಆ ಅವಧಿಯಲ್ಲಿ ಏನಾದರೂ ಮಾಡಬೇಕು ಎಂಬ ಒಂದು ಚಿಂತನೆಯನ್ನು ಮಾಡಿದಾಗ ನನಗೆ ಕಂಡದ್ದು ನಮ್ಮ ಮಂಗಳೂರಿನ ಬಂಟ್ವಾಳ ತಾಲೂಕಿನ ಆ ಒಂದು ಹಿರಾ ಗ್ರಾಮದಲ್ಲಿ ಇರತಕ್ಕಂಥ ಡೇರೆಯಲ್ಲಿ ಟೆಂಟ್ ಅಂತ ಹೇಳ್ತೇವೇನೋ, ಆ ಟೆಂಟ್ ಅಲ್ಲಿ ವಾಸ ಮಾಡುತ್ತಿರುವಂತಹ 24 ಕುಟುಂಬದಲ್ಲಿ ವಾಸ ಮಾಡುತ್ತಿರುವಂತಹ ಬುಡಗಟ್ಟಿನ ಜನರು. ಬಹಳ ನನಗೆ ನೋವಾಯಿತು. ನಮ್ಮ ಆತ್ಮೀಯರನ್ನು ಸೇರಿಸಿಕೊಂಡು ಅಲ್ಲಿ ಆ ಡೇರೆ ಒಳಗೆ ಹೋದಾಗ ಸಂದರ್ಭದಲ್ಲಿ ನಮ್ಮ ಕೆಲವು ರೋಟರಿಯ ಮಿತ್ರರು ಇಲ್ಲಿ ಕೂಡ ಇದ್ದಾರೆ. ಹೋಗಿ ನೋಡಿದಾಗ ಅವರ ಜೀವನದ ಸ್ಥಿತಿ, ಅವರು ಆ ಒಂದು ಡೇರೆಯ ಒಳಗಡೆ ಎಷ್ಟು ಸಂತೋಷದಲ್ಲಿ ನಮ್ಗಾಗ್ತದೆ. ನಮ್ಗೇನು ಮನಸ್ಸಿದೆ, ನಮ್ಮ ಮನೆಯ ಹಾಲಿಗೆ ಬಂದು ಕಾರ್ ನಿಂತರೂ ಸಾಕಾಗ್ಲಿಕ್ಕಿಲ್ಲ. ನಮ್ಗೆ ಆ ರೀತಿಯ ಕಲ್ಪನೆಗಳು ನಮ್ಮಲ್ಲಿದೆ. ನಮ್ಮ ಮನೆ AC ಆಗಿರ್ಬೇಕು, ನಮ್ಮ ಮನೆಯ ಬಂಗಲೆ ಇರಬೇಕು, ಹಾಗೆ ಏನಿದ್ರು ಕೂಡ ಈ ಒಂದು ಟೆಂಟಿನ ಒಳಗಡೆ ಬಹಳ ಸಂತೋಷದಿಂದ ಜೀವನ ಸಾಗಿಸುವಂತಹ ಆ ಒಂದು ಜನಾಂಗದವರನ್ನ ನೋಡಿದಾಗ ನನಗೆ ಬಹಳಷ್ಟು ಬೇಸರ ಆಯಿತು. ನಾನು ಅದು ಕೇಳಿದೆ ನಮ್ಮ ರೋಟರಿ ಕ್ಲಬ್ ವತಿಯಿಂದ ಇಲ್ಲಿ ಇರತಕ್ಕಂಥ ಸುಮಾರು ಆ ಸಂದರ್ಭದಲ್ಲಿ ನನ್ನ 34 ವಿದ್ಯಾರ್ಥಿಗಳು, 24 ಕುಟುಂಬದ 34 ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ರು. ನಾನು ಹೇಳಿದೆ ನಮ್ಮ ರೋಟರಿ ಕ್ಲಬ್ ವತಿಯಿಂದ ಈ 34 ವಿದ್ಯಾರ್ಥಿಗಳು ಕೂಡ ನಾವು ಅಡಾಪ್ಟ್ ಮಾಡ್ತೇವೆ, ಅದಕ್ಕೆ ಶೈಕ್ಷಣಿಕವಾಗಿ ದತ್ತು ಸ್ವೀಕಾರ ಮಾಡ್ತೇವೆ ಅಂತ. ಹಾಗೆ ರೋಟರಿಯಲ್ಲಿ 1 ವರ್ಷ ಅವಧಿ ಇರುವುದು ಅಧ್ಯಕ್ಷನೇ ಆಗಲಿಕ್ಕೆ, ಆ ಬಳಿಕ ಬೇರೆಯವರು ಬರ್ತಾರೆ. ಆದರೆ ನನಗೆ ಒಂದು ದಿವಸ ನಮ್ಮ ರೋಟರಿಯಲ್ಲಿ ತಿಂಗಳಿಗೆ ಒಮ್ಮೆ ಕುಟುಂಬ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಆಗ್ತದೆ. ಆ ವೇದಿಕೆಯನ್ನು ನಾನು ಹೇಳಿಬಿಟ್ಟೆ, ಈ 34 ವಿದ್ಯಾರ್ಥಿಗಳನ್ನ ಅಧ್ಯಕ್ಷ ಪದವಿ ಮುಗಿದ್ರೂ ಕೂಡ ಈ ಬುಡಗಟ್ಟಿನ ಜನಸಮುದಾಯ ಅಲ್ಲಿ ಎಷ್ಟುವರೆಗೆ ಇರ್ತಾರೆ ಅಷ್ಟು ವರ್ಷ ಆ ಎಲ್ಲ ವಿದ್ಯಾರ್ಥಿಗಳನ್ನ ನಾನು ಶೈಕ್ಷಣಿಕವಾಗಿ ವೈಯಕ್ತಿಕವಾಗಿ ಅವರಿಗೆ ಬೇಕಾದಂತ ಸ್ಕೂಲ್ ಯೂನಿಫಾರ್ಮ್, ಪುಸ್ತಕದ ಪಟ್ಟಿ ಮತ್ತೆ ಯಾವುದು ಶಾಲಾ ಶುಲ್ಕ ಇದನ್ನು ನಾನು ಕೊಡ್ತೇನೆ ಅಂತ ಹೇಳಿ 2017ರವರೆಗೆ 7 ವರ್ಷಗಳ ಕಾಲ ಆ ಮಕ್ಕಳ ಒಂದು ಅಳಿಲ ಸೇವೆಯನ್ನು ಮಾಡುವಂತ ಭಾಗ್ಯವನ್ನ ದೇವರು ನನಗೆ ಕೊಟ್ಟಂತ ಕಾರಣದಿಂದ ಒಂದು ಉದಾಹರಣೆಯನ್ನು ನೆನಪಿಸ್ತೇನೆ. 2010ಕ್ಕೆ ಪ್ರಾರಂಭ ಆದ್ರೆ 2012ನೇ ಸಭೆಯಲ್ಲಿ ನಾವು ನಮ್ಮ ಶಾಲೆಯ ನಮ್ಮ ಟೀಚರ್ಸ್ ಇಲ್ಲಿದ್ದಾರೆ, ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಆ ಬುಡಗಟ್ಟಿನ ಮಕ್ಕಳ ಜೊತೆ ನಮ್ಮ ಮಕ್ಕಳು ಕೂಡ ಸೇರಲಿ, ಯಾಕೆ ಅಂತ ನಮ್ಮ
ಮಕ್ಕಳಿಗೆ ಕೂಡ ಆ ಮಕ್ಕಳ ಕಷ್ಟ ಸುಖ ಗೊತ್ತಾಗ್ಲಿ ಎಂಬುದನ್ನ ನಮ್ಮ ಮಕ್ಕಳನ್ನು ಕೂಡ ಅವರ ಜೊತೆ ಸೇರಿಸಿಕೊಂಡು ಮಕ್ಕಳ ದಿನಾಚರಣೆ ಒಂದು ದಿವಸ ಇಡೀ ದಿವಸ ಕಾರ್ಯಕ್ರಮ ಮಾಡಿದೆ. ಆವಾಗ ಆ ಡೇರೆಯವರೆಗೆ ಒಂದು ಸಂದರ್ಭದಲ್ಲಿ ಆ ಒಂದು ಅಜ್ಜಿ ಇದ್ರು, ಸುಮಾರು 99 ವರ್ಷ ಪ್ರಾಯದ ಅಜ್ಜಿ. ನಾನೇನು ಸ್ವಲ್ಪ ಅವರಿಗೆ ಸಹಾಯ ಮಾಡೋಣ ಅಂತ ಹೇಳುವಾಗ ಆ ಅಜ್ಜಿ ನನ್ನ ತಲೆ ಕೈಗಿಟ್ಟು ದೇವರು ನೀನು ಒಳ್ಳೆದಿಟ್ಲು ಮಗ ಅಂತ ಹೇಳಿದ್ರು. ನನಗೆ ಮೊನ್ನೆ ವೇದಿಕೆಯಲ್ಲಿ ದೇವರಾಜ ಅರಸು ಭವನದ ಆ 4ನೇ ಮಾಡಿಯಲ್ಲಿ ಆ ಜವಾಬ್ದಾರಿಯನ್ನ ಮಾನ್ಯ ನಮ್ಮ MD ಅವರು ನೀಡಿದಾಗ ನನಗೆ ಆ ಒಂದು ತಲೆಗೆ ಬಂತು. ಆ ಅಜ್ಜಿಯ ಆಶೀರ್ವಾದದಿಂದ ಇವತ್ತು ದೇವರು ಯಡಿಯೂರಪ್ಪರಿಂದ ನನಗೆ ಸ್ಥಾನವನ್ನು ಸಂದರ್ಭದಲ್ಲಿ ನಾನು ನಮ್ಮಂತ ಎಲ್ಲ ದೇವರಲ್ಲಿ ನಾನು ಬಹಳ ಭಕ್ತಿಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡುವುದು ಏನಂತ ಹೇಳಿದ್ರೆ, ಈ 46 ಏನು ಜನ ಸಮುದಾಯ ಇರತಕ್ಕಂಥ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರಿದ್ದಾರೆ, ಅವರ ಸರ್ವತೋಮುಖ ಅಭಿವೃದ್ಧಿಗೆ ಈಗಾಗಲೇ ಹೇಳಿದ್ರು ಒಂದೇ ಸಲ ಎಲ್ಲವನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ. ಅದು ಹಂತವಾಗಿ ಈಗೇನು ನೀವು ಸಮಸ್ಯೆಗಳು ಹೇಳಿದ್ರಿ ಎಲ್ಲವನ್ನು ಕೂಡ ನಾನು ಬಹಳ ಸೂಕ್ಷ್ಮವಾಗಿ ನಾನು ಮನಸ್ಸಲ್ಲಿ ಇಟ್ಟುಕೊಂಡಿದ್ದೇನೆ. ಅಲ್ಲಿ ನಮ್ಮ PN ಹತ್ರ ಕೂಡ ಪಾಯಿಂಟ್ಸ್ಗಳನ್ನ ಬರೆಯಲಿಕ್ಕೆ ಹೇಳಿದ್ದೇನೆ. ಇಲ್ಲಿಂದಲೇ ನಾವೆಲ್ಲವನ್ನು ಕೂಡ ಗಮನಿಸ್ತೇವೆ. ಇನ್ನಷ್ಟು ನಿಮ್ಮ ಸಮಸ್ಯೆಗಳನ್ನು ನಾನು ಆಲಿಸಲಿಕ್ಕಿದೆ. ನಾನು ಪ್ರತಿ ಜಿಲ್ಲೆಗೆ ನಾನು ಪ್ರವಾಸ ಮಾಡಲಿಕ್ಕಿದೆ. ಅಲ್ಲಿ ಇರತಕ್ಕಂಥ ನಮ್ಮ ಮಾನ್ಯ ನಿರ್ದೇಶಕರಿದ್ದಾರೆ, ಇನ್ನಷ್ಟು ನಿರ್ದೇಶಕರು ಬರ್ಲಿಕ್ಕಿದ್ದಾರೆ. ಬಹಳ ಖುಷಿ ನನಗೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾನು ಅಧಿಕಾರ ಆ ಒಂದು ಜವಾಬ್ದಾರಿಯನ್ನ ನಾನು ಯಾವತ್ತೂ ಅಧಿಕಾರ ಅಂತ ಹೇಳಲಿಕ್ಕಿಲ್ಲ, ಆ ಜವಾಬ್ದಾರಿಯನ್ನು ಸ್ವೀಕಾರಕ್ಕೆ ಮಾಡೋ ಸಂದರ್ಭದಲ್ಲಿ ಕಂಡದ್ದು ನಾನು ವಿಜಯ್ ಪ್ರಕಾಶ್ ಸರ್ರನ್ನ. ಡಾಕ್ಟರ್ ವಿಜಯ್ ಪ್ರಕಾಶ್ ಸರ್ MD ಆಗಿ ಈ ಇಲಾಖೆಯಲ್ಲಿ ನನಗೆ ಗೊತ್ತಿರಲಿಲ್ಲ, ಆದ್ರೆ ಫೋನ್ ಮೂಲಕ ಮಾತಾಡಿದ್ರೆ ಗೊತ್ತಾಯ್ತು ಇವರಿದ್ದಾರೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಜಿಲ್ಲಾ ಪಂಚಾಯತ್ ಇಲ್ಲಿ CO ಆಗಿ ಆ ಒಂದು ಪ್ರದೇಶದಲ್ಲಿ ಒಳ್ಳೆ ಒಂದು ಹೆಸರನ್ನ ಮಾಡಿದಂತ ಒಬ್ಬ ದಕ್ಷ ಅಧಿಕಾರಿ ಇದ್ರೆ ಅದು ವಿಜಯ್ ಪ್ರಕಾಶ್ ಅವರಂತಹ ಒಬ್ಬ ಅಧಿಕಾರಿಯ ಜೊತೆ ನಮ್ಮ ಈ ಒಂದು ಅಲೆಮಾರಿ ಜನಾಂಗದಲ್ಲಿ ನಾನು ಅಧ್ಯಕ್ಷ ಆಗಿ ಬಂದು ನನಗೆ ಬಹಳ ಸಂತೋಷ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಒಂದು ಘಟನೆಯನ್ನು ನೆನಪಿಸ್ತೇನೆ. 2005ರಲ್ಲಿ 2020 ಸರ್ಕಾರ ನಮ್ಮ ಮುಖ್ಯಮಂತ್ರಿ ಈಗ ಯಡಿಯೂರಪ್ಪರಿದ್ರು, ಆಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ರು. ಆವಾಗ ಯಡಿಯೂರಪ್ಪನವರು ಜೊತೆ ಕೂತು ಮಾತನಾಡಿ ಈ ದೇವರಾಜ ಅರಸು ಹಿಂದುಳಿದ ವರ್ಗದಕ್ಕೆ 4 ಕೋಟಿ ಅನುದಾನವನ್ನು ತರಿಸಿ ಆ ಜನಾಂಗದ ಇಡೀ ಅಭಿವೃದ್ಧಿಗೆ ಆಗ್ಬೇಕು ಎಂಬ ಚಿಂತನೆಯನ್ನ ಇಟ್ಟುಕೊಂಡಂತ ವಿಜಯ್ ಪ್ರಕಾಶ್ ಅಂತ ಒಬ್ಬ MD ಅವರು ನಮಗೆ ಸಿಕ್ಕಿದ್ದು ನಮಗೂ ಕೂಡ ಬಹಳ ಸಂತೋಷವಾಗಿದೆ. ಯಾಕೆಂತಂದ್ರೆ ಯಾವತ್ತೂ ಕೂಡ ಒಂದು ಹೋಗಿ ಮಾತನಾಡಿದಾಗ ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನ ತಿಳ್ಕೊಂಡು, ಇವತ್ತು ನಾವೆಲ್ಲ ರಾಜಕೀಯ ವ್ಯಕ್ತಿಗಳು ನಮಗೆ ಆಗ ಹೇಳಿದ್ರು ಕೆಂಚರ ಶಂಕರ್ ಅವರು ಮಾತನಾಡುವಾಗ, ರಾಜಕೀಯ ವ್ಯಕ್ತಿಗಳು ಹೇಗೆ ಅಂತ ಹೇಳಿದ್ರೆ ಮುಂದಕ್ಕೆ ಇರುವವರು, ಅಂದ್ರೆ ಹಿಂದಿನ ಕೆಲಸ ಮಾಡುವವರು ಅಧಿಕಾರಿಗಳು. ಬಹಳ ಒಳ್ಳೆಯ ಅಧಿಕಾರಿ ನಮ್ಮ ಜೊತೆ ಇದ್ದಾರೆ. ಅವರ ಸಹಾಯ ಸಹಕಾರ ಪಡೆದುಕೊಂಡು ನಿಮ್ಮೆಲ್ಲರ ಸಮಸ್ಯೆಗಳೇನಿದೆ ಅದನ್ನು ಆಲಿಸಿಕೊಂಡು ನೀವು ಯಾವತ್ತೂ ದಿನದ 24 ಗಂಟೆ ಕೂಡ ನನ್ನ ಫೋನ್ ಚಾಲು ಇರ್ತದೆ. ನಾನು ಯಾವತ್ತೂ ಕೂಡ ಫೋನನ್ನು ಸ್ವಿಚ್ ಆಫ್ ಮಾಡುವಂತವನಲ್ಲ. ಒಂದು ವೇಳೆ ಮಿಸ್ ಕಾಲ್ ಇದ್ರೂ ಕೂಡ ಇನ್ನೊಂದ್ಸಲ ನಾನು ಮಾಡ್ತೇನೆ. ನಿಮಗೆ ಅದು ಅನುಭವ ಆಗಿರ್ಬೋದು. ನನ್ನ ಜೀವನದಲ್ಲಿ ನಾನು ಯಾವಾಗ ನನ್ನ ಕಾರ್ಯಕ್ಷೇತ್ರಕ್ಕೆ ಬಂದಿದ್ದೇನೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಸಾಮಾನ್ಯ ಜನರ ಜೊತೆ ನಾನು ಬೆರೆತು ಬಾಳುವ ನನಗೆ ಅದು ಬಹಳ ಇಷ್ಟದ ವಿಚಾರ ಕೂಡ. ಇವತ್ತು ಈ ರೀತಿಯಾದ ಒಂದು ನನಗೆ ಕೆಲವು ಅಲ್ಲಿ ಆ ನಿಗಮವನ್ನ ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ನಾನು ಅವರ ಹತ್ರ ಜೊತೆ ಹೋಗುವಂಥದ್ದು ನನ್ನ ವಾಡಿಕೆ ಇದೆ. ಯಾವತ್ತೂ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಯಾವುದೇ ರೀತಿಯ ಸ್ಥಾನಮಾನವನ್ನು ಬೇಡಿದವನಲ್ಲ, ಕೇಳಿದವನು ಕೂಡ ಅಲ್ಲ, ಅದಕ್ಕೆ ಲಾಬಿಯನ್ನು ಕೂಡ ಮಾಡಿದವನು ಅಲ್ಲ. ದೇವರ ದಯದಿಂದ ನನಗೆ ತುಂಬ ಜನ ನಮ್ಮ ಊರಿನಲ್ಲಿ ಹೇಳಿಕೊಂಡು ಹೆಂಚಿನ ರವೆಯನ್ನ ಈ ಮನ್ಕೊಂದು ಬೋಲಿ ದೆತ್ತೊಂದು ಬಾಲೆ ಅಂತ ತುಂಬಾ ಜನ ಹೇಳುದು. ಅಂದ್ರೆ ಹೋಗಿ ತೆಕೊಂಡು ಬನ್ನಿ ಅಂತ. ನೀವು ಮುಖ್ಯಮಂತ್ರಿ ಹತ್ರ ಬಾರಿ ಹತ್ತಿರದಲ್ಲಿದ್ದೀರಿ, ಹೋಗಿ ತೆಕೊಂಡು ಬನ್ನಿ. ಅದಕ್ಕೆ ನಾನು ಹೇಳು ತೆಕೊಂಡು ಬರ್ಲಿಕ್ಕೆ ಇಟ್ಟದನ್ನ ತೆಕೊಂಡು ಬರುದು, ಅದಕ್ಕೆ ವ್ಯವಸ್ಥೆ ಇಲ್ಲ ಅಂತ ತುಂಬಾ ಜನ ಕೆಲವು ಸಂದರ್ಭದಲ್ಲಿ ನಮ್ಮ ಹಿತೈಷಿ ಬಂಧುಗಳು ಹೇಳಿಕೊಂಡು ನಾವೊಂದು ಗ್ರೂಪ್ ಆಗಿ ಹೋಗಿ ಸಹ ಮಾನ್ಯ ಮುಖ್ಯಮಂತ್ರಿ ಏನಿಲ್ಲ, ಎಲ್ಲದು ದೇವರು ಯಾವ ಕಾಲದಲ್ಲಿ ಯಾವ್ದು ಆಗಬೇಕು ಅದು ಆಗ್ಲೇಬೇಕು. ಅದು ಅಂತ ಅವಕಾಶ ಸಿಗ್ತದೆ ಅಂತ ನಾನು ಇಲ್ಲಿ ಬರೆದಿದ್ರೆ ಖಂಡಿತವಾಗಿಯೂ ಸಿಗ್ತದೆ. ನಾನು ಅದಕ್ಕೆ ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಮಾಡುವಂತ ಕೆಲಸ ದೇವರು ಮೆಚ್ಚುವಂತ ಕೆಲಸ ಆಗಿರ್ಬೇಕು. ನಮ್ಮ ಹಿರಿಯರ ಧರ್ಮ ನ್ಯಾಯ ನೀತಿ ಏನಿದೆ ಅದನ್ನು ಮುಂದಿಟ್ಟುಕೊಂಡು ನಾವು ಯಾವುದೇ ಕೆಲಸವನ್ನ ಬಹಳ ಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ಮಾಡಿದ್ರೆ ದೇವರು ಒಂದಲ್ಲ ಒಂದು ದಿವಸ ನಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ಅನುಗ್ರಹವನ್ನ ಮಾಡುತ್ತಾರೆ ಎನ್ನುವುದಕ್ಕೆ ನಾನೇ ಸಾಕ್ಷಿ ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಇವತ್ತು ಬಹಳಷ್ಟು ಜನ ನಮ್ಮ ಅರೆ ಅಲೆಮಾರಿ ಜನಾಂಗದ ರಾಜ್ಯಾಧ್ಯಕ್ಷರಿದ್ದಾರೆ, ಕೆಲವು ಸಮುದಾಯದವರು ಪದಾಧಿಕಾರಿಗಳಿದ್ದಾರೆ, ಬಹಳ ಹೋರಾಟ ಮಾಡಿದಂತ ಹಿರಿಯರಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಯಾವುದೇ ರೀತಿಯಾದ ನನ್ನಿಂದ ನಿಮ್ಮನ್ನೆಲ್ಲರನ್ನು ಕೂಡ ಭೇಟಿ ಆಗಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ಈಗೇನು 10-25 ದಿವಸದಲ್ಲಿ ನಿಮ್ಮ ಈ ಒಂದು ನಿಗಮದ ಅಧ್ಯಕ್ಷರಾಗಿ ನಾವೇನು ಆಗಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಚಂದವಾದ ಆಫೀಸ್ ಆಗಿದೆ, ಕಚೇರಿ ಆಗಿದೆ. ಮಾನ್ಯ MD ಅವರು ಬಹಳಷ್ಟು ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಈ ಒಂದು ಕಚೇರಿಯನ್ನ ಮಾಡಲಿಕ್ಕೆ ನಾವು ಒಟ್ಟಾಗಿ ಒಳ್ಳೆಯ ಕಚೇರಿ ಆಗಿದೆ. ಏನು ಯಾವುದೇ ದಿವಸಗಳು ಬಂದರೂ ಕೂಡ ನಮ್ಮ ಕಚೇರಿ ತೆರೆದಿರ್ತದೆ. ಇಲ್ಲಿ
ಈ ಕಚೇರಿಯಲ್ಲಿ ನೀವು ಬಂದು ನಿಮ್ಮ ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ಕೇಳುವಂಥ ವ್ಯವಸ್ಥೆ ಇದೆ. ನಮ್ಮ ಸಿಬ್ಬಂದಿಗಳು, ನಮ್ಮ ಸಹಾಯಕ ಸಿಬ್ಬಂದಿಗಳು ಕೂಡ ಇದ್ದಾರೆ. ನೀವೆಲ್ಲರೂ ಕೂಡ ಒಟ್ಟಾಗಿ ನಾನು ಯಾವತ್ತೂ ಹೇಳಲಿಕ್ಕಿದೆ, ಒಂದು ಸಭೆ ಸಮಾರಂಭ ಆಗುವಾಗ ನಾನು ಹೇಳಲಿಕ್ಕಿದೆ, ಒಂದು ಚಪ್ಪರದಲ್ಲಿ ನಾವು ಇಷ್ಟು ಜನ ಕೂತರೂ ಕೂಡ ನಾವು ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆ ನಮಗೆ ಬರಬೇಕು. ಯಾವತ್ತೂ ಕೂಡ ನಾನು ಆ ಜಾತಿ, ನಾನು ಈ ಜಾತಿ ಏನಿಲ್ಲ, ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು, ನಾವು ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆಯಿಂದ ನಮಗೇನು ಕೊಟ್ಟಂತ ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ರೆ ಖಂಡಿತವಾಗಿ ದೇವರ ದಯೆ ನಮಗೆ ಇರ್ತದೆ. ಬೇಕಾದಷ್ಟು ಯೋಜನೆಗಳಿದೆ. ನಾವು ಸಾಂಕೇತಿಕವಾಗಿ ಒಂದು ಬ್ರೋಷರ್ ಅನ್ನು ನಾವೀಗ ಬಿಡುಗಡೆ ಮಾಡ್ತೀವಿ. ಇನ್ನಷ್ಟು ಯೋಜನೆಗಳು ಇದಕ್ಕೆ ಸೇರ್ಲಿಕ್ಕಿದೆ. ಆದ್ರಿಂದ ಇನ್ನಷ್ಟು ನಿಮ್ಮೆಲ್ಲರ ಇದರಲ್ಲಿ ಏನಾದರೂ ಕೆಲವು ಅಂಶಗಳು ಬಿಟ್ಟು ಹೋಗಿರಬಹುದು. ಇದು ಸಾಂಕೇತಿಕ ಸಭೆಗೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ವಿಸ್ತೃತವಾಗಿ ಮಾಡಿ ಆ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡುವಂತಾಗಿರ್ಬೋದು, ಅಥವಾ ನಿಮ್ಮ ಯಾವುದು ಬಹಳ ಮುಖ್ಯವಾಗಿರತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿರುವಂತಹದ್ದು ಟೆಂಟ್ ರಹಿತ ಜೀವನವನ್ನು ನಡೆಸಬೇಕು. ನಮ್ಮ ಅಲೆಮಾರಿ ಜನಾಂಗದ ಯಾರಿದ್ದಾರೆ, ಕೆಲವಾರು ಜನಾಂಗದವರು ಇವತ್ತಿಗೂ ಕೂಡ ಟೆಂಟೇ ನನಗೆ ಬಹಳ ಸ್ವರ್ಗ ಅಂತ ಎನ್ನಿಸಿಕೊಂಡವರಿದ್ದಾರೆ. ನಾವು ಆ ಕಡೆಗೆ ಹೋಗಿ ಅಲ್ಲಿ ವಾಸ್ತವ್ಯವನ್ನು ಮಾಡಿ ಖಂಡಿತವಾಗಿ ನನಗೆ ಬಹಳ ಇಷ್ಟ ಇದೆ. ಆ ಡೇರಿಯ ಒಳಗೆ ಕೂಡ ನಾವು ವಾಸ್ತವ್ಯ ಮಾಡಬೇಕು ಮನಸ್ಸು ಕೂಡ ಇದೆ. ನಾವು ಮಾಡಿ ಅವರಿಗೆ ಅದರ ಸ್ಥಿತಿಯ ಅದರ ನಿಜ ಸಂಗತಿಯನ್ನು ತಿಳಿದು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಯಾವ ರೀತಿ ಇರಬೇಕು, ನಿಮ್ಮ ಮಕ್ಕಳು ಯಾವ ರೀತಿ ಇರಬೇಕು, ಈ ದೇಶದ ಸತ್ಪ್ರಜೆಗಳಾಗಿ ಯಾವ ರೀತಿ ನಿಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರಿಬೇಕು, ಎಲ್ಲ ವಿಚಾರಗಳನ್ನ ತಿಳಿಸಿ ನಮ್ಮ ಎಲ್ಲ ಅಧಿಕಾರಿಗಳು, ನಾನು ಪ್ರತಿ ಜಿಲ್ಲೆಗೆ ಹೋಗಿ ಆ ಜಿಲ್ಲಾ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಕೂಡ ಮಾತನಾಡಿ, ಅಲ್ಲಿಗೆ ಸಂಬಂಧಪಟ್ಟಂತ ಶಾಸಕರ ಹತ್ರ ಮಾತನಾಡಿ, ಬಹಳ ಮುಖ್ಯವಾಗಿ ವಸತಿ ಸಚಿವರನ್ನ ಭೇಟಿಯಾಗಿ ನಮ್ಗೆ ಯಾರಿಗೆ ವಸತಿ ರಹಿತರಿದ್ದೀರಿ ಅವರಿಗೆ ಕೊಡುವಂತ ಏನು ಯೋಜನೆಗಳಿದೆ, ಯೋಜನೆ ಎಲ್ಲವನ್ನು ಕೂಡ ಸರ್ಕಾರದ ಇತಿಮಿತಿಯಲ್ಲಿ, ನಮ್ಮ ನಿಗಮದ ಇತಿಮಿತಿಯಲ್ಲಿ ಖಂಡಿತವಾಗಿ ಮಾಡಲಿಕ್ಕೆ ನಾವು ಕಟಿಬದ್ಧನಾಗಿದ್ದೇನೆ. ಆ ಒಂದು ಆಸಕ್ತಿಯಿಂದ ಕೂಡ ಇದಕ್ಕೆ ಬಂದಿದ್ದೇನೆ. ಅಲೆಮಾರಿ ಅಭಿವೃದ್ಧಿ ನಿಗಮದ ಯಾರೋ ಏನೋ ಒಂದು ಹೇಳಿದಾಗ ಅಲೆಮಾರಿ ಅಂತ ಹೇಳಿದ ಕೂಡಲೇ ನಿಜವಾಗಿಯೂ ಕೂಡ ಬಹಳ ಪುಣ್ಯದಾಯಕದ ಒಂದು ಕೆಲಸ ಅಂತ ನಾನಂತೂ ಭಾವಿಸಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅಲೆಮಾರಿ ಮತ್ತು ಈ ಅಲೆಮಾರಿ ಜನಾಂಗದವರ ಸರ್ವತೋಮುಖ ಅಭಿವೃದ್ಧಿಯನ್ನ ಮಾಡಿದ್ರೆ ಖಂಡಿತವಾಗಿ ಇದೊಂದು ದೇವರದಾಯ ಇರತಕ್ಕಂಥ ನಿಗಮ. ಬಾಕಿ ನಿಗಮದಾಗೆ ಎಸಿ ಕಾರಲ್ಲಿ ತಿರುಗಾಡಿಕೊಂಡು ಏನೋ ಮಾಡಿಕೊಂಡು ಮಾಡುವಂಥದ್ದಲ್ಲ. ಆದ್ರೂ ಕೂಡ ಈ ಒಂದು ಚೇರಲ್ಲಿ ಕೂತು ಆ ಚೇರಿಗೆ ಕೂಡ ಗೌರವ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ಆದ್ರೆ ಬಹಳ ಮುಖ್ಯವಾಗಿ ನನ್ನ ತಂದೆ ತಾಯಿಯವರ ಆಶೀರ್ವಾದ, ನಾನು ನಂಬುವಂತ ದೈವದೇವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಇಲ್ಲಿ ಇರತಕ್ಕಂಥ ಹಿರಿಯರ ಆಶೀರ್ವಾದ, ಹಿರಿಯರ ಸಹಕಾರ, ನಮ್ಮೆಲ್ಲ 46 ಏನು ಅಲೆಮಾರಿ ಜನಾಂಗದ ಸಮುದಾಯದ ನೀವೇನಿದ್ದೀರಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡು, ನಿಮ್ಮೆಲ್ಲರ ಏನು ಸಮಸ್ಯೆಗಳನ್ನು ಆಲಿಸಿಕೊಂಡು ನಮ್ಮ ಸರ್ಕಾರದ ವತಿಯಿಂದ, ನಮ್ಮ ಇಲಾಖಾ ವತಿಯಿಂದ ಅಥವಾ ಇನ್ನಿತರ ಸಚಿವರ ಸಹಕಾರದ ಏನೆಲ್ಲ ಕೆಲಸವನ್ನು ಮಾಡಬೇಕು, ಖಂಡಿತವಾಗಿ ಅದನ್ನು ನಾವು ಮುಂದೆ ನಮ್ಮ ನಿರ್ದೇಶಕರ ಎಲ್ಲರ ಸಹಕಾರದ ಮಾಡಲಿಕ್ಕಿದ್ದೇವೆ ಅಂತ ಹೇಳುತ್ತಾ, ಬಹಳ ಒಳ್ಳೆಯ ರೀತಿಯ ಕಚೇರಿಯಲ್ಲಿ ಈ ಒಂದು ಅವಕಾಶಕ್ಕೆ ಒದಗಿಸಿಕೊಟ್ಟಂತ ನಮ್ಮ ಕೊಟ್ಟಪ್ಪರು ಮತ್ತು ನಾಗರಾಜರವರಿದ್ದಾರೆ. ನಮ್ಮ ಅಧಿಕಾರಿಗಳು ಇನ್ನಷ್ಟು ಅಧಿಕಾರಿಗಳು ಒಳ್ಳೆಯ ಸಹಕಾರಗಳನ್ನ ಕೊಟ್ಟಿದ್ದಾರೆ. ನಮ್ಮ ವೀರೇಶ್ ನಮ್ಮ ಜೊತೆ ದಿನನಿತ್ಯ ಇಲ್ಲಿ ನಾನಿಲ್ಲದಿರೂ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ನಮ್ಮೆಲ್ಲ ಹಿತೈಷಿ ಬಂಧುಗಳ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಯಾವಾಗಲೂ ಕೂಡ ಬೇರೆ ಬೇರೆ ಸಮುದಾಯದ ಅಲೆಮಾರಿ ಸಮುದಾಯ ನಾನು ನೋಡಿ ಕೇವಲ ಫೋನಲ್ಲಿ ಮಾತಾಡಿದೆ. ಕೆಲವು ಅಲೆಮಾರಿ ಸಮುದಾಯದ ಈ ಒಂದು ಜನಾಂಗದ ಒಂದು ಅಧ್ಯಕ್ಷರಲ್ಲಿ ಅವರಿಗೆ ಮಾತನಾಡುವಾಗ ನಾವು ಯಾವತ್ತೂ ಕೂಡ ಹಾಗೆ ನಾನು ನಮ್ಮ ಬಾಕಿ ವಿಚಾರದಲ್ಲಿದ್ರೂ ಕೂಡ ಯಾವುದೇ ಸಂದರ್ಭದಲ್ಲಿ ನನ್ನ ಫೋನನ್ನು ಸ್ವಿಚ್ ಆಫ್ ಮಾಡೋದಿಲ್ಲ. ಯಾವುದೇ ಕಷ್ಟ ನನಗೆ ಕೊಡುವಂಥ ಕೆಲಸವನ್ನು ನಾವು ಮಾಡಿದವ. ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ದೇವರದ ಇರತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಬಹಳ ಒಳ್ಳೆಯ ರೀತಿಯಲ್ಲಿ ಈ ನಿಗಮದ ಅಭಿವೃದ್ಧಿಯ ಏನು ಯೋಜನೆಗಳಿದೆ ಇದಕ್ಕೆಲ್ಲದಕ್ಕೂ ಕೂಡ ನಿಮ್ಮ ಸಹಕಾರ ಇರಲಿ ಅಂತ ಹೇಳುತ್ತಾ, ಇದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ದೂರದ ಊರಿನಿಂದ ಬಾಗಲಕೋಟೆ, ಹುಬ್ಳಿ ಅವರು ಚಿಕ್ಕಲಿಗೆ ಸಮುದಾಯದವರು ಇದ್ದಾರೆ, ನನ್ನ ಆತ್ಮೀಯರು ಅಲ್ಲಿದ್ದಾರೆ. ಅವರು ನಾನು ಮಂಗಳೂರಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವರು ಹೇಳಿದ್ರು, ಸರ್ ತಾವೆಲ್ಲಿದ್ದೀರಿ ಅಂತ. ನಾನು ಹೇಳಿದೆ ನಾನು ಮಂಗಳೂರಲ್ಲಿದ್ದೇನೆ ಅಂತ ಹೇಳಿದೆ. ಇಲ್ಲ ಸರ್, ನಾವು ಇದ್ದವರಿಗೆ ನಾವು ಬಂದು ನಿಮಗೆ ಅಭಿನಂದನೆ ಮಾಡಬೇಕು, ನಾವು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ತಿಳ್ಕೊಂಡಿದ್ದೇವೆ. ಇಲ್ಲ ಸರ್, ನೀವು ಬನ್ನಿ ಬೆಂಗಳೂರಿಗೆ, ನಾನು ಕುಮಾರ ಕೃಪದಲ್ಲಿ ಸಿಗ್ತೇನೆ ಅಥವಾ ದೇವರಾಜ ಅರಸು ಭವನದಲ್ಲಿ ಸಿಗ್ತೇನೆ ಅಂತ ಹೇಳಿದೆ. ಇಲ್ಲ ಸರ್, ನಾನು ಇವತ್ತು ಇದ್ದಲ್ಲಿಗೆ ಬರಬೇಕು ಅಂತ ಮಂಗಳೂರಿಗೆ ಬಂದು ನನಗೆ ಅಭಿನಂದನೆ ಮಾಡ್ತಾರೆ. ಅವರಿಗೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮೆಲ್ಲರ ಏನು ಸಮಸ್ಯೆಗಳಿದೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಏನು ಯಾವ ರೀತಿಯಾದ ಸಹಾಯ ಸಹಕಾರ ನಮ್ಮಿಂದ ನೀಡಬಹುದು ಖಂಡಿತವಾಗಿ ಅದನ್ನು ಮಾಡ್ತೇವೆ ಅಂತ ಹೇಳ್ತಾ, ಸಮಾಜದಲ್ಲಿ ನಾವು ಯಾವತ್ತೂ ಕೂಡ ಇರಲಿಕ್ಕಿದೆ. ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ, ಒಂದು ಸಂಘ ಅಥವಾ ಒಂದು ಸಂಸ್ಥೆ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಸಮಾಜ ಆ ವ್ಯಕ್ತಿಯನ್ನ, ಆ ಸಂಘವನ್ನ ಅಥವಾ ಸಂಸ್ಥೆಯನ್ನು ಗುರುತಿಸುವಂಥ ಕೆಲಸವನ್ನು ಸಮಾಜ ಮಾಡ್ತದೆ. ಆ ರೀತಿಯಾದ ಕೆಲಸವನ್ನು ನಾವು ಮಾಡಿದಾಗ ಖಂಡಿತವಾಗಿ ನಮ್ಮ ಜೀವನ ಕೂಡ ಸಾರ್ಥಕ್ಯವಾಗ್ತದೆ ಅಂತ ಹೇಳುತ್ತಾ, ಜನನ ಜೀವನ ಮರಣ, ಆ ಜೀವನದ ಆ ನಡುವೆ ಇರತಕ್ಕಂಥ ಜೀವನಕ್ಕೆ ಬಹಳಷ್ಟು ಮಹತ್ವ ಇದೆ. ಆ
ಜೀವನವನ್ನು ನಾವು ಏನು ನಮಗೆ ಹುಟ್ಟಿದ್ದಾರೆ ದೇವರು, ಇದು ಬಹಳ ಪವಿತ್ರವಾದದ್ದು. ಮನುಷ್ಯ ಜನ್ಮವೇ ಬಹಳ ಪವಿತ್ರವಾದದ್ದು. ಅದನ್ನು ಅಷ್ಟೇ ರೀತಿಯಲ್ಲಿ ನಾವು ನಡೆಸಿಕೊಂಡು ಹೋದರೆ ಇದಕ್ಕೆ ಬಹಳಷ್ಟು ಗೌರವ ಇರ್ತದೆ. ಒಟ್ಟಿನಲ್ಲಿ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಒಂದು ಕರ್ನಾಟಕ ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಗಮದ ಪ್ರಥಮ ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಸಹಕಾರದಿಂದ ಏನು ಈ ಜವಾಬ್ದಾರಿಯನ್ನು ಸ್ವೀಕರಿಸಿದ್ದೇನೆ. ಇದಕ್ಕೆ ನ್ಯಾಯ ಒದಗಿಸಿಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ ನಿಮ್ಮ ಮುಂದೆ ಹೇಳುತ್ತಾ, ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ನಾವು ಒಂದೆರಡು ಮಾತುಗಳನ್ನು ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗಕ್ಕೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಂದ ಒಳ್ಳೆಯ ಕೆಲಸಗಳಾಗ್ತವೆ, ಎಲ್ಲರ ಸಹಕಾರಗಳು ಬೇಕು ಅಂತ ಅವರು ಒಳ್ಳೆಯ ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ. ಇದೀಗ ಸಭಾ ಸಮಾರಂಭದ ಮುಕ್ತಾಯದ ಹಂತಕ್ಕೆ ಬರ್ತಿದ್ದೇವೆ. ಮತ್ತೆ ಗಣ್ಯರು ಅವರಿಗೆ ಶುಭ ಹಾರೈಸಲಿಕ್ಕಿದ್ದಾರೆ. ಇದೀಗ ನಮ್ಮ ಶಶಿಧರ್ ಭೈ ಅಂತ ಧನ್ಯವಾದ ಸಮರ್ಪಣೆ. ಇವತ್ತು ಒಂದು ಅಪೂರ್ವವಾದಂಥ ಮತ್ತು ಒಂದು ಅತ್ಯುತ್ತಮವಾದ ದಿನಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ. ನಮ್ಮ ಊರಿನ ರತ್ನ ಎಂದೇ ಖ್ಯಾತಿಯಾಗಿದ್ದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರ ಸುಮಾರು 20 ವರ್ಷಗಳ ಸಮಾಜ ಸೇವೆಯ ದ್ಯೋತಕವಾದಂಥ ಒಂದು ಕನಸು ಇವತ್ತು ನನಸಾಗಿದೆ. ಅದು ಈಗಾಗಲೇ ಅವರು ಹೇಳಿದ್ದಾರೆ, ಅಲೆಮಾರಿಗಳಿಗಾಗಿ ಅಥವಾ ನೊಂದವರಿಗಾಗಿ ಅವರೇನು ಸೇವೆಯನ್ನು ಮಾಡಿದ್ರು ಅಂತಹ ಸಮುದಾಯದ ಕೆಲಸವನ್ನೇ ಮಾಡಲಿಕ್ಕೆ ಅವರಿಗೆ ಆ ದೇವರು ಯೋಗ ಭಾಗ್ಯವನ್ನು ಕೊಟ್ಟರು. ಮತ್ತು ಅವರ ಆಪ್ತರು, ಅವರು ನಮ್ಮ ಮುಖ್ಯಮಂತ್ರಿ BSY ಅವರ ಆಪ್ತರಾಗಿ ಇವರ ಸೇವೆಯನ್ನು ಗುರುತಿಸಿದಂಥ BSY ಅವರು ಅತ್ಯಂತ ಯೋಗ್ಯವಾದಂಥ ಒಂದು ಸ್ಥಾನಮಾನವನ್ನು ಅವರು ಕಲ್ಪಿಸಿದ್ದಾರೆ. ಇವತ್ತು ಅವರ ಕಚೇರಿ ಬೆಂಗಳೂರಲ್ಲಿ ಆರಂಭ ಆದದ್ದು ಇಡೀ ಕರ್ನಾಟಕಕ್ಕೆ ಅತ್ಯಂತ ಸಂತೋಷವನ್ನು ತಂದುಕೊಟ್ಟಿದೆ. ಇವತ್ತಿನ ಈ ಕಚೇರಿಯ ಉದ್ಘಾಟನೆಯ ವೇಳೆ ಹಾಜರಿದ್ದು ಕಾರ್ಯಕ್ರಮವನ್ನು ಚೆಂದಗಿಡಿಸಿದಂಥ ಬಹುಶಃ ವಿಜಯಪ್ರಕಾಶ್ ಸರ್ ಆ ಸಂಸ್ಥೆಯ MD ಅಂತ ಗೊತ್ತಾಗುವಾಗಲೇ ನಮಗೆ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ಒಂದು ರೀತಿಯ ಭಗೀರಥ ಅವರು ಬಂಟ್ವಾಳ ತಾಲೂಕಿನಲ್ಲಿ ಹುಟ್ಟಿದವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಾಗ ಸುಮಾರು 53 ಕಿಂಡಿ ಅಣೆಕಟ್ಟುಗಳನ್ನು ಮಾಡಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ನೀರು ಕೊಟ್ಟಂತ ಭಗೀರಥ MD ಅವರು ಅವರ ಜೊತೆಗಿರುವುದು ಅವರಿಗೆ ಆನೆಬಲ ತಂದಿದೆ ಅಂತ MD ಅವರಿಗೆ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಮೈಸೂರು ಇಂಡಸ್ಟ್ರಿಯಲ್ ನಿಗಮದ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಗೋಳಿಯಾರ್ ಅವರು ಬಂದು ಅವರಿಗೆ ಶುಭ ಹಾರೈಸಿದ್ದಾರೆ. ಇನ್ನೊಂದು ಅತ್ಯಂತ ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಅತ್ಯಂತ ಸರಳವಾದ ರವೀಂದ್ರ ಶೆಟ್ಟಿ ಅವರಿಗೆ ಒಬ್ಬರು ಗುರುವಾಗಿ ಮಾರ್ಗದರ್ಶನ ಮಾಡಬಲ್ಲಂತಹ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು MLAಗಳ ಪೈಕಿ ಅವರು ಬಂದಿರುವುದು ಅವರಿಗೆ ತುಂಬಾ ಸಂತೋಷ ಕೊಟ್ಟಿದೆ. ಹಾಲಾಡಿ ಅವರಿಗೆ ಕೂಡ ಧನ್ಯವಾದಗಳನ್ನು ಕೋರುತ್ತಾ, ಜೊತೆಗೆ ನಿರ್ದೇಶಕರಾಗಿರುವಂತಹ ಲಕ್ಷ್ಮಣ, ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸ್ ಕೂಡ ಆಗಮಿಸಿ ಶುಭ ಹಾರೈಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನಿರ್ದೇಶಕರಾದ ಲಕ್ಷ್ಮಣ ಕೆಂಗಟ್ಟಿ ಅವರು ಅತ್ಯಂತ ಉಪಯುಕ್ತವಾದಂತಹ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೆ ಈ ಒಂದು ಅಲೆಮಾರಿಗಳ ಬಗ್ಗೆ ಇರುವಂತಹ ಕಾಳಜಿ ಮತ್ತು ಅವರಿಗೆ ಇರುವಂತಹ ಜ್ಞಾನವನ್ನ ಬಹುಶಃ ರವೀಂದ್ರ ಶೆಟ್ಟಿ ಅವರಿಗೆ ಅವರು ಧಾರೆ ಇರಿದ್ದಾರೆ. ಈ ಮುಂದಿನ ಎಲ್ಲ ಚಟುವಟಿಕೆಗಳಿಗೆ ಅದು ಮಾರ್ಗದರ್ಶನಕ್ಕೆ ಆಗ್ತದೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಗೆ ಅವರ ಮಾತೃಶ್ರೀ ರತ್ನಾವತಿ ಅಮ್ಮ ಮತ್ತು ಕೊರಗಪ್ಪ ಶೆಟ್ಟಿ ಅವರು ಅವರೊಬ್ಬರು ಆದರ್ಶ ಕೃಷಿಕರು, ಒಂದು ಉತ್ತಮ ಸಂಸ್ಕಾರಯುತ ಮಗನಿಗೆ ಜನ್ಮ ನೀಡಿ ಎಲ್ಲರ ಸೇವೆಗೆ ಸಮರ್ಪಿಸಿದವರು. ಜೊತೆಗೆ ಅವರ ಧರ್ಮಪತ್ನಿ ಅವರು ಈಗಾಗಲೇ ಹೇಳಿ ಆಗಿದೆ, ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಬ್ಬರು ಸ್ತ್ರೀ ಶಕ್ತಿ ಇರ್ತದೆ, ಯಶಸ್ವಿ ಸ್ತ್ರೀ ಶಕ್ತಿ ಇರ್ತದೆ, ಮಹಿಳೆ ಇರ್ತಾರೆ ಅಂತೇಳಿ ಅಂತ ಶಕ್ತಿಯಾಗಿ ಅವರನ್ನು ಬೆಂಬಲಿಸುವುದು. ಇಡೀ ವಿದ್ಯಾರ್ಥಿ ಶಿಕ್ಷಕರೇ ಬಂದಿದ್ದಾರೆ. ಅವರ ಸಂಸ್ಥೆಯ ಅಧ್ಯಕ್ಷರ ಅಧಿಕಾರ ಮತ್ತು ಅವರ ಕಚೇರಿಯನ್ನು ನೋಡುವ ಸಂತೋಷದಿಂದ ಮಂಗಳೂರಿನ ಇಡೀ ಶಿಕ್ಷಕ ವರ್ಗವೇ ಬಂದಿದೆ ಮತ್ತು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಿಜೆಪಿ ನಾಯಕರು ಬಂದಿದ್ದಾರೆ. ಸರ್ವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಪರವೂರಿನಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು